फोन कर लेना। चार्ज है फोन। ಹಾಯ್ ದುಬಾಯ್ ನಮಸ್ತೆ, ಹೇಗಿದ್ದೀರಿ? ಬೆಣ್ಣೆ ದೋಸೆ, ಇವತ್ತು ಬೆಣ್ಣೆ ದೋಸೆ ತಿನ್ಬೇಕು ನನ್ಗೆ ನೈಟಿಗೆ. ದೇ ದೀಲ ದೇ ಚಾರ್ಜ್ ದಿ ಎಲ್ಲ ಸ್ಲೋದಿಲ್ಲ, ಸ್ಲೋದಿ ಸ್ಲೋ ರಿಂಗರ್ ಸ್ಲೋದಿ. ಸೂಪರ್. ಟೀ ಆಯ್ತಾ? ನೀವು ಲೈವ್ ಮಾಡಿದ್ರಲ್ವಾ? ಸ್ವಲ್ಪ ಜಾಸ್ತಿ ಇದೆ. ಏನು ಏನ್ ಜಾಸ್ತಿ ಇದೆ? ಬೆಣ್ಣೆ ಜಾಸ್ತಿ ಇದೆಯಾ? ಯಾರು ಯಾರು ಬರ್ತಾ ಇಲ್ಲ ನಿಮ್ಮ ಲೈವ್ಗೆ ಜಾಸ್ತಿ. ಚೆಸ್ಟ್ ಆಯ್ತು, ಹೌದಾ? ಒಳ್ಳೆ ಸಪೋರ್ಟ್ ಮಾಡ್ತೀರಿ. ಊಟ ಮಾಡಕ್ಕೆ ಬಂದೆ ಈಗ. ಎಷ್ಟು ಗಂಟೆ ಆಯ್ತು? 8 ಗಂಟೆ ಆಯ್ತಲ್ವಾ? ಓಕೆ ಓಕೆ, ಮಾಡಿ ಮಾಡಿ ಆರಾಮಾಗಿ ಮಾಡಿ ಮತ್ತೆ ಬನ್ನಿ. ಏನು ಊಟ? ರೆಸ್ಟೋರೆಂಟ್? ಏನಾಯ್ತು? ರೆಸ್ಟೋರೆಂಟ್ ಊಟನ? ಇಷ್ಟೇ ಜೀವನ. ಹೌದು, ಒಳ್ಳೆ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಮತ್ತೆ ವಿಶೇಷ? ನಿಮ್ದು ವೆಜ್ ಅಲ್ಲ ಊಟ? ಮತ್ತೊಂದು ಯಾರಿದ್ದೀರಿ? ಅಮ್ಮು, ವೆಲ್ಕಮ್ ಡಿಯರ್ ಡಾರ್ಲಿಂಗ್. ಗೊತ್ತಾಯ್ತಾ? ಕವಿತಾ ಬರುದಿಲ್ಲ ಹೇಳಿದ್ರು ಅವರಿಗೆ, ಎಂತ ಕೊಡ್ಲಿಲ್ಲ ಬ್ಲೂ. ಕವಿತಾ ಬರುದಿಲ್ಲ ಹೇಳಿದ್ರು, ಅದಕ್ಕೆ ನಾನೇ ಬಂದೆ. ವೆಯ್ಟ್ ಮಾಡಿದ್ದೆ ಸ್ವಲ್ಪ, ಮತ್ತೆ ಮೆಸೇಜ್ ಮಾಡಿದ್ದೆ ನಾನು, ಮತ್ತೆ ರಿಪ್ಲೈ ಮಾಡಿದ್ರು. ಅಲ್ಲ, ಅವರು ಬರ್ಲಿಲ್ಲಲ್ಲ. ನಾನು 7:30ಗೆ ವೆಯ್ಟ್ ಮಾಡಿದೆ, ಮತ್ತೆ ಬರ್ಲಿಲ್ಲ. ಒಂದ್ 5-10 ನಿಮಿಷ ನೋಡಿದೆ, ಬರ್ಲಿಲ್ಲ. ಮತ್ತೆ ಮೆಸೇಜ್ ಮಾಡಿದೆ ಇನ್ಸ್ಟಾದಲ್ಲಿ, ಎಲ್ಲೂ ಆನ್ಸರ್ ಇಲ್ಲ. ಮತ್ತೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದೆ, ಅದಕ್ಕೂ ಆನ್ಸರ್ ಇಲ್ಲ. ಮತ್ತೆ ಒಂದು ರಿಂಗ್ ಕೊಟ್ಟೆ, ಅದು ಸ್ವಿಚ್ ಆಫ್ ಬಂತು. ಮತ್ತೆ ನೋಡುವಾಗ ಅವರೇ ಮೆಸೇಜ್ ಮಾಡಿದ್ರು, ಇವತ್ತು ಬರಲ್ಲ ಅಂತ. ಅದಕ್ಕೆ ಬಂದೆ, ಇಲ್ಲಾದ್ರೆ ಲೇಟ್ ಬರ್ತಿದ್ದೆ. ಮೊನ್ನೆ ಹೇಳಿದ್ರು ಅವರು 3 days ನಾನು ಮಾಡ್ತೀನಿ ಅಂತ, ಅದಕ್ಕೆ ವೇಟ್ ಮಾಡ್ತಿದ್ದೆ. 7:30 ನೋಡಿದೆ, ಬರ್ಲಿಲ್ಲ ಅವರು. ಅದಕ್ಕೆ ಬರ್ತಾರೆ ಇಲ್ವೋ. ಬೆಳಿಗ್ಗೆ ಏನೋ ಬಂದಿದ್ರಲ್ವಾ, ನನ್ಗೆ ಗೊತ್ತಿರ್ಲಿಲ್ಲ, ನಾನು ಮಲಗಿದ್ದೆ, ನೋಡ್ಲಿಲ್ಲ. ಮತ್ತೆ ನೋಡುವಾಗ ಇತ್ತು ಅವ್ರದ್ದು ಲೈವ್. ಅದಕ್ಕೆ ಡೌಟ್ ಆಯ್ತು ಬರ್ತಾರಾ ಇಲ್ವಾ ಅಂತ, ಅದಕ್ಕೆ ಮೆಸೇಜ್ ಮಾಡಿದ್ ನಾನು. ಗೊತ್ತಾಯ್ತಾ ಈಗ? ಮತ್ತೆ ಈಗ ಕೂಡ ಇದ್ದಾರ ಗಂಡ? ಬಂದಾಗಿದೆ ಮನೆಗೆ? ಬೆಣ್ಣೆ ಹೋದ್ರ? ನಾನು ಅವರಿಗೆ ಬ್ಲೂ ಕೊಟ್ಟದ್ದು, ತೆಗಿವಾ ಬಂದಾಗ ಕೊಡುವ. ನಿಮ್ದು ಬ್ಲೂ ಹಾಗೆ ಇದೆ ನೋಡಿ. ಇದ್ದಾರಾ? ಬೆಣ್ಣೆ ಬೆಣ್ಣೆ ಇದ್ದಾರೆ. ಹಸಿ ಆಗ್ತದೆಪ್ಪ ತುಂಬಾ. ಅಮ್ಮ ಏನೋ ಟೀ ಏನಾದ್ರು ಆಯ್ತಾ? ಏನು ಸ್ಪೆಷಲ್? ಸ್ಪೆಷಲ್ ಏನಿಲ್ಲ ಇವತ್ತು, ವೆಜ್. ಫ್ರಿಜ್ಜಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು, ನೋಡ್ಬೇಕು ರಾತ್ರಿಗೆ ಏನಾದ್ರು ಇವರು ಬೆಣ್ಣೆ ದೋಸೆ ಕೊಟ್ರೆ ತಿನ್ನುದು. ನವೀನ್ ಅವರು ದಾವಣಗೆರೆ ಬೆಣ್ಣೆ ದೋಸೆ ಇದ್ರೆ ತಿನ್ನುವುದು.
ಇವತ್ತು ಮೊಹರಂ ಮನೆಯಲ್ಲಿದ್ದಾರೆ. ಓ ಹೌದಾ, ಬ್ಯಾಡ್ ಲಕ್ ನಮ್ಗೆ. ಕಳ್ಸಿ ಕಳ್ಸಿ ಹೊರಗೆ, ಹೊರಗೆ ಕಳ್ಸಿ. ಮತ್ತೆ ಬರ್ಲಿ, ಸ್ವಲ್ಪ ಇರುವ ತನಕ ಸಪೋರ್ಟ್ ಹಾಕಿ ಪಟ ಪಟ. ಸಪೋರ್ಟ್ ಮೆಸೇಜ್ ಬಂದ್ರೆ ಸ್ವಲ್ಪ ಫಾಸ್ಟ್ ಹೋಗ್ತದೆ ವಾಚ್ ಅವರು. ಏನ್ ಅಡಿಗೆ ಇವತ್ತು? ನೀವು ಕೂಡ ವೆಜ್ ಅಲ್ವಾ ಅಮ್ಮ? ಮೊನ್ನೆ ತಿಂತೀರಾ? ಅರು, ವೆಲ್ಕಮ್ ಟು ದುಬಾಯ್. ನಾನೇ ಬಂದೆ, ಕವಿ ಬರಲ್ಲ ಹೇಳಿದ್ರು, ಅದಕ್ಕೆ ಬಂದೆ ನಾನೇ. ಈಗ ಸ್ಟಾರ್ಟ್? ಹೌದೌದು. ಇಲ್ಲ, ಅವ್ರು ಬರ್ಲಿಲ್ಲಲ್ಲ. 7:30ಗೆ ನೋಡಿದೆ, ಅವ್ರು ಬರ್ಲಿಲ್ಲ. ಮತ್ತೆ ಮೆಸೇಜ್ ಹಾಕಿದೆ, ಬರಲ್ಲ ಹೇಳಿದ್ರು, ಅದಕ್ಕೆ ಬಂದೆ ನಾನು. ಹಾಯ್, ಯಾರು ಸಿಸ್ ಹೇಳ್ತಿದ್ರೆ? ಅಮ್ಮು. ನೆಟ್ ಖಾಲಿ ಆಯ್ತಾ? ನೆಟ್ ಖಾಲಿ ಆದ್ರೆ ಹೇಗೆ ಬಂದ್ರಿ ಮತ್ತೆ? ತತೀನ್, ನನ್ನ ಲೈವ್ಗೆ ನೆಟ್ ಖಾಲಿ ಆಗೋದು ನಿಮ್ಗೆ ಅಲ್ವಾ? ಬರುವೇರ್ ಅರ್ಜುನ್ ಲೈವ್ಗೆ ಬಂದಿದ್ರಲ್ವಾ ನೀವು ಸುಮ್ಮನೆ? ಹೌದೌದು, ಸ್ವಲ್ಪ ಒಂಚೂರೆ, 1-2-3 ಮೆಸೇಜ್ ಹಾಕಿದೆ ಅಷ್ಟೇ. ಮತ್ತೆ ಕವಿ ಬರ್ತಾರಂತೆ ಬಂದೆ ಸೀದಾ. ಇದೊಂದು ಬದುಕಿ. ಸಚ್ಚಿ ಬ್ರದರ್, ನಿಮ್ ಲೈವ್ ಅಂತ ಹೇಳ್ದಿರಿ ಅಲ್ವಾ? ಹೌದಾ ಸಚಿನ್, ಈಗ ಮಾಡ್ತಿದ್ರಾ? ಹೇಳ್ಬೇಕಿತ್ತಲ್ವಾ. ಸಚಿನ್ ಹಾಯ್ ಹೇಳ್ತಿದ್ದಾರೆ. ಪಿಜ್ಜನಾ? ನಿಮ್ಗೆ ಪಿಜ್ಜಾನೇ ಇವತ್ತು? ವೆಜ್ಜಾ ನಾನ್ ವೆಜ್ಜಾ? ಎಂತ ಸಪೋರ್ಟ್ ಮೆಸೇಜ್ ಮಾರೈತಿ. ನಾನು ಎಣಿಸಿದೆ ಪಿಜ್ಜದಿಂದ ಅಂತ. ಕಮಲಾಕ್ಷಿ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೇ ಒಂದು ಮುತ್ತು. ಎಷ್ಟು ಮಕ್ಕಳಿಗೆ ಜನ್ಮ ಕೊಟ್ರಿ? ನೀವೇ ಕೊಟ್ಟದ, ನಿಮ್ಮ ಹುಡುಗಿ ಕೊಟ್ಟದ ಜನ್ಮ? ಒಂದೇ ಒಂದು ಮುತ್ತು ಕೊಟ್ರ? ಸಂಡೇ ಅಮ್ಮ ಅಕ್ಕ ಯಾರು ಅಕ್ಕ ಹೇಳ್ತಿದ್ದಾರೆ. ಮತ್ತೆ ಇವತ್ತು ಬಂತು ಸಪೋರ್ಟ್ ಮೆಸೇಜ್. ಥ್ಯಾಂಕ್ ಯು ಆರು. ಬೇಬಿ CCTV ಜೀವನ. ಬರ್ಲಿ ಸ್ವಲ್ಪ ಹೊತ್ತು. ಥ್ಯಾಂಕ್ ಯು ಆರು. ಎಲ್ಲಿದ್ದಾಳೆ ಮಗಳು ಆರು? ಬಿಸಿ ಇದ್ದಾಳ ಮಗಳು? ಆರು ಫುಲ್ ಬಿಸಿ, ಸಪೋರ್ಟ್ ಅಲ್ಲಿ ಬಿಸಿ. ಮಾತಾಡಲ್ವಾ ಆರು? ಸುಮ್ಮನೆ ಅಕ್ಕ 6 ಪ್ಯಾಕ್ ಇಲ್ಲಪ್ಪ, 1 ವಾರದಿಂದ ಆಗ್ತಾನೆ ಇಲ್ಲ. 6 ಇಲ್ಲ, ಪ್ಯಾಕ್ ಇಲ್ಲ, ಅಲ್ಲೇ ಪ್ಯಾಕ್ ಆಗಿದೆ ಅದು.
ಟೆಸ್ಟಿಗೆ ಹೋಗ್ತಾರೆ. ಆಯ್ತು ಆಯ್ತು ಆಯ್ತು, ಓಕೆ ಓಕೆ. ನಾಗು ಅವರೇ ಬನ್ನಿ ಬನ್ನಿ, ನಿಮಗಾಗಿ ವೈಟಿಂಗ್. ಟೀ ಕುಡ್ಕೊಂಡ್ ಬಂದ್ರ? ನಮ್ಮ ಗೃಹಿಣಿ ಬಂದ್ರು, ನಾಗು. ಎಕ್ಸಾಮ್ ಡಿಲೀಟ್ ಶಿವಮೊಗ್ಗ ಇದ್ದೀನಿ ಕೆಲಸ ಡಿಯರ್ ಡಾರ್ಲಿಂಗ್. ಹಾಯ್ ಸಚಿನ್. ಸಚಿನ್ ಮಾಯ ಆದ್ರು. ಹಾಯ್ ನಾಗು ಸಿಸ್. ವಾಯ್ಸ್ ಕೇಳ್ತಿಲ್ಲ, ಈಗ ಕೇಳ್ತದ? ನಿಮ್ಮ ಮೆಸೇಜ್ ಬರ್ತಿಲ್ಲಲ್ಲ, ಅಲ್ಲಿ ಸಪೋರ್ಟ್ ಮೆಸೇಜ್ ಬರ್ತಾ ಉಂಟು. ಈಗ ಕೇಳ್ತದ? ನೀವು ಬನ್ನಿ, ಒಂದು ಹಾಡು ಹೇಳಿ. ಸಿಂಗರ್ ಅಲ್ವಾ ನೀವು? ಹಾಯ್ ನಾಗು ಅಕ್ಕ. ಥ್ಯಾಂಕ್ ಯು ನಾಗು. ನಾಗಿ ಹಾಕಿ, ಸ್ವಲ್ಪ ಸ್ವಲ್ಪ ದೊಡ್ಡ ಮೆಸೇಜ್ ಹಾಕಿ ಅಮ್ಮ. ವಾಯ್ಸ್ ಕೇಳಿಸ್ತಿದಯಾ ಎಲ್ರಿಗೂ? ಹೌದಾ ಅಮ್ಮ, ವಾಯ್ಸ್ ಕೇಳ್ತಿದಯಾ ಇಲ್ವಾ? ನಂಬೋಕೆ ಆಗ್ತಿಲ್ಲ ಅವ್ರು, ಸುಮ್ನೆ ಹೇಳ್ತಾರೆ ಕೆಲ್ಸ ಎಲ್ಲ. ನೀವೆಲ್ಲೋ ನಾನಲ್ಲೇ. ಅಯ್ಯೋ, ಇದರಿಂದ ಎಣ್ಣೆ ಯಾರು ಕುಡಿಯುದು ಮಾರ, ಈಗ ಬಾರಿ ಕಷ್ಟ ಆಯ್ತು. ಎಲ್ಲಿ ಹೋದ್ರು ಎಣ್ಣೆ ಬರ್ತಾ ಉಂಟು. ಇಲ್ಲ ಸಚಿನ್, ನೋ ವಾಯ್ಸ್. ಅಮ್ಮು ಹೇಳಿ, ವಾಯ್ಸ್ ಇದೆಯಾ ಇಲ್ವಾ? ಎಣ್ಣೆ ಬೇಡ, ಎಣ್ಣೆ ಬೇಡ. ಸ್ಟೀಲ್ ಬೂಟ್ ವಾಯ್ಸ್ ಕೇಳ್ತೈತಿಯ ಮಾರೈತಿ? ಅಮ್ಮು ಡಾರ್ಲಿಂಗ್, ನೈಟ್ ಬೂಟ್ ಬಂತು. ಸಂತು ಗೃಹಿಣಿ ಅಕ್ಕವ, ಗೊತ್ತಾಯ್ತು ನೀವೆಂತ ಅಕ್ಕವ. ಅಮ್ಮ ವಾಯ್ಸ್ ಕೇಳ್ತಿದ್ಯಾ? ನಾಟಕ ಬೇಡಯಾ? ಇದೇ ವಾಯ್ಸ್ ಮಾತಾಡಿ, ಕಳ್ಳರು ಇವರೆಲ್ಲ. ಯಾವ ಎಣ್ಣೆ? ಈ ಕಡಲೆ ಎಣ್ಣೆ, ಹರಳೆಣ್ಣೆ, ಬೇವಣೆ ಎಣ್ಣೆ, ಸಾಸಿವೆ ಎಣ್ಣೆ, ಯಾವ್ದು ಬೇಕು ಅದೇ ಕೊಡಿ. ಯಾವ್ದಾದ್ರು ಪರವಾಗಿಲ್ಲ, ಈ GML ಎಣ್ಣೆ ಮಾತ್ರ ಬೇಡ. ಸುರಿಗೆ ರಾಂಗ್ ರಾಂಗ್ ಆಗ್ತದೆ ಮೆಸೇಜ್ ಓದುವಾಗ. ಉಪಚಾರ ಇದನ್ನು ನೋಡಲು ಹೋದಾಗ ಹೇಳಿದವರು ಎಂದು ಹೇಳಿದನು. ಎಂತ ಯಾರು, ಯಾವ ಶಾಲೆ ಎತ್ತು ಪಾಠ ಇದು? ಯಾವ ಕ್ಲಾಸಿನ ಪಾಠ? ಎಲ್ಲೋ ಮೀಬೆ ಜಾಸ್ತಿ ಆಗಿದೆ, ಅದಕ್ಕೆ ಮಾತಾಡ್ತಿಲ್ಲ. ಸಂತು ಲೈವ್ ಫುಲ್ ಟೈಟ್ ಆಗಿದೆ ಮಾರ, ಸ್ವಲ್ಪ ಇಳ್ದಿದೆ, ಈಗ ಪುನಃ ಕೊಟ್ರ. ಹಾಯ್ ಸಿದ್ದು. ಯಾರು ಸಿದ್ದು? ಸಿದ್ದ ಅದು ಸಂತ ಅಲ್ವಾ? ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಬಿಜೆಪಿ ಬೆಂಗಳೂರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ. ಒಳ್ಳೇದಾಗ್ತದೆ ಸಪೋರ್ಟ್ ಓದ್ಲಿಕ್ಕೆ. ಮಠದ ವತಿಯಿಂದ ಫೆಬ್ರವರಿ ಭವಿಷ್ಯ ನೋಡಲು ಬಾರೋ, ಎಲ್ಲೆಲ್ಲಿ ನೋಡಲು ಹೋದಾಗ. ಹಾಯ್ ಗೃಹಿಣಿ ಅಕ್ಕವ. ಅಲ್ಲ ಇಲ್ಲ, ಇದು ಸಂತುನಿ. ಏನಮ್ಮ ಏನಮ್ಮ? ಗೀತಾ ಸಂಪ್ರದಾಯ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ ಭಾರತೀಯ ತಂದೆಯನ್ನು ಕಳೆದುಕೊಂಡ. ಹೋಗ್ಲಿ ಬಿಡಿ. ಹಾಯ್ ಕೇಕ್ ಅಕ್ಕವ, ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ನೈಟ್ ಬೂಟ್ ಯಾರಪ್ಪ ನೀವು? ನೈಟ್ ಬೂಟ್ GML ಬ್ರದರ್, ಊಟ ಆಯ್ತಾ? ಹೌದಾ, ಇದು ಇವರ ಸಿದ್ದುನ ಸಂತುನ? ನಾನು ಯಾರು ಸಂತು? ನೈಟ್ ಬೂಟ್ ನಾನು ಯಾರು? ಈಗ ನೋಡುವ ಗೊತ್ತಾಗ್ತದೆ. ಉದಯಲ್ಲಿ, ಓ ಇದು ಸಿದ್ದು ಸಿದ್ದು. ಸಿದ್ದು ಉದಯ್ ಕೈ ಬಿಟ್ಟು ಬಿಟ್ಟಿದ್ದಾನೆ. ಉದಯ್ ಪರಾರಿ. ಗುರುತಿನ ಸಂಖ್ಯೆಯನ್ನು ಗುರುತಿಸಬಹುದು. ಹೌದೌದು. ಸೂಪರ್ ಸಪೋರ್ಟ್ ಅಮ್ಮ.
ಎಂತದಿದಮ್ಮ ಕೊಡುವಷ್ಟು ಚೆನ್ನಾಗಿದೆ. ಹೌದೌದು. ಅಡುಗೆನಾಗು ಸೇಸ್ ಗೀತಾವರಿ ಬಂದ್ರು. ಯಾವಾಗ ಬ್ಲೂ ಕೊಟ್ಟಿದ್ದು ನಿಮ್ಗೆ ಗೀತಾವರಿಗೆ? ಹೌದು ಜಿಮಲ್ ಜಾಸ್ತಿ ಆಗಿದೆ ಅಕ್ಕನಿಗೆ ಮಾತೇ ಬರ್ತಿಲ್ಲ. ಅಡುಗೆ ಆಗಿದೆ, ಅನ್ನ ಮಾಡ್ಬೇಕು. ಚದುರಂಗ ವಿಶ್ವನಾಥ್ ತಿಳಿಸಿದ್ದಾರೆ ಎಂದರು ಶಿವಕುಮಾರ್ ಅವರ ಆಶಯ ಅಸಮಾಧಾನ. ಗಡಿಯನ್ನು ಪ್ರವೇಶಿಸಿ ಕೆಲವು ಮಕ್ಕಳಿಗೆ ಉತ್ತಮ ಆರೋಗ್ಯ, ವಿದೇಶಿ ರಾಜಕೀಯ ಬದಲಾವಣೆಗಳನ್ನು ಮಾಡಲಾಗುವುದು. ಹೇಗೆ ಬರಿತೀರೋ ಎಂತ ಬರಿತೀರೋ ಅದಕ್ಕೆಲ್ಲ ಮಾರ್ಕ್ ಬೇಕಾ? ಚುಚ್ಚು ಮಾತುಗಳು ಮನೆಯೇ ಅಲ್ಲ ಎಂದು ಹೇಳಲಾಗಿದೆ. 0 ಮಾರ್ಕ್ ಅದಕ್ಕೆಲ್ಲ, ಅರ್ಥನೇ ಆಗ್ತಿಲ್ಲ. ಚದುರಂಗ ಚತುರ ವಿಶ್ವನಾಥ್ ತಿಳಿಸಿದ್ದಾರೆ ಎನ್ನಲಾಗಿದೆ. ಪೇಪರಲ್ಲಿ ನೋಡಿ ಬರಿತೀರಾ ಎಂತ? ಥ್ಯಾಂಕ್ ಯು ನಾಗು, ಥ್ಯಾಂಕ್ ಯು ಅಮ್ಮು. ಗೀತಾವರಿ ಎಲ್ಲಿ ಹೋದ್ರು? ಗೀತಾವರಿ ಹೇಳಿ ಮಾಯ. ಗೀತಾವರಿ ಅಡುಗೆ ಆಯ್ತಾ ಸಿಸ್ ಕೇಳಿದ್ರು. ಅಡುಗೆ ಆಗಿದೆ. ನಿಮ್ಮ ಸಪೋರ್ಟ್ ಮೆಸೇಜ್ ಅಲ್ಲಿ ಅವರದ್ದು ಕಾಣಲೇ ಇಲ್ಲ. ನೈಟ್ ಬುಟ್ಟಿಗೂ ಬ್ಲೂ ಇದೆ. ಇರುತ್ತೆ. ಓಕೆ ನಾಗು, ಥ್ಯಾಂಕ್ ಯು. ಅಮ್ಮ ಅಡಿಗೆ ಆಗಿದಾ? ಹರು ಕೇಕ್ಸ್, ಥ್ಯಾಂಕ್ ಯು ಹರು. ಬರ್ಲಿ ಒಂಚೂರು ಫಾಸ್ಟ್ ಸಪೋರ್ಟ್. ನೀವು ಎಷ್ಟೊತ್ತಿಗಿಲ್ಲ? ಯಾರು ಮಾಡೋದಾ? ನಡೆದು ಎಷ್ಟೊತ್ತಿಗೆ ಲೈವ್ ಸ್ಟಾರ್ಟಾ? ನಾನು ಈಗ ಜಸ್ಟ್ ಬಂದೆ. ಆಯ್ತೊಂದು 80 ಮಿನಿಟ್ಸ್ ಆಯ್ತು. ಅಡಿಗೆ ಮಿಸಸ್ ಊಟ ಮಾಡ್ಬೇಕು. ಆಗಿದೆ ಮಿಸಸ್. ಆಯ್ತಾಯ್ತು. ಏನ್ ಮಾಡಿದ್ದೀರಿ? ಸಪೋರ್ಟ್. ಬಸ್ಸಾರು ಅನ್ನ ಮುದ್ದೆ. ಎಂತ ಮಾರೆ ಬಸ್ಸಾರು ಅನ್ನ ಮುದ್ದೆ. ಒಳ್ಳೆ ಸಪೋರ್ಟ್. ಕೀರ್ತಿ ಬಂದ್ರು. ಹಾಯ್ ಕೀರ್ತಿ, ಗುಡ್ ಈವ್ನಿಂಗ್. ಎಲ್ಲ ಫ್ರೆಂಡ್ಸ್ ಹೇಳ್ತಿದ್ದಾರೆ ಕೀರ್ತಿ. ಹೇಗಿದ್ದೀರಿ ಕೀರ್ತಿ? ಟೀ ಆಯ್ತಾ? ಹಾಯ್ ಕೀರ್ತಿ ಸೇಸ್ ಹೇಳ್ತಿದ್ದಾರೆ ಅಮ್ಮ. ಸಪೋರ್ಟ್, ಥ್ಯಾಂಕ್ ಯು.
ಶಿರೀನ್ ದಿಯಾ ಬಂದ್ರು. ಹಾಯ್ ದಿಯಾ, ಹೇಗಿದ್ದೀರಿ? ಫಸ್ಟ್ ಟೈಮ್ ಲೈವ್ ಬಂದ್ರಲ್ವಾ? ಮುಂಚೆ ಬರ್ತಿದ್ರ ಅಂತ. ತುಂಬಾ ದಿನ ಆಯ್ತು. ಫೈನ್ ಸಿಸ್ಟರ್, ಓಕೆ. ಅಡುಗೆ ಏನಾದ್ರೂ ಆಗಿದೆ? ದಿಯಾ ಹೇಗಿದ್ದೀರಿ? ತುಂಬಾ ದಿನ ಆಯ್ತಲ್ಲ ಬರದೆ. ಹಾಯ್ ಯಾರು ಅಮ್ಮ ದಿಯಾ ಹೇಳ್ತಿದ್ದಾರೆ. ಅವರೆಲ್ಲ ಸಪೋರ್ಟ್ ಅಲ್ಲಿ ಬಿಸಿ. ಐ ಆಮ್ ಫೈನ್ ಹೇಳ್ತಿದ್ದಾರೆ ದಿಯಾ. ಸಪೋರ್ಟ್. ನಿಮ್ಮ ಚಾನಲ್ ನೋಡ್ತೀನಿ ಈಗ ದಿಯಾದ್ದು. ಊಟ ಆಯ್ತಾ ಎಲ್ರದ್ದು ಹೇಳ್ತಿದ್ದಾರೆ. ಕೀರ್ತಿ ಅವರು ಏನಿದೆ. ಓಕೆ ಓಕೆ. ಶ್ರೀಯದ್ ದಿಯದ್ ಚಾನಲ್ ನೋಡ್ಕೊಂಡ್ ಬರ್ತೀನಿ ಈಗ. ದಿಯಾಗೆ ಒಂದು ಮೆಸೇಜ್ ಮಾಡಿದ್ದೆ ನೋಡಿದ್ರಲ್ಲಿ. ಕನೆಕ್ಟ್ ಆದೆ ದಿಯಾ ಎಸ್ ಕೆ ಇಂದ ಆಯ್ತಾ. ಅದರಲ್ಲಿ ಅರ್ಧ ಮಾಡಿ. ನಾನು ನಿಮಗೆ ಎಂಟು ಕೊಟ್ಟಿದ್ದೀನಿ ಅಡುಗೆ ಸೇರಿಸಿ. ಯಾರಿಗೆ? ಅಷ್ಟೇ ಮತ್ತೆ ದೇವರು ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಿದ್ದೀರಿ ಸುಮಿಸಿಸ್. ಒಬ್ರು ನಂಬರ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದು ನಂಬರ್ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡೆ. ಏನ್ ಮಾಡ್ಬೇಕು? ಅಷ್ಟೇ ಮತ್ತೆ ದೇವರು. ಅಷ್ಟೇ ಮತ್ತೆ ದೇವರು ಅರ್ಥೈಸ್ಕೊಳ್ಳಿ. ಏನು ಅರ್ಥ ಆಗ್ತಿಲ್ಲ. ಸಪೋರ್ಟ್ ಮೆಸೇಜ್ ಏನ? ದಿಯಾ ಹೋದ್ರಾ? ಸಬ್ ಮಾಡಿದೆ ಆಯ್ತಾ ಎಸ್ ಕೆ ಚಾನಲ್ ಅಲ್ಲಿ ನೋಡಿ, ಚೆಕ್ ಮಾಡಿ. ಬರ್ಬೇಕು ನಮ್ಮ ಶೆಟ್ರಿಗೆ ಸ್ವಾಗತ. ಇವತ್ತು ಒಗಟಿದೆ ಶೆಟ್ರೆ. ಒಗಟ ಹೇಳ್ತೀನಿ ಇವತ್ತು, ಕೇಳ್ತೀನಿ ಆಯ್ತಾ. ಸ್ವಲ್ಪ ಫೋನ್ ಚಾರ್ಜ್ ಆಗ್ಲಿ. ಓಕೆ ಅಮ್ಮ ಮೇಡಮ್ ಹೇಳ್ತಿದ್ದಾರೆ. ಫೋನ್ ಪೇ ಮಾಡಿ. ಎಂತ? ಹಣನಾ ಅಲ್ಲ ಎಣ್ಣೆನಾ? ಓಕೆ ಓಕೆ ಇವತ್ತು ಒಗಟು, ಇಲ್ಲಾದ್ರೆ ಬೋರ್ ಆಗ್ತದೆ. ಇವ್ರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಮಾಡ್ಲಿ ಈಗ. ಹಾಯ್ ಶೆಟ್ಟಿ ಹೇಳ್ತಿದ್ದಾರೆ ನೋಡಿ ಕೀರ್ತಿ. ಇವತ್ತು ಬೇಗ ಬಂದ್ರಿ, ಊಟ ಎಲ್ಲ ಮಾಡಿ ಬಂದ್ರ ಶೆಟ್ರೆ? ಆನ್ಸರ್ ಫಾರ್ ಮಂಜು ಬ್ರದರ್. ಗುಡ್ ಈವ್ನಿಂಗ್ ಸುರೇಂದರ್, ಥ್ಯಾಂಕ್ ಯು, ವೆಲ್ಕಮ್. खाना हो गया क्या? लाइक डन, थैंक यू. ಇವ್ರಿಗೆ ಕೂಡ ಕನೆಕ್ಟ್ ಆಗಿ. ಸುಮಿ, ದಟ್ ಈಸ್ ನಾಟ್ ಮೈ ಚಾನಲ್, ಜಸ್ಟ್ ಸೇವ್ಡ್ ಸಮ್ ಆಫ್ ಫೇವರೇಟ್. ಓಕೆ ಓಕೆ ಓಕೆ. ವಿಚ್ ಒನ್ ಇಸ್ ಯುವರ್ ಚಾನಲ್ ದೆನ್? ಡ್ರಾಪ್ ದ ಲಿಂಕ್. ಹೆಲೋ ಆಲ್ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಮ್ಮ ಮೇಡಮ್ ಹೇಳ್ತಿದ್ದಾರೆ ಮಂಜು ಅವರು. ಲೋಕಲ್. ಅಯ್ಯೋ ಇದ್ಯಾರ ಹೆಸರು ಮಾರೆ? ಅಮ್ಮ ಅದು ಯಾರು? ಪ್ರಕಾಶ್ ಅಂತೆ. ಪ್ರಕಾಶ್ ಯಾರು? ಹಾಯ್ ಮೇಡಮ್.
ಯಾವೂರು ನೀವು? ನಿಮ್ದು ಇದು ಕೂಡ ಇದೆ ಅಲ್ಲ, ಬ್ಲೂ ಕೂಡ ಐತೆ. ನಾನು ಉಡುಪಿ. ಮಂಜು ಕಾಕ ಹೇಳ್ತಿದ್ದಾರೆ. ಅದು ಹೆಸರೇ ಕರೀಲಿಕ್ಕೆ ಆಗ್ತಿಲ್ಲ ಅದು. ಯಾವ ಹೆಸರು ಇಟ್ಕೊಂಡ್ ಬಂದಿದ್ದೀರಿ ಮಾರೆ? ಅಭಿನಯ್. ಓಕೆ ಓಕೆ. ನಿಮ್ಮ ಹುಟ್ಟಿದ ಡೇಟ್ ಹೇಳುವೆ? ಓಕೆ ಹೇಳಿ, ಯಾರ್ದು? ನಂದ? ಸುಮ್ಮಿ ಅವರೇ ಗುಡ್ ಮಾರ್ನಿಂಗ್. ನೀವ? ಸೋಣನ ಇದು ಎಂತ ಹೆಸರು ಮಾರ ಅದು? ಅಯ್ಯೋ ಹೌದೌದು, ಎಂತ ಹೆಸರು ಅದು? ಚೇಂಜ್ ಮಾಡಿ ಮಾರೆ. ಹ್ಮ್. ಬೇರೆಯವರು ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಈಗ ನೀವೇ ಅಂದ ಹೆಸರಲ್ಲಿ ಬರ್ತಿದ್ದೀರಲ್ವಾ. ಮಂಜು ಕಾಕಾ. ಹೇಳ್ತಿದ್ದಾರೆ. ವೀರ ಬಂದ್ರು. ಹಾಯ್ ವೀರ, ನಮಸ್ತೆ, ಗುಡ್ ಈವ್ನಿಂಗ್. ಊಟ ಆಯ್ತಾ? ಅಥವಾ ಮೇಲೆಂದು ಇದು ಐಡಿ ಬಂದಿದೆ ನೋಡಿ, ರೆಡಿ. ಅಮ್ಮ ಅಂತ ಕಣ್ಮುಚ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ದಿಯಾ ಅವರು. ಪ್ರಕಾಶ್ ಮೇಡಮ್ 15 ಡೇಸ್ ಬ್ಯಾಕ್ ಬಂದಿದ್ದೆ, ನೆನಪು ಇದೆಯಾ ಮೇಡಮ್? ಯಾರಿಗೋ ಕನೆಕ್ಟ್ ಆಗಿ ಅಂತ ಹೇಳಿದ್ರು. ಪ್ರಕಾಶ್ ಇದ್ದೀನಿ, ಅದೇ ನಿಮ್ಗೆ ಬ್ಲೂ ಇದೆ ಅಲ್ಲ, ಅಷ್ಟು ನೆನ್ಪು ಬರ್ತಿಲ್ಲ. ಹೌದು. ಓಕೆ ಬಾಯ್, ಆಮೇಲೆ ಬರ್ತೀನಿ. ಯಾಕೆ ರೆಡಿ? ಹಾಯ್ ರೆಡ್ಡಿ ಸರ್ ಹೇಳ್ತಿದ್ದಾರೆ ನೋಡಿ. ನಿಲ್ಲಿ ಮಾರ ಸ್ವಲ್ಪ, ಬೆಂದ್ಮೇಲೆ ಆಗ್ಲೇ ಹೋಗಬಾರ್ದು, ಕಾಪಿ ರೈಟ್ ಬರ್ತದೆ ನೀವು ಹೋದ್ರೆ. ಬಂದ್ಮೇಲೆ ಸಪೋರ್ಟ್ ಮಾಡಿ ಹೋಗಿ. ಹಾಯ್ ರೆಡ್ಡಿ, ಊಟ ಆಯ್ತಾ ಹೇಳ್ತಿದ್ದಾರೆ ಮಮತಾ ಅವರು. ಹಾಯ್ ಶೆಟ್ಟಿ ಹೇಳ್ತಿದ್ದಾರೆ ರೆಡ್ಡಿ ಅವರು. ಕಣ್ಣು ಬಿಡ್ತಾ ಇದ್ದಾರೆ ಲೋಕಲ್. ಕುಡಿದಿದ್ದು ಸಾಕು, ಮಾತಾಡಿಸು ಮಿಸೆಸ್. ಮಾತಾಡ್ತಿದ್ದೇನಲ್ವಾ, ಕೇಳ್ತಾ ಇಲ್ವಾ ಈಗ್ಲೂ? ಇಯರ್ಫೋನ್ ಇದೆ ನಿಮ್ಮ ಕಿವಿಯಲ್ಲಿ, ತೆಗಿರಿ. ಅಮ್ಮು ಅಂತ ಕಣ್ಮುಚ್ತಾ ಇದ್ದಾರೆ ಲೋಕಲ್ ಅವರು. ಹಾಯ್ ಮಮತಾ ಹೇಳ್ತಿದ್ದಾರೆ. ವೀರ ಇವತ್ತು ಒಗಟು? ಹೌದೌದು ಇವತ್ತು ಒಗಟು. ಈಗ ಜನ ಇದ್ದಾರಲ್ಲ, ಜನ ಎಲ್ಲ ಹೋದ್ಮೇಲೆ ಸಪೋರ್ಟ್ ಬರ್ತಾ ಉಂಟು, ಬರ್ಲಿ. ಲಿಂಕ್ ಹಾಕಿದ್ದಾರೆ ಕೀರ್ತಿ ಅವರು. ಪ್ರಕಾಶ್ ಕನೆಕ್ಟ್ ಆಗಿ ಅಂತ ನೀವು ಕೊಟ್ರಿ ನನ್ಗೆ, ಇದ್ರ ಬಗ್ಗೆ ನೋ ಐಡಿಯಾ ಮ್ಯಾಮ್. ಕನೆಕ್ಟ್ ಆಗಿ ಅಂತ ನೀವು ಕೊಟ್ರಿ, ಯಾರಿಗೆ ಕನೆಕ್ಟ್ ಆಗಿತ್ರಿ? ಓಕೆ. ಇದೊಂದು ಬದುಕೆ, ಏನಾಗಿದೆ ನಿಮ್ಮ ಬದುಕಿಗೆ ಸಚಿನ್? ಊಟ ಆಯ್ತಾ ಮ್ಯಾಮ್? ಇಲ್ಲ ಇಲ್ಲ ಆಗ್ಲಿಲ್ಲ. ಇಲ್ಲಿ 7 ಕೂಡ ಆಗ್ಲಿಲ್ಲ ನಮ್ಗೆ. ಸಪೋರ್ಟ್ ಮಾಡ್ತಿದ್ದಾರೆ ದಿಯಾ. ನಿಮ್ದು ಬೇರೆ ಯಾವ್ದು ಚಾನಲ್ ಉಂಟು ದಿಯಾ? ಮತ್ತೆ ಏನಾದ್ರೂ ಮಾಡಿ ಸಪೋರ್ಟ್. ಥ್ಯಾಂಕ್ ಯು ಸುರೇಂದ್ರ, ಥ್ಯಾಂಕ್ ಯು ದಿಯಾ. ಸಚಿನ್ ಇಯರ್ಫೋನ್ ತೆಗೀರಿ ಕಿವಿಯಲ್ಲಿ. ಬನ್ನಿ ಸ್ವಲ್ಪ ಜಾಯಿನ್ ಆಗಿ. ನೆನಪೇ ಇಲ್ಲ, ಯಾರೋ ಒಬ್ರು ಲೇಡೀಸ್ ಚಾನಲ್ಗೆ ಕನೆಕ್ಟ್ ಆಗಿ ಅಂತ ಬ್ಲೂ ಕೊಟ್ಟಿದ್ದೀನಿ ಅಂತ ಕೊಟ್ರಿ ಮ್ಯಾಮ್. ಓಕೆ ಓಕೆ. ಹಾ, ಯಾರೋ ಒಬ್ಬರು ಲೇಡೀಸ್ ಚಾನಲ್ಗೆ ಕನೆಕ್ಟ್ ಆಗಿ ಅಂತ ಬ್ಲೂ ಕೊಡ್ತೀನಿ ಅಂತ ಕೊಟ್ರಿ. ಓಕೆ ಓಕೆ. ಈಗ ಬೇಡವಾ ಬ್ಲೂ? ಕನೆಕ್ಟ್ ಆಗ್ಲಿಕ್ಕೆ ಹೌದು ಬ್ಲೂ ಬೇಕಲ್ವಾ, ಅದಕ್ಕೆ ಕೊಟ್ಟೆ ಅಂತ ಕಾಣ್ತದೆ. ರಿಮೂವ್ ಮಾಡ್ಲಿಲ್ಲ. ಇದು ಎಲ್ಲ ಯೂಸ್ ಮಾಡ್ತಾರೆ. ದೀಪಿಕಾ ಬಂದ್ರು. ಹಾಯ್ ದೀಪಿಕಾ. ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಆಯ್ತಾ, ರಜೆ ದಿನ ಮಲ್ಗುದು ಸರಿ. ಬೆಳಿಗ್ಗೆ ಬೇಗ ಹೇಳಲ್ಲ ನಾನು, ಸಾರಿ. ನಾಳೆ ಕೂಡ ಹಾಗೆ, ಸೋಮವಾರ ಆಯ್ತು. ಆಯ್ಸಿ ಮಿಸ್, ಊಟ ಆಗ್ಲಿಲ್ಲ ದೀಪಾ, ನಿಮ್ದಾಯ್ತಾ? ದೀಪಿಕಾ. ಹಾಯ್ ದೀಪಿಕಾ ಮೇಡಮ್ ಹೇಳ್ತಿದ್ದಾರೆ ಮಂಜು ಅವರು. ಹಾಯ್ ಮಂಜು ಶೆಟ್ಟಿ ಹೇಳ್ತಿದ್ದಾರೆ. ದೀಪಿಕಾ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್, ಥ್ಯಾಂಕ್ ಯು. ಉತ್ತರ ಕೊಡಿ ಹೇಳ್ತಿದ್ದಾರೆ. ಯಾರು ಶೆಟ್ಟಿ? ದೀಪಿಕಾನಾ? ಓಕೆ ಮ್ಯಾಮ್, ನನ್ಗೆ ಅದೆಲ್ಲ ಗೊತ್ತಿಲ್ಲ, ರಿಮೂವ್ ಮಾಡಿ ಮ್ಯಾಮ್. ಹೌದಾ? ಇಲ್ಲದ್ರೆ ಹೇಳುವಾಗ ಹೇಳಿ ಹೋಗಿ, ರಿಮೂವ್ ಮಾಡ್ತೇನೆ. ಬಾಯ್ ಅಂತ ಹೇಳಿ, ಆವಾಗ ರಿಮೂವ್ ಮಾಡ್ತೇನೆ. ಇಲ್ಲ ಸುಮ್ಮಿ ಮಾಡ್ಬೇಕು. ಓಕೆ. ಏನ್ ಸ್ಪೆಷಲ್ ದೀಪಿಕಾ ಇವತ್ತು? ಮ್ಯಾಮ್ ಯಾಕೆ ವರ್ಕ್ ಮಾಡೋದು ನೀವು? ಯಾವ ವರ್ಕ್ ಮಾಡ್ತಿಲ್ಲ ನಾನು. ಹಾಯ್ ದಿಯಾಸಿಸ್ ಹೇಳ್ತಿದ್ದಾರೆ ದೀಪಿಕಾ ಅವರು. ತೆಂಗಿನ ಕಾಯಿ
ಸಪೋರ್ಟ್ ಒಗಟು ಕೇಳ್ತೀನಿ. ಅದು ಫೋನಲ್ಲಿ ಚಾರ್ಜ್ ಸ್ವಲ್ಪ ಇಲ್ಲ, ಚಾರ್ಜ್ ಆಗ್ಲಿ. ಒಂದು ಫೋನ್ ಅಲ್ಲಿದೆ, ಒಂದು ಫೋನ್ ಇಲ್ಲಿದೆ. ವೇಟ್, ಬರ್ತೀನಿ. ಊಟಕ್ಕೆ ಏನು ಸ್ಪೆಷಲ್ ಇವತ್ತು? ನಮ್ಗೆ ಇದು ವೆಜ್ ತರಕಾರಿ. ಸಾಟರ್ಡೆ ತಿನ್ನಲ್ಲ ನಾನ್ ವೆಜ್. ನಿಮ್ಗೇನು? ಓಕೆ, ಒಂದು ಒಗಟು ಕೇಳ್ತೀನಿ, ಆನ್ಸರ್ ಹೇಳಿ. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಲ್ಲಿ ಇದೇನು? ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಲ್ಲಿ ಇದೇನು? ಮೊಟ್ಟೆ. ಕರೆಕ್ಟ್ ಆಗಿದೆ. ಸಾಗರ ಪುತ್ರ, ನಾರಿನ ಮಿತ್ರ, ನಾನ್ಯಾರು? ಕರೆಕ್ಟ್ ಆನ್ಸರ್ ಇದೆ. ಮಂಜು, ಬೇಗ ಬರ್ಲಿ ಆನ್ಸರ್. ಸಾಗರ ಪುತ್ರ, ನಾರಿನ ಮಿತ್ರ, ನಾನ್ಯಾರು? ಹೈ ಸುಮಿ ಕ್ವೀನ್, ದುಬೈ. ಚೆನ್ನಪ್ಪ ಬಂದ್ರು. ನಿಮ್ಮನ್ನು ಯಾರ್ದು ಲೈವ್ ಅಲ್ಲಿ ನೋಡಿದ್ದೆ ನಾನು ಇವತ್ತು? ಉಪ್ಪು ಅಂತೆ. ಕರೆಕ್ಟ್ ಅಮ್ಮು, ಕರೆಕ್ಟ್. ದುಬೈ ಕ್ವೀನ್, ಎಸ್ ನಾನೇ. ದೀಪು, ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಿದ್ದಾರೆ. ದಿಯಾ ಅವರು ಥ್ಯಾಂಕ್ ಯು. ಹಾಯ್ ಚೆನ್ನಪ್ಪ ಸರ್ ಹೇಳ್ತಿದ್ದಾರೆ. ದೀಪು ಅವರು ಸಾಲ್ಟ್ ಹೇಳ್ತಿದ್ದಾರೆ. ಚೆನ್ನಪ್ಪ ಕರೆಕ್ಟ್, ಉಪ್ಪು ಕರೆಕ್ಟ್. ಒಬ್ರದ್ದು ನೋಡಿ ಆನ್ಸರ್ ಮಾಡ್ಬಾರ್ದು, ನೀವ್ ಹೇಳ್ಬೇಕು. ಹಾಯ್ ಟೈಗರ್ ಹೇಳ್ತಿದ್ದಾರೆ. ಯಾರು ಟೈಗರ್? ರೆಡ್ಡಿನ? ನಾರಿನ ಮಿತ್ರ ಅಲ್ಲ, ಸಾರಿನ ಮಿತ್ರ ಸುಮಿ. ಹೌದೌದು, ಸಾರಿನ ಮಿತ್ರ, ಸಾರಿ. ಮ್ಯಾಮ್, ಯು ಆರ್ ವೆರಿ ಬ್ರಿಲಿಯಂಟ್, ಸೂಪರ್. ಅಮ್ಮುಡಿ ಯಾರು? ಊಟ ಆಯ್ತಾ ಕೇಳ್ತಿದ್ದಾರೆ. ಮತ್ತೊಂದು ಕೇಳ. ಬಿಳಿ ಸರದಾರನಿಗೆ ಕರಿ ಟೋಪಿ, ನಾನ್ಯಾರು? ಇದು ವೆರಿ ಈಸಿ ಕ್ವಶನ್, ಎಲ್ರಿಗೂ ಗೊತ್ತುಂಟಿದ್ದು. ಬಿಳಿ ಸರದಾರನಿಗೆ ಕರಿ ಟೋಪಿ, ನಾನ್ಯಾರು? ಊಟ ಮಾಡ್ಬೇಕು ಸಿಟ್ಸ್. ನಿಮ್ದು? ಮಂಜು ಟೈಪಿಂಗ್ ಸ್ಲೋ ಅಂತ ಕಾಣ್ತದೆ ಅಲ್ವಾ? ಎಸ್, ಕರೆಕ್ಟ್. ಮಂಜು ಹಿಂದೆ ಇದ್ದೀರಿ ತುಂಬಾ. ಐಸ್ ನೋ. ಹಾಯ್ ಯಾರು ಸಿಸ್, ಊಟ ಆಯ್ತಾ? ಕಣ್ಣಲ್ಲ. ಊಟ ಆಯ್ತಾ ಟೈಗರ್? ದೀಪು ಸಿಸ್ ಹೇಳ್ತಿದ್ದಾರೆ. ಅವರು ಹೋದ್ರ? ಮತ್ತೊಬ್ರು ಯಾರಿದ್ರಲ್ವಾ? ಪ್ರಕಾಶ್. ರಿಮೂವ್ ಮಾಡ್ತೇನೆ ಪ್ರಕಾಶ್, ನೀವು ಹೋದ್ರಂತ ಕಾಣ್ತದೆ. ಬೆಣ್ಣೆ ಅವ್ರು ಬಂದ್ರು, ನೀವು ಹೋದ್ರಂತ ಬ್ಲೂ ತೆಗ್ದೆ. ಊಟ ಇಲ್ಲ, ಅಡುಗೆ ಆಗ್ಬೇಕು ಹೇಳ್ತಿದ್ದಾರೆ. ಊಟ ಆಯ್ತಾ ಎಲ್ಲ ಹೇಳ್ತಿದ್ದಾರೆ. ನವೀನ್ ಅವರು. ಇದ್ದೀರಾ? ಬ್ಲೂ ಬೇಕಾ? ತೆಗ್ದೆ ನಾನು. ಮತ್ತೊಂದು ಕೇಳ್ತೀನಿ. ಒಂದು ಅದು ಬೇರೆ ಕೇಳ್ತೀನಿ. ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ, ನಾನ್ಯಾರು? ಇದ್ದೀನಿ ಮ್ಯಾಮ್. ಓಕೆ. ಅತ್ತೆ ಊಟ ಆಯ್ತಾ ಹೇಳ್ತಿದ್ದಾರೆ. ನಂದ ಬೆಂಕಿ ಕಡ್ಡಿ, ಎಸ್. ಅವರು ಸಿಸ್ ಹೇಳ್ತಿದ್ದಾರೆ. ಹೀರೋಯಿನ್ ಊಟ ಆಯ್ತಾ? ಯಾರು ಹೀರೋಯಿನ್? ಮನ್ಪಸಂದ್ ಬಂದ್ರ. ಹಾಯ್, ಸಲಾಂ ಅಲೈಕುಂ. ವಾಲಿಕುಂ ಸಲಾಂ. ಕೇಸೆ ಹೋ ಆಪ್? ಲೈಕ್ ಡನ್, ಥ್ಯಾಂಕ್ ಯು. ಪ್ರಕಾಶ್, ಇವತ್ತು ಫುಲ್ ಫ್ರೀ ಇದ್ದೀನಿ ಮ್ಯಾಮ್, ಚೆನ್ನಾಗಿ
ಇದೆ. ನಿಮ್ಮ ಲೈವ್ ನಲ್ಲಿ ಹೆಚ್ಚಾಗಿ ಲೈವ್ ಎಲ್ಲ ಹೋಗುತ್ತೆ, ಬಟ್ ಸೂಪರ್. ಇವತ್ತು ಫುಲ್ ಫ್ರೀ ಇದ್ದೀನಿ ಮ್ಯಾಮ್. ಚೆನ್ನಾಗಿ ಇದೆ ನಿಮ್ಮ ಲೈವ್. ನಾನು ಹೆಚ್ಚಾಗಿ ಲೈವ್ ಎಲ್ಲ ಹೋಗಲ್ಲ, ಬಟ್ ಸೂಪರ್. ಓಕೆ, ಥ್ಯಾಂಕ್ ಯು. ದೀಪಿಕಾ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ದೀಪಿಕಾ ಡನ್ ಚೆಕ್ ರಿಪ್ಲೈ ಹೇಳ್ತಿದ್ದಾರೆ. ಸುರೇಂದ್ರ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ದೀಪಿಕಾ ಸಪೋರ್ಟ್ ಮನ್ಪಸಂದ್. ದೀಪು ಸಿಸ್ ಹೇಳ್ತಿದ್ದಾರೆ ನಾಲಿಗೆ ಸಪೋರ್ಟ್ 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 ಸಪೋರ್ಟ್. ದೀಪಿಕಾ ಸಿಸ್ಗೆ ಟೈಗರ್ ಹೇಳುದ? ಓ, ಅವ್ರ ಟೈಗರ. ಸುಮ್ ಸಿಸ್ಗೆ ಸಿವಮೇಟಿಕು ಮನ್ಪಸಂದ್. ಓಕೆ ಸುರೇಂದ್ರ ಹೇಳ್ತಿದ್ದಾರೆ. ದಿಯಾ ಸಿಸ್ ಊಟ ಆಯ್ತು ಕೇಳ್ತಿದ್ದಾರೆ. ನವೀನ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ದಿಯಾ ಅವರು ಥ್ಯಾಂಕ್ ಯು ದಿಯಾ. ಅಮ್ಮ ಮೇಡಮ್ ಕಾಪಿ ಆಯ್ತಾ? ಕಾಪಿ ಮಾಡ್ತಾ ಇದ್ದಾರೆ ಗೂಗಲ್ ನಲ್ಲಿ ಕಾಪಿ ಮಾಡುದ? ಅದು ಯಾವ ಕಾಪಿ? ಹಾಯ್ ನವೀನ್, ಊಟ ಆಯ್ತಾ ಕೇಳ್ತಿದ್ದಾರೆ. ದೀಪಿಕಾ ಅವರು ಜಾಯಿನ್ ಕರ್ನಿ ದೀಪಿಕಾ ಸಾಥ್ ಹೇಳ್ತಿದ್ದಾರೆ. ಇವರಿಗೆ ಜಾಯಿನ್ ಆಗಿ ಮನ್ಪಸಂದಿಗೆ ದೀಪಿಕಾ. ಹಾಯ್ ದಿಯಾ ಸಿಸ್ ಹೇಳ್ತಿದ್ದಾರೆ. ಚೆನ್ನಪ್ಪ ಅವರು ಆಯ್ತು ಹೀರೋಯಿನ್, ನಂದು ಊಟ ಆಗ್ಲಿಲ್ಲ. ಪ್ರಕಾಶ್ ವಾಟ್ ಯೂಸ್ ಮ್ಯಾಮ್ ಲೈವ್ ಮಾಡುತ್ತಿದ್ರೆ ನಿಮ್ಗೆ ವಾಚ್ ಅವರ್ ಬೇಕಲ್ಲ, ಅದಕ್ಕೆ ಮಾಡೋದು. 4000 ಬೇಕಲ್ಲ, ಅದಕ್ಕೆ. ವಿಡಿಯೋಗೆ ವ್ಯೂಸ್ ಬಂದ್ರೆ ಇದು ಬೇಕಾಗಿಲ್ಲ, ವ್ಯೂಸ್ ಎಲ್ಲ ಕಮ್ಮಿ ಉಂಟಲ್ಲ, ಅದಕ್ಕೆ ಮಾಡ್ಬೇಕಾಗ್ತದೆ. ನೋಡ್ತಾ ಇದ್ದೇನೆ, ಹೇಳಿ ನೋಡೋಣ ಹೇಳ್ತಿದ್ದಾರೆ. ಶ್ರೀಯನ್ ಜಾಯಿನ್ ಮೀ ಸಾತ್ ಹೇಳ್ತಿದ್ದಾರೆ. ಗೂಗಲ್ ಆಂಟಿ ಹತ್ರ ಕಾಪಿ ಮಾಡ್ತಾ ಇದ್ದಾರೆ. ಕಾಪಿ ಮಾಡಿ ತರೋಕೆ ಟೈಮ್ ಬೇಕು ಬ್ರದರ್, ನಾನು ಬೇಗ ಆನ್ಸರ್ ಮಾಡ್ತೀನಿ ನೋಡಿ ಹೇಳ್ತಿದ್ದಾರೆ. ಎವ್ರಿ ಡೇ ಲೈವ್ ಇರ್ತಾ? ಹೌದೌದು, ಎವ್ರಿ ಡೇ ಇರ್ತದೆ, ಕಂಪ್ಲೀಟ್ ಆಗೋ ತನಕ ಇರ್ತದೆ ಇದೇ ಟೈಮ್. ಇದು ಯಾರು ಹೇಳಿಲ್ಲಲ್ಲ, ಅಂಗೈ ಅಗಲದ ರೊಟ್ಟಿಗೆ ಲೆಕ್ಕವಿಲ್ಲದಷ್ಟು ಉಪ್ಪಿನಕಾಯಿ, ನಾನ್ ಯಾರು? ಕೋಯಿ ಜಾಯಿನ್ ಕರ್ನೆ ಸಾಥ್ ನೋಡಿ. ಇವರಿಗೆ ಜಾಯಿನ್ ಆಗಿ ದೀಪಿಕಾ, ಇವರಿಗೆ ಜಾಯಿನ್ ಆಗ್ತೀರಾ? ಜಾಯಿನ್ ಆದ್ರ ಅಂತ ಕಾಣ್ತದಲ್ವಾ, ಮತ್ತೆ ಯಾರು ಜಾಯಿನ್ ಆಗ್ಲಿಲ್ಲ? ಅವ್ರು ಜಾಯಿನ್ ಆಗಿ ಮನ್ಪಸಂದಿಗೆ. ಅಮ್ಮ ಹೋದ್ರಾ? ರಿಟರ್ನ್ ಪ್ಲೀಸ್ ಮ್ಯಾಮ್ ಹೇಳ್ತಿದ್ದಾರೆ. ನಾನಷ್ಟೇ, ನನ್ನ ಅರ್ಧ, ನನ್ನ ಗಿಡ್ಡ, ನನ್ನ ಸೇರಿ 100 ಜನ. ನನ್ನದಕ್ಕೆ ಆನ್ಸರ್ ಮಾಡಿ. ಟಾಯ್ಲೆಟ್ ಬಂದ್ರು, ಸರಿ ಕ್ಲೀನ್ ಮಾಡ್ಬೇಕು ಇವತ್ತು, ನಿನ್ನೆ ಸರಿ ಆಗ್ಲಿಲ್ಲ, ವಾಸನೆ ಬರ್ತಾ ಉಂಟು. ಆನ್ಸರ್ ನಾಲಿಗೇನು? ಐ ಸುಮಿತ್ವೀನ್, ಎಸ್ ಹೇಳಿ, ಟೆಲ್ ಮಿ. ಸಪೋರ್ಟ್ ಅದು ಬೇಡಾದ್ರೆ ಬೇರೆ ಕೇಳ್ತೀನಿ. ಬಿಳಿ ಕುದುರೆಗೆ ಹಸಿರು ಬಾಲ, ಇದು ಏನು? ಬಿಳಿ ಕುದುರೆಗೆ ಹಸಿರು ಬಾಲ. ಹಾಯ್ ಟಾಯ್ಲೆಟ್ ಹೇಳ್ತಿದ್ದಾರೆ ದೀಪಿಕಾ ಅವರು. ಹಾಯ್ ದೀಪಿಕಾ ಮ್ಯಾಮ್ ಹೇಳ್ತಿದ್ದಾರೆ ಟಾಯ್ಲೆಟ್ ಅವರು. ಮೂಲಂಗಿ, ರೈಟ್ ಕರೆಕ್ಟ್. ಇದೊಂದು ಆನ್ಸರ್ ಕರೆಕ್ಟ್ ಆಯ್ತು. ಅಮ್ಮ ಕರೆಕ್ಟ್. ಅವರೇ ದೀಪಿಕಾ ಮ್ಯಾಮ್ ಕೇಳ್ತಿದೆ ಟಾಯ್ಲೆಟ್, ನಮ್ಮ ರೋಬೋಟ್ ಅದು. How are you Sumim Queen? I am good. How are you? ನಾನು ಫಸ್ಟ್. ಎಸ್ ನೀವೇ ಫಸ್ಟ್. ಅಂಕುಡೊಂಕಿನ ಬಾವಿ, ಹೊತ್ತು ನೋಡಿದರೆ ಸ್ವಲ್ಪವೂ ನೀರಿಲ್ಲ, ನಾನು ಯಾರು? ಹೊಕ್ಕು ನೋಡಿದರೆ ಸ್ವಲ್ಪವೂ ನೀರಿಲ್ಲ. ಅಂಕುಡೊಂಕಿನ ಬಾವಿ, ಹೊಕ್ಕು ನೋಡಿದರೆ ಸ್ವಲ್ಪವೂ ನೀರಿಲ್ಲ. ಕರೆಕ್ಟ್. ಓಕೆ ಬೈ ಸುಮಿಸ್, ಗುಡ್ ನೈಟ್. ಥ್ಯಾಂಕ್ ಯು ದೀಪಿಕಾ. ಬಾಯ್ ಆಲ್ ಫ್ರೆಂಡ್ಸ್ ಹೇಳ್ತಿದ್ದಾರೆ ದೀಪಿಕಾ ಅವರು. ಮಂಡೇ ಸಿಗ್ತೀನಿ, ನಾಳೆ ಫ್ರೀ ಇದ್ರೆ ಬರ್ತೀನಿ. ಹೇಳೋದಲ್ಲ ಲೇಟ್ ದೀಪಿಕಾ. ಕಿವಿ ರೈಟ್. ಹೊನ್ನಲಿ ಅಮ್ಮು ಡಿಯರ್ ಬಾಯ್ ಹೇಳ್ತಿದ್ದಾರೆ. ಬಾಯ್ ಸುಮಿ, ಬಾಯ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್.
ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ದೀಪು. ದಿಯಾ ಬಾಯ್ ದೀಪು ಹೇಳ್ತಿದ್ದಾರೆ. ಮತ್ತೊಂದು ಬೇಕಾ? ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ, ಇದು ಏನು? ಎಲ್ಲರಿಗೂ ಚಾನ್ಸ್ ಕೊಡಿ. ಹೌದು. ಯಾಕೆ ದೀಪಿಕಾ ಸಿಸ್ ಹೇಳ್ತಿದ್ದಾರೆ? ನಾನು ಕೇಳ್ತಿದ್ದೆ, ನೀವು ಆನ್ಸರ್ ಮಾಡಿ ಗೊತ್ತಿದ್ರೆ. ನೀನು ದುಂಬಿ ಆದರೆ ನಾ ಹೂ ಆಗುವೆ, ನೀನು ದುಂಬಿ ಆದರೆ ನಾನು ಹೂ ಆಗುವೆ, ಆದರೂ ನೀನೇಕೆ ಹೂವಿಂದ ಹೂವಿಗೆ ಹಾರುವೆ? ಒಗಟ ಇದು. ನೀನು ದುಂಬಿ ಆದರೆ ನಾ ಹೂ ಆಗುವೆ, ನೀನೇಕೆ ಹೂವಿಂದ. ಚಿಟ್ಟೆಯ? ಬಟರ್ಫ್ಲೈಯ? ಯಾಕೆ ದೀಪಿಕಾ ಸಿಸ್ ಹೇಳ್ತಿದ್ದಾರೆ? ದಿಯಾ ಸಿಸ್ ಬಾ ಹೇಳ್ತಿದ್ದಾರೆ. ಗೊತ್ತಿಲ್ವಾ? ಶ್ರೇಯನ್ ಚೆಕ್ ಡನ್ ರಿಪ್ಲೈ ರಿಟರ್ನ್ ಹೇಳ್ತಿದ್ದಾರೆ. ಸಚಿನ್ ಎಲ್ಲಿ ಹೋದ್ರು? ಇದು ಗೊತ್ತಿಲ್ವಾ ನಿಮ್ಗೆ? ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ, ಇದು ಏನು? ಸಚಿನ್, ನೀನು ತುಂಬಿ ಆದರೆ ಇದಕ್ಕೇನು ಹೇಳು? ಬಾಳೆಹಣ್ಣು. ರಾಂಗ್ ರಾಂಗ್ ರಾಂಗ್. ಹುಣ್ಣಲ್ಲಿ ಅಂದ್ರೆ ಎಂತ? ಸ್ವಲ್ಪ ಕಷ್ಟ ಇದೆ, ಅಷ್ಟು ಸೂಟ್ ಆಗಲ್ಲ. ಕ್ಲೂ ಬೇಕು. ಮುಳ್ಳು ಇರ್ತದೆ ಇದ್ರ ಬಾಡಿ. ಮ್ಯಾಮ್ ನನ್ನ ಮೆಸೇಜ್ ಕಾಣಿಸ್ತದಾ? ಇಲ್ಲವಾ ಮ್ಯಾಮ್, ನಾನು ಸಪೋರ್ಟ್ ಮೆಸೇಜ್ ಹಾಕ್ತಾ ಇದ್ದೀನಿ. ಕನ್ನಡ ನಿಮಗೆ ಕಾಣಿಸ್ತಾ ಇಲ್ವಾ? ಅದೇ ಅಲ್ವಾ ಇದು, ನೀನ್ ದುಂಬಿ ಆದರೆ ನಾವು ಅದು ಹೇಳಿದೆ ಅಲ್ವಾ? ಅದ್ರ ನಂತರ ಇದೆ, ನೀನ್ ತುಂಬಿ ಆದರೆ ನಾ ಹೂವಾಗುವೆ, ಅದು ಬರ್ತಾ ಉಂಟು. ಮತ್ತೆ ಅದ್ರ ಮೇಲೆ ಯಾವ್ದುಂಟು? ಅಷ್ಟೇ ಕಾಣ್ತಾ ಉಂಟು ಇಲ್ಲಿ. ಆಮೇಲೆ ಎಲ್ರಿಗೂ ಚಾನ್ಸ್ ಕೊಡಿ. ಮಂಜು ಅವ್ರು ಹಾಕಿದ್ದಾರೆ. ಸಪೋರ್ಟ್ ಮೆಸೇಜ್ ಹಾಕ್ತಾ ಇದ್ದೀನಿ. ಕನ್ನಡದಲ್ಲಿ ಕಾಣ್ತಾ ಇಲ್ಲ, ಇದು ಇಂಗ್ಲಿಷ್ ಅದು ಬಂತು. ಅದೇ ಕನ್ನಡದಲ್ಲಿ ಇದು ಉಂಟು, ನೀ ದುಂಬಿ ಆದರೆ. ಸಪೋಸ್ ಮೆಸೇಜ್ ಮ್ಯಾಮ್, ನಾನೇನು ಮಾತಾಡಿಲ್ಲ, ನನ್ಗೆ ಇಲ್ಲಿ ಯಾರು ಪರಿಚಯ ಇಲ್ಲ, ಅದಕ್ಕೆ ಸಪೋರ್ಟ್. ಓಕೆ ಮಂಜು ಇದ್ದಾರೆ ನೋಡಿ, ಅವ್ರು ಮಾತಾಡ್ತಾರೆ. ಅನಾನಸ್ ಅಲ್ಲ, ಅಂತದೇ ದೊಡ್ಡದು. ಚಿನ್ನದ ಲಿಂಗ ಉಂಟು ಅದ್ರ ಒಳಗೆ, ಇಲ್ಲಲ್ಲ ಅನಾನಸ್ ಒಳಗೆ. ಅಷ್ಟು ಸೂಟಾಗಲ್ಲ ಆನ್ಸರ್, ಆದ್ರೂ ಒಗಟು ಹಾಗೇನೆ ಅಲ್ವಾ? ಅದಕ್ಕಿಂತ ದೊಡ್ಡದು. ಎಸ್, ಹಲಸಿನ ಹಣ್ಣು. ಮತ್ತೊಂದು ಕೇಳ್ತೀನಿ, ಇದ್ದೀರಾ ಯಾರಾದ್ರೂ? ಸಪೋರ್ಟ್ ಮಾತಾಡಿ, ನನಗೆ ಇಲ್ಲಿ ಯಾರು ಪರಿಚಯ. ಮಂಜು ಇವ್ರ ಹತ್ರ ಮಾತಾಡಿ. ಅದೇ ಒಗಟು ಕೇಳಿದ್ರೆ ಮಾತಾಡಲ್ಲ ಅವರು. ನೀವೇನಾದ್ರೂ ಮಾತಾಡಿದ್ರೆ ನಾನು ಮತ್ತೆ ಕೇಳ್ತೀನಿ ಒಗಟು. ಮಂಜು ಮಾತಾಡಿ ಇವ್ರ ಹತ್ರ, ಪ್ರಕಾಶ್ ಅವರ ಹತ್ರ. ಥ್ಯಾಂಕ್ ಯು ಸುರೇಂದರ್.
ಒಗಟ್ಟು ಬೇಕಾ ಮಾತಾಡ್ತೀರಾ ಹೇಳಿ. ಓಕೆ ಮ್ಯಾಮ್, ಇದೊಂದು ಮೆಸೇಜ್ ಹಾಕ್ತೀನಿ ಇರ್ತೀನಿ. ಓಕೆ, ಮಂಜು ಸರ್ ಹೇಳ್ತಿದ್ದಾರೆ. ಮಂಜು ಇದ್ದೀರಾ? ಅವ್ರು ಹೋದ್ರ ಅಂತ ಕಾಣ್ತದೆ. ಸಪೋರ್ಟ್ ಮೆಸೇಜ್, ಥ್ಯಾಂಕ್ ಯು. ಅದೇ ಹಾಕಿದ್ರೆ ಸ್ವಲ್ಪ ವಾಚ್ ಅವರ್ ಆದ್ರೆ ಬರ್ತದೆ ಸಪೋರ್ಟ್ ಮೆಸೇಜ್ಗೆ. ಬಂದೆ ಸ್ವಲ್ಪ. ಓಕೆ ಓಕೆ, ಊರಿಗೆ ಬೋರ್ ಆಗ್ತದಂತೆ. ಹೀಗೆ ಹಾಕಿದ್ರೆ ಸ್ವಲ್ಪ ವಾಚ್ ಅವರ್ ಜಾಸ್ತಿ ಬರ್ತದೆ. ಹಾಯ್ ಪ್ರಕಾಶ್ ಸರ್ ಹೇಳ್ತಿದ್ದಾರೆ. ನಾಳೆ ಗೊತ್ತಿಲ್ಲ, ನಾಳೆ ಕವಿತಾ ಬಂದ್ರೆ ನಾನು 10 ಗಂಟೆ ಬರ್ತೀನಿ. ಅವರು ಬರ್ತಾರಲ್ಲ ಗೊತ್ತಿಲ್ಲ ನಾಳೆ ಲೈವ್ಗೆ. ಮತ್ತೆ ಮಂಡೆಯಿಂದ, ನಾಳೆ ಯಾವ ದಿನ, ಮಂಡೆಯಿಂದ ಕರೆಕ್ಟ್ ಟೈಮ್ಗೆ ಬರ್ತೀನಿ. ಅವರು ಬೆಂಗಳೂರು ಅಲ್ವಾ ಮಂಜು? ಬೆಂಗಳೂರು ಅಲ್ವಾ? ಇದ್ದೀವಿ. ಓಕೆ, ಕೇಳಲ ಮತ್ತೊಂದು. ತುಂಬಾ ಜನ ಇದ್ರೆ ಒಳ್ಳೇದಾಗ್ತದೆ ಒಗಟಿಗೆ. ನೀವು ಎಲ್ಲಿ ಪ್ರಕಾಶ್? ನವೀನ್, ಥ್ಯಾಂಕ್ ಯು ಸೋ ಮಚ್ ನವೀನ್. ಊಟ ಆಯ್ತಾ ಎಲ್ರದ್ದು ಕೇಳ್ತಿದ್ದಾರೆ ಪ್ರಕಾಶ್ ಅವರು. ಮಂಜು ಹಾಯ್ ಬ್ರದರ್ ಹೇಳ್ತಿದ್ದಾರೆ. ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ಹಾಯ್ ಪ್ರಕಾಶ್ ಹೇಳ್ತಿದ್ದಾರೆ ಚೆನ್ನಪ್ಪ ಅವರು. ಮ್ಯಾಮ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಹೌದಾ? ಕನ್ನಡ ಅಷ್ಟು ಗೊತ್ತಾಗಲ್ಲ, ಮಾತಾಡಿ ಸ್ವಲ್ಪ ಕಲ್ತಿದ್ದೀನಿ. ಹಾಯ್ ಪ್ರಕಾಶ್ ಬ್ರೋ, ಊಟ ಆಯ್ತಾ ಹೇಳ್ತಿದ್ದಾರೆ ನವೀನ್ ಅವರು. ಹಾಯ್ ನವೀನ್ ಸರ್ ಹೇಳ್ತಿದ್ದಾರೆ ಮಂಜು ಅವರು. ಹಾಯ್ ಚೆನ್ನಪ್ಪ ಸರ್, ನಮಸ್ತೆ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಶೆಟ್ರೆ ಊಟ ಆಯ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ದಾವಣಗೆರೆ ನವೀನ್ ಹೇಳ್ತಿದ್ದಾರೆ. ಯುವನ ಡ್ಯಾನ್ಸ್ ನೋಡ್ತಾ ಇದ್ದೀನಿ. ಯಾರ್ದು ಡ್ಯಾನ್ಸ್ ಮಂಜು? ಟಿವಿಯಲ್ಲಿ ನೋಡ್ತಿದ್ದೀರಾ ಫೋನಲ್ಲಿಯಾ? ಹಾಯ್ ಚೆನ್ನಪ್ಪ ಸರ್, ಊಟ ಆಯ್ತಾ ಕೇಳ್ತಿದ್ದಾರೆ ನವೀನ್ ಅವರು. ಕವಿತಾ ಯಾರು ಮ್ಯಾಮ್? ಕವಿತಾ ಅವ್ರದ್ದು, ಕವಿತಾ ಕನ್ನಡ ಬ್ಲಾಗ್ ಇದ್ದಾರಲ್ಲ ಅವರು. ಅವರ ಲೈವ್ಗೆ ಬರ್ಲಿಲ್ವಾ ನೀವು? ಅದು ಮೌನ ಆಯ್ತು. ಲಿಂಕ್ ಹಾಕಿದ್ದಾರೆ ನವೀನ್ ಅವರು, ಕನೆಕ್ಟ್ ಆಗಿ ಅಂತ. ಊಟ ಇಲ್ಲ ಹೇಳ್ತಿದ್ದಾರೆ. ಕವಿತಾ ಕನ್ನಡ ಬ್ಲಾಗ್ಸ್ ಅವರ? ಹೌದೌದು, ಅವ್ರು ಟೀಚರ್ ಇದ್ದಾರಲ್ಲ ಅವರು. ಗೊತ್ತಿದ್ಯಾ? ಟೀಚರ್ ಹೇಳ್ತಿದ್ದಾರೆ ನವೀನ್. ಹೋಗ್ರು ಹೇಳ್ತಿದ್ದಾರೆ. ಹೌದು ಟಿವಿಯಲ್ಲಿ. ಓಕೆ ನೋಡಿ. ಅತ್ತೆ ಊಟ ಆಯ್ತಾ? ಇಲ್ಲ. ನವೀನ್ ಯಾವ ಊರು ಹೇಳ್ತಿದ್ದಾರೆ ಚೆನ್ನಪ್ಪ ಅವರು. ಶಿ ಇಸ್ ಮೈ ಕ್ಲಾಸ್ಮೇಟ್ ಅವರು. ಹೌದಾ? ಅವರ ಲೈವ್ ಅಲ್ಲಿ ನಾನು. ಹೌದಾ? ಓಕೆ. ಅದೇ ನಿನ್ನೆ ಅವ್ರು ಬಂದಿದ್ರು, ಅದಕ್ಕೆ ನಾನು ಲೇಟ್ ಬಂದೆ. ಇವತ್ತು ಬರ್ತೇನೆ ಹೇಳಿದ್ರು, ಮತ್ತೆ ಬರಲ್ಲ ಹೇಳಿದ್ರು, ಅದಕ್ಕೆ ನಾವು ಬಂದೆ.
ದಾವಣಗೆರೆ ಹೇಳ್ತಿದ್ದಾರೆ ನವೀನ್ ಅವರು. ಆಯ್ತು, ನಿಮ್ದು ಬ್ರೋ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ನಿಮ್ದು ಸರ್ ಹೇಳ್ತಿದ್ದಾರೆ. ನವೀನ್ ಬಂದ್ರು, ಇದೇನ ಸಾರಿ ನಯನ, ವಿನಯ್ ಸಾರಿ ವಿನಯ ವಿನಯ್ ಅವ್ರು ಯಾರಿದು? ಹೊನ್ನಾಳಿ ಹೊನ್ನಾಳಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅವರು. ಒಗಟು ಬರ್ಲಿ ಅಕ್ಕನ. ಸಚ್ಚು ಎಲ್ಲಿ ಹೋಗಿದ್ರಿ, ಬನ್ನಿಪ್ಪ ಒಂದು ಹಾಡು ಹೇಳಿ. ಹೊನ್ನಾಳಿನಾ ಹೇಳ್ತಿದ್ದಾರೆ. ಹಾಯ್ ಸಿಕ್ಸ್ ಮೇಡಮ್, ಯಾರು ಮೇಡಮ್ ಹೇಳ್ತಿದ್ದಾರೆ. ಯಾರು ಮೇಡಮ್ ಹೇಳ್ತಿದ್ದಾರೆ, ಮಂಜು ಅವರು. ಸಚಿನ್ ಬ್ರೋ ಊಟ ಆಯ್ತಾ ಕೇಳ್ತಿದ್ದಾರೆ. ಎಸ್, ನಾನು ಕವಿತಾ ಟೀಚರ್, ಒಂದು ಊರು. ಕವಿತಾ ಟೀಚರ್ ಒಂದೇ ಊರು, ಅವರು ಬೆಂಗಳೂರಿನಲ್ಲಿ ಇರೋದು ಇವಾಗ. ಹೌದೌದು, ನಾವೆಲ್ಲ ಫ್ರೆಂಡ್ ಈಗ. ಯಾರು ಸಸಿ ಹೇಳ್ತಿದ್ದಾರೆ. ಯಾರು ಸೇಸ್ ಹೇಳ್ತಿದ್ದಾರೆ. ಅಣ್ಣ ಹೇಳ್ತಿದ್ದಾರೆ ಯಾರು ಅವರು. ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ, ನಾನ್ ಯಾರು? ನಮ್ಮ ಅತ್ತೆ ನೋಡ್ತಾ ಇಲ್ಲ. ನೋಡ್ತಾ ಇದ್ದೀನಲ್ಲ, ನೀವೆಲ್ಲ ಕಾಣ್ತಾ ಇದ್ದೀರಿ. ನಂಗೆ ಸೌಂಡ್ ಕೇಳಿಸ್ತಿದೆ ಎಲ್ರಿಗೂ. ಇಲ್ಲ ಅಂತ ಅವ್ರಿಗೆ ಕೇಳಲ್ಲ. ನಾನ್ ಮಾತಾಡ್ತಾನೆ ಇಲ್ಲ, ನಿಮ್ಗೆ ಹೇಗ್ ಕೇಳ್ಬೇಕು? ಕವಿತಾ ಲೈವ್ ಮಾಡ್ತಾ ಇಲ್ವಾ ಇವಾಗ? ಇಲ್ಲಲ್ಲ, ಅವ್ರದ್ದು ಮೌನ ಆಯ್ತಲ್ಲ. ಮಾಡ್ತಾರೆ, ಮಾಡುದಿಲ್ಲ ಅಂತಲ್ಲ, ಮಧ್ಯ ಮಧ್ಯದಲ್ಲಿ ಬರ್ತಾರೆ. ಫುಲ್ ಕೇಳಿಸ್ತಾ ಇದೆ. ಅವರಿಗೆ ಹತ್ತಿ ಇಟ್ಕೊಂಡಿದ್ದಾರೆ ಕಿವಿಯಲ್ಲಿ, ಅದೇ ಕೇಳ್ತಿಲ್ಲ. ಎಲೆ ಅಡಿಕೆ ಸುಣ್ಣ? ನೋ 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 ನೋ, ರಾಂಗ್ ರಾಂಗ್. ನೀವಲ್ಲ ನಮ್ಮ ಅತ್ತೆ, ಮತ್ತೆ ಯಾರು? ಮತ್ತೆ ಯಾರನ್ನ ಕರಿ, ಯಾರೋ ಒಬ್ರು ಇದ್ದಾರೆ ಇಲ್ಲಿ. ಅತ್ತೆ ನಂಗೆ ಹುಡುಗಿ ಇಲ್ಲಲ್ಲ, ಮತ್ತೆ ನಾನೇಗೆ ಅತ್ತೆ ಆಗ್ಲಿ? ಅವರಿಗೆ ಹತ್ರ ಒಂದು ಹುಡುಗಿ ಉಂಟು. ವಿಠಲ ಹುಟ್ಟಿನವರ ಕಬೀರ್ ರಾಮು ನಾನು, ನಾವೆಲ್ಲ ಕ್ಲಾಸ್ಮೇಟ್, ಬಟ್ ಕವಿ ನಾನು ಒಂದೇ ಊರು. ಓಕೆ ಓಕೆ, ವಿಠಲ ಕ್ಲಾಸ್ಮೇಟಾ? ರಾಂಗ್, ಹೌದು ರಾಂಗ್ ರಾಂಗ್. ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ, ನಾನು ಯಾರು? ಅದೇ ಹೇಗೆ ಕರಗುದು ಮಾರೆ, ಅಷ್ಟೊಂದು ಕರೆಕ್ಟ್ ಇಲ್ಲ ಅದು. ನಿಮ್ಮ ಲೈವ್ಗೆ ಕವಿತಾ ಬರ್ತಾರೆ. ಲೈವ್ ಜಾಯ್ನ್ ಆಗ್ತಾರೆ. ಅವ್ರು ಬಂದ್ರೆ ಜಾಸ್ತಿ ಜನ ಬರ್ತಾರೆ ಅಷ್ಟೇ. ಹಾಡೆಲ್ಲ ಹೇಳ್ತಾರಲ್ಲ ಅವ್ರು, ಸೂಪರ್. ಇವತ್ತು ಬಿಸಿ ಇದ್ದಾರೆ ಅಂತ ಕಾಣ್ತದೆ, ಇಲ್ಲಾಂದ್ರೆ ಬರ್ತಾರೆ ಅವ್ರು. ಹೇಳ್ತಿದ್ದಾರೆ ವಿನಯ್ ಅವರು. ಅದೇ ಕರೆಕ್ಟ್ ಆನ್ಸರ್. ನೋ ಥಿಂಕ್ ಅಷ್ಟೊಂದು ಆನ್ಸರ್ ಸೂಟ್ ಆಗಲ್ಲ, ಆದ್ರೂ ಒಗಟಂದ್ರೆ ಹಾಗೆಲ್ಲ. ಗೊತ್ತಿಲ್ಲ ಆದ್ರೆ ಹೇಳ್ತೀನಿ, ಇಲ್ಲಾದ್ರೆ ಥಿಂಕ್ ಮಾಡ್ಬೇಕು. ಒಂದು ತೇಲ್ತದಂತೆ, ಒಂದು ಮುಳುಗ್ತದೆ, ಒಂದು ಕರಗ್ತದೆ. ಸಪೋರ್ಟ್. ಥಿಂಕ್ ಮಾಡ್ತಾ ಇರ್ಬೇಡಿ, ಸಪೋರ್ಟ್ ಮೆಸೇಜ್ ಹಾಕಿ. ನನ್ನ ಗಂಡ ಫೋನ್ ನೋ, ಅದು ಹೇಳಿದ್ದಾರೆ ಅವರು. ಹೇಳ ಆನ್ಸರ್. ಬೆಸ್ಟ್ ಫ್ರೆಂಡ್ ನಾನು, ವಿನಯ್ ಹೇಳಿ, ಅವರು ಹೇಳಿದ್ದು ಹೋಗಿ ಸಪೋರ್ಟ್. ಹೌದಾ, ಓಕೆ ಓಕೆ, ಥ್ಯಾಂಕ್ ಯು ಭಟ್ರೆ. ಬಿಸಿ ಇದ್ದಾರೆ ಅಂತ ಹೇಳಿದ್ರು ಅವರು. ಭಟ್ರೆ ಫ್ರೆಂಡ್ ನೀವೇ ಭಟ್ರೇನಾ? ವೈಟ್ ಹೇಳ್ತಿದ್ದಾರೆ.
ವಟ ವಟ ಮಾತು ಜಾಸ್ತಿ ಕವಿತದ್ದು. ಹೌದು, ಹಾಗಿದ್ರೆ ಮಾತ್ರ ಜನ ಬರ್ತಾರೆ. ವೆಯ್ಟ್ ಮಾಡಿ ಸುಮಿ. ಓಕೆ. ಜಾನಪದ ಸೂಪರ್ ಆಡ್ತಾರಲ್ಲ ಅವರು, ಖುಷಿ ಆಗ್ತದೆ. ಏನು ಉತ್ತರ? ಉತ್ತರ ಇದು ವಾರ, ತಿಂಗಳು, ವರ್ಷ. ಅರುಣ್, ಗುಡ್ ಈವ್ನಿಂಗ್ ಅರುಣ್. ಊಟ ಆಯ್ತಾ? ಲೈಕ್ ಡನ್, ಥ್ಯಾಂಕ್ ಯು. ಚಾಲು ಊಟ ಆಯ್ತಾ ಅರುಣ್? ಲೈಕ್ ಡನ್, ಸಪೋರ್ಟ್, ಥ್ಯಾಂಕ್ ಯು. ಬೈ ಚಾನ್ಸ್ ನಾನು ಹೋದ ಮೇಲೆ ಕವಿತಾ ಬಂದ್ರೆ ನಾನು ಜಾಯಿನ್ ಆಗಿದ್ದೇನೆ ಲೈವ್ಗೆ ಅಂತ ಹೇಳಿ. ಆಯ್ತಾಯ್ತು, ಹೇಳ್ತೇನೆ, ಹೇಳ್ಬಿಡ್ತೇನೆ. ಗೂಗಲ್ ತಪ್ಪು ಮಾಡಿದೆ, ಯಾವ್ದಾದ್ರು ಗೂಗಲ್ ತಪ್ಪು ಆನ್ಸರ್ ಕೊಟ್ಟಿದೆ. ಊಟ ಮಾಡ್ತಾ ಇದ್ದೀನ, ಕಾಯ್ತಾಯ್ತು. ಏನು ಮುದ್ದೆ ಸಾರ? ಸಪೋರ್ಟ್ ಮಾಡ್ತಿದ್ದಾರೆ. ಗೂಗಲ್ದೇ ತಪ್ಪು, ನಿಮ್ದೇ ಆನ್ಸರ್ ಕರೆಕ್ಟ್. ಹಾಯ್ ಅರುಣ್. ಅರುಣ ಅಕ್ಕ, ಊಟ ಆಯ್ತಾ ಅಕ್ಕ? ನಾವೆಲ್ಲ ಆರು ಕರಿತೀವಿ, ಇವ್ರಿಗೊಬ್ಬರೇ ಅರುಣ ಅಕ್ಕ ಕರೀತೀವಿ. ಅರುಣ ಅರುಣ. ವಿನಯ ಸಪೋರ್ಟ್, ಥ್ಯಾಂಕ್ ಯು. ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ಎಲ್ರದ್ದು ಬಟ್ರೆ ಫ್ರೆಂಡ್, ಕವಿ ಫ್ರೆಂಡ್. ಮತ್ತೇನು ಶೆಟ್ರೆ? ಇದ್ದೀರಾ ಶೆಟ್ರು? ಸಪೋರ್ಟ್, ಥ್ಯಾಂಕ್ ಯು. ರಾಗಿ ಮುದ್ದೆ, ಅನ್ನ ಸಾರು ಅಕ್ಕ. ಓಕೆ, ಹೆಲ್ದಿ ಫುಡ್. ಜೈ ಶ್ರೀರಾಮ್, ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು. ನಿಮ್ಮನ್ನು ನೋಡ್ಲಿಲ್ಲ ಅರುಣ್, ಮತ್ತೆ ನೋಡ್ತೀನಿ. 3 ವ್ಯೂಸ್ ಕೊಡ್ತೀನಿ. ಇದ್ದೀವಿ, ಓಕೆ. ಹಸಿರು ಕೋಟೆ, ಬಿಳಿ ಕೋಟೆ, ಕೆಂಪಿನ ಕೋಟೆ, ಕೋಟೆಯೊಳಗೆ ಕಪ್ಪು ಸಿಪಾಯಿಗಳು, ನಾನ್ ಯಾರು? ಮಾತಾಡಿ ಮಾತಾಡಿ. ನೀನ್ ತುಂಬಿ ಆದರೆ ನಾ ಹೂ ಆಗುವೆ. ಥ್ಯಾಂಕ್ ಯು ಪ್ರಕಾಶ್. ಮಾತಾಡಿ. ಹಸಿರು ಕೋಟೆ, ಬಿಳಿ ಕೋಟೆ, ಕೆಂಪಿನ ಕೋಟೆ, ಕೋಟೆಯೊಳಗೆ ಕಪ್ಪು ಸಿಪಾಯಿಗಳು, ನಾನ್ ಯಾರು? ಹೈ ಅರುಣ್ ಸರ್ ಹೇಳ್ತಿದ್ದಾರೆ. ಸಪೋರ್ಟ್ ಮೆಸೇಜ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾಡಿದ್ರೇನು ವಾಚ್ ಅವರ್ ಬರ್ತದೆ. ಆನ್ಸರ್ ಗೊತ್ತಿದ್ರೆ ಹೇಳಿ, ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ. ಹಾಯ್ ಮಂಜು ಬ್ರೋ, ಊಟ ಆಯ್ತಾ ಕೇಳ್ತಿದ್ರೆ. ಹಾಯ್ ಅರುಣ್ ಸರ್ ಹೇಳ್ತಿದ್ದಾರೆ ಮಂಜು ಅವರು. ಭಟ್ರು ಬರುವ ತನಕ ಇರಕ್ಕೆ ಹೇಳಿದ್ರೆ, ಹೌದಾ? ಸೋ ಗುಡ್ ಭಟ್ರು.
ನನಗೆ ಹೆಚ್ಚಿಗೆ ಮಾತಾಡೋಕೆ ಬರಲ್ಲ, ಸಾರಿ. ಓಕೆ ಓಕೆ, ಆನ್ಸರ್ ಗೊತ್ತಿದ್ರೆ ಹೇಳಿ ಅಷ್ಟೇ. ಕಲ್ಲಂಗಡಿ ಹಣ್ಣು, ಓ ಚಂದಪ್ಪ, ವೆರಿ ಗುಡ್. ಪರಂಗಿ ಹಣ್ಣಂತೆ. ಪರಂಗಿ ಅಂದ್ರೆ ಅಂತ? ಪರಂಗಿ ಬಣ್ಣವ ಫ್ರೂಟ್, ಅನನಸ, ಪೈನಾಪಲ್. ಕಲ್ಲಂಗಡಿ ಅಲ್ಲ ಅಂತೆ. ಕಲ್ಲಂಗಡಿ ಅಂದ್ರೆ ವಾಟರ್ಮೆಲನ್ ಅಲ್ವಾ? ಅದಲ್ಲ. ಇನ್ನೊಮ್ಮೆ ಬರ್ಲಿ ಪ್ರಶ್ನೆ. ಫಕೀರ್ ಅಂತ ಹೇಳಿ ಕವಿತಾಗೆ ಗೊತ್ತಾಗುತ್ತೆ. ಫಕೀರಾ? ಪ್ರಕಾಶ್ಗೆ ಫಕೀರ್ ಹೇಳುದಾ? ಆಯ್ತಾಯ್ತು, ಹೇಳ್ತೀನಿ. ಕ್ಲಾಸ್ಮೇಟ್ ಅಲ್ಲ? ಪಪ್ಪಾಯ? ನೋ, ಪಪ್ಪಾಯ ಅಲ್ಲ ರೀ. ಪಪ್ಪಾಯ ಅಂದ್ರೆ ಎಂತ? ಪರಂಗಿ ಅಂದ್ರೆ ಇದು ಪೈನಾಪಲ್. ಪಪ್ಪಾಯಿಗೆ ಪಪ್ಪಾಯ ಹೇಳುದು. ಸಪೋರ್ಟ್, ಥ್ಯಾಂಕ್ ಯು. ಕಲ್ಲಂಗಡಿ ಅಂದ್ರೆ ಇದು ವಾಟರ್ಮೆಲನ್. ಥ್ಯಾಂಕ್ ಯು ಅರುಣ್. ಯಾರು? ಕುತ್ತಿ. ಹಾಯ್ ಸುಮಿ ಮ್ಯಾಮ್, ನಮಸ್ಕಾರ. ಊಟ ಆಯ್ತಾ? ನಂದು ಊಟ ಆಯ್ತು. ನಂದು ಆಗ್ಲಿಲ್ಲ, ಊಟ ಮಾಡ್ಬೇಕು. ನಿಮ್ದಾಯ್ತಾ? ನಿಮ್ದು ಚಾನಲ್ ಯಾವ್ದಿದೆ ನೋಡ್ಕೊಂಡು ಬರ್ತೀನಿ. ಪ್ರಶ್ನೆ ಕೇಳಿ, ವೆಯ್ಟಾ ಮಂಜು? ಇವ್ರದ್ದು ವಿಡಿಯೋ ಎಲ್ಲ ಇದೆಯಾ ನೋಡ್ಕೊಂಡ್ ಬರ್ತೀನಿ. ಕೂತ್ವಿ ಮಾನ್. ನೀವೇ ಏನಾದ್ರು ಗೊತ್ತಿದ್ರೆ ಹೇಳಿ. ಒಗಟು. ಇಲ್ಲ, ಚಾನಲ್ ಇಲ್ಲ ಅವ್ರದ್ದು. ಪ್ರಶ್ನೆ ಕೇಳಿ. ಕೇಳುವ. ಒಂದು ಮಿನಿಟ್. ಇದು ಕೇಳಿದಲ್ವಾ? ಹೇಳಿಲ್ಲ. ನೀಲಿ ಕರೆಯಲ್ಲಿ ಬಿಳಿ ಮೀನು, ನಾನ್ ಯಾರು? ನೀಲಿ ಕೆರೆಯಲ್ಲಿ ಬಿಳಿ ಮೀನು. ನಯನ್ ಬಂದ್ರು ಕಣ್ಣು ಬಿಟ್ಕೊಂಡು. ಇಲ್ಲ ಚಾನಲ್, ಹೌದೌದು, ಅವ್ರದ್ದಿಲ್ಲ ಚಾನಲ್. ಥ್ಯಾಂಕ್ ಯು ಪ್ರಕಾಶ್. ನಯನೆ ಉತ್ತರ. ನೀಲಿ ಕೆರೆಯಲ್ಲಿ ಬಿಳಿ ಮೀನು. ಏನು ಆನ್ಸರ್? ಭಾವನಾ. ಓ, ಇದು ನಿಮ್ಮದ ಲೈವ್ ನಾ ಮಾಡ್ತಾ ಇದ್ದೇನೆ ಭಾವನೆ. ಈಗ ನೋಡಿ, ಬ್ಲೂ ಇಟ್ಕೊಂಡು ಹೋದವ್ರು ಇವತ್ತು ಬಂದ್ರಿ. ನಿಮ್ದು ಒಗಟು ನಾನು ಮಾಡ್ತಾ ಇದ್ದೇನೆ ನಿಮ್ಮ ಲೈವ್ ಇವಾಗ. ಕೋಳಿ, ನೋ ರಾಂಗ್. ಸಪೋರ್ಟ್ ವಿನಯ್, ಥ್ಯಾಂಕ್ ಯು. ಕಣ್ಣು ಅಲ್ಲ. ಬೈಸಿಸ್ ಹೋಗ್ತೀರಾ? ಬ್ಲೂ ತೆಗಿಲ್ಲ. ಮಟನ್. ಮಟನ್ ನಿನ್ನೆ ತಿಂದಿದ್ದೆ ನಾನು. ನಿನ್ನೆ ಮೊನ್ನೆ 2 ದಿನ ಮಟನ್ ತಿಂದಿದ್ದೆ. ನಾಯಿ ಅಂತೆ. ಸುಮ್ಮನೆ ಮ್ಯಾಮ್, ನನಗೆ ಚಾನಲ್ ಇಲ್ಲ. ಹೌದೌದು, ಚಾನಲ್ ಇಲ್ಲ, ನೋಡ್ಕೊಂಡ್ ಬಂದೆ. ಕೋತಿ. ಎಂತ ಇದು ಸಪೋರ್ಟ್ ಮೆಸೇಜ್? ನಯನ ಲಿಂಕ್ ಹಾಕಿದ್ದಾರೆ. ಆನಂತರ ಮಾಡ್ಲಿಲ್ವಾ ನೀವು? ನಿಮ್ದು ವಿಡಿಯೋ ಬರ್ತಾ ಇಲ್ಲ ನಂಗೆ. ಚಾನಲ್ಗೆ ಹೋಗಿ ಚೆಕ್ ಮಾಡ್ಬೇಕು. ಮೀನು, ನೋ. ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಹೌದಾ? ನೀಲಿ ಕೆರೆಯಲ್ಲಿ ಬಿಳಿ ಮೀನು. ನೀಲಿ ಅಂದ್ರೆ ಬ್ಲೂ ಕೆರೆಯಲ್ಲಿ, ಕೆರೆ ಅಂದ್ರೆ ಗೊತ್ತುಂಟಲ್ವಾ? ಅದ್ರಲ್ಲಿ ಬಿಳಿ ಮೀನಂತೆ. ಆನ್ಸರ್ ಹೇಳ್ತಾ ಇರೋದಾ? ಅದಕ್ಕೆ ಹೇಳಿ ಆನ್ಸರ್ ಏನಂತ. ಮಲ್ಲಿಗೆ ಹೂ, ನೋನು. ಸೀಗಡಿ. ನೀಲಿನ ಕೆರೆಯಲ್ಲಿ ಬಿಳಿ ಮೀನು. ಸೀಗಡಿ. ಸಪೋರ್ಟ್, ಥ್ಯಾಂಕ್ ಯು.
ಎಳನೀರುನು, ಅದು ಕೂಡ ಗೂಗಲ್ ಸರಿ ಕೊಡ್ಲಿಲ್ಲ ಕ್ವಶನ್. ಕೆರೆಯ ಇಲ್ಲ, ಅದು ದೊಡ್ಡದಿದೆ ಮಾತ್ರ. ಹೊಟ್ಟೆ ನೋ. ಹೇಳ ಆನ್ಸರ್. ಫುಲ್ ಸಪೋರ್ಟ್ ಪ್ರಕಾಶ್. ಪ್ರಕಾಶ್ ಎಲ್ಲ ಹೇಳ್ತಿದ್ದಾರೆ ನಯನ್ ಅವರು. ಪ್ರಕಾಶ್ ಸಪೋರ್ಟ್ ಅಲ್ಲಿ ಬಿಸಿ ಇದ್ದಾರೆ. ಥ್ಯಾಂಕ್ ಯು ನಯನ್. ಕೊಟ್ಟಿದ್ದೆ ಅಲ್ವಾ, ನೀವು ಬರುವಾಗ್ಲೇ ಇತ್ತಲ್ವಾ ಬ್ಲೂ ನಿಮ್ಗೆ. ಹುಂಜ ಅಕ್ಕೆ ಹೇಳ್ತಿದ್ದಾರೆ, ಬರುವಾಗ್ಲೇ ಇತ್ತು. ನಯನ್ ಸರ್ ಹಾ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಸುಮಿ ಮ್ಯಾಮ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ಸರ್? ನಯನ್ ಸರ್ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಉತ್ತರ ಕೊಡಿ. ಉತ್ತರ ನಕ್ಷತ್ರ ಅಂತೆ. ಅಷ್ಟು ಕರೆಕ್ಟ್ ಇಲ್ಲಲ್ಲ. ಕೆರೆ ಹೇಗೆ ಆಗುದು ಅದು? ಅದಾಗೆಲ್ಲ ಒಗಟು ಸರಿ ಇರುವುದಿಲ್ಲ, ನಾವೇ ಥಿಂಕ್ ಮಾಡ್ಬೇಕು. ಭವ್ಯ ಇದ್ದೀರಾ? ಕರೆಕ್ಟ್ ಇಲ್ಲ. ಹೌದು, ಅಷ್ಟು ಕರೆಕ್ಟ್ ಇಲ್ಲ ಅದು. ಪ್ರಕಾಶ್ ಊಟ ಮಾಡಿಲ್ಲ, ನಿಮ್ದು ಊಟ ಆಯ್ತಾ ಹೇಳ್ತಿದ್ದಾರೆ ನಯನ್. ಯಾರು ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಹೇಳ್ತಿದ್ದಾರೆ ಭವ್ಯ ಅವರು. ಭವ್ಯಗೆ ಇದಾಗಿ ಕನೆಕ್ಟ್ ಆಗಿ. ಭವ್ಯ ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗಿ. ಆನಂತರ ವಿಡಿಯೋ ಮಾಡಿದ್ರಿಯಾ ಭವ್ಯ? ಓಕೆ, ಬಾಯ್ ಬಾಯ್. ಬಾಯ್. ಯಾರು? ಹಾಯ್ ಅರುಣ ಅಕ್ಕ. ಅರು ಅಕ್ಕ ಊಟ ಆಯ್ತಾ ಅಕ್ಕ ಹೇಳ್ತಿದ್ದಾರೆ. ಬಾಯ್ ಆಲ್ ಫ್ರೆಂಡ್ಸ್ ಹೇಳ್ತಿದ್ದಾರೆ. ಏನು ಬಿಸಿ ಯಾರು? ಗುಡ್ ನೈಟ್ ಆಲ್ ಹೇಳ್ತಿದ್ದಾರೆ. ಏನೋ ನಾವು ನಿಮ್ಮ ಲೈವ್ಗೆ ಬರಬಹುದು. ಅಯ್ಯೋ, ನೀವು ಬಂದ್ರೆ ಖುಷಿ ನಮ್ಗೆ. ಅದು ಕ್ವಶನ್ ಒಂದು ಕೇಳುದ? ಯಾರು ಬಂದ್ರೆ ಖುಷಿನೇ ನಂಗೆ. ಇಂಥ ಸಪೋರ್ಟರ್ ಸಿಕ್ಕಿದ್ರೆ ತುಂಬಾ ಖುಷಿ. ಸುಮ್ಮಿ ಏನು ಸ್ಪೆಷಲ್ ಡಿನ್ನರ್? ಏನಿಲ್ಲ ರೆಡಿ, ಹಸಿವಾಗ್ತಾ ಉಂಟು. ವೆಜ್ ಅಲ್ವಾ, ನೋಡ್ಬೇಕು. ಗಂಡನಿಗೆ ಹೇಳಿ ಒಂದು ಮಸಾಲೆ ದೋಸೆ ತರಿಸ್ಬೇಕೀಗ. ಹಾಯ್ ಅರುಣ್ ಅಂತ ಹೇಳ್ತಿದ್ದಾರೆ ನೋಡಿ ಭವ್ಯ ಅವರು. ಎಲ್ಲಿ ಹೋಗಿದ್ರು ಎಷ್ಟು ದಿನ ಭವ್ಯ? ವಿಡಿಯೋ ಮಾಡ್ಲಿಲ್ವಾ? ನನ್ನ ವಾಯ್ಸ್ ಕೇಳ್ತಿದ್ಯಾ? ಅಪ್ಪ ದುಡ್ಡು ಎಣ್ಸೋಕೆ ಆಗಲ್ಲ, ಅಮ್ಮ ಸೀರಿ ಮಾಡೋಕೆ ಜೋಕೆ ಆಗಲ್ಲ. ಅಪ್ಪ ದುಡ್ಡು ಎಣ್ಸೋಕೆ ಆಗಲ್ಲ, ಅಮ್ಮ ಸೀರಿ ಮಾಡೋ ಜೋಕೆ ಆಗಲ್ಲ. ಭವ್ಯ ಗೊತ್ತಿರ್ಬೇಕು, ಕೇಳಿ. ಆಕಾಶ್ ಆನ್ಸರ್ ಮಂಜು ಸರ್. ಹೌದಾ, ಕೇಳ್ತಾ ಇದೆ. ಓಕೆ. ಭವ್ಯ ಮ್ಯಾಮ್ ಹಾಯ್ ಹೇಳ್ತಿದ್ದಾರೆ. ಮುಕ್ತಿ ಅವರು, ಮುಕ್ತಿ. ನೆಕ್ಸ್ಟ್ ಬರ್ಲಾ? ಬರುವುದು ಕಂಡು ಕೈ ಒರ್ತಾರೆ, ನಾನು ಯಾರು? ಮ್ಯಾಮ್ ಡ್ಯೂಟಿಯಿಂದ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನು ಊಟ ಆಗಿಲ್ಲ. ಆಯ್ತಾಯ್ತು, ಊಟ ಮಾಡಿ. ರೆಸ್ಟ್ ಮಾಡಿ, ಊಟ ಮಾಡಿ. ಹಾಯ್ ಮುಕ್ಕು ಹೇಳ್ತಿದ್ದಾರೆ, ಬನ್ನಿ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಊಟ ಮಾಡಿ ಪ್ರಕಾಶ್, ಸಾಕು. ತುಂಬಾ ಹೊತ್ತು ಸಪೋರ್ಟ್ ಮಾಡಿದ್ದೀರಿ, ರೆಸ್ಟ್ ಮಾಡಿ.
ಫ್ರೀ ಇದ್ರೆ ಮತ್ತೆ ಬನ್ನಿ, ಊಟ ಎಲ್ಲ ಮಾಡಿ. ಹಾಯ್ ಭವ್ಯಕ್ಕ, ಊಟ ಆಯ್ತಾ ಅಕ್ಕ ಹೇಳ್ತಿದ್ದಾರೆ. ಭವ್ಯಲ್ಲ ಗಟ್ಟಿತ್ತು, ಖುಷಿ ಆಗ್ತಿತ್ತು ಮುಂಚೆ ಎಲ್ಲ. ಭವ್ಯ ಮ್ಯಾಮ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಹೇಳ್ತಿದ್ದಾರೆ ಭವ್ಯ ಅವರು. ಭವ್ಯದ ಊಟ ಆಯ್ತಾ? ಏನ್ ಮಾತಾಡ್ತಿಲ್ಲ ಭವ್ಯ. ಥಿಂಕಿಂಗ್ ಏನು ರೆಡಿ? ವಾಟ್ ಆರ್ ಯು ಥಿಂಕಿಂಗ್? ನಯನ್ ಹೋದ್ರು. ಸಪೋರ್ಟ್ ವಿನಯ್ ಥ್ಯಾಂಕ್ ಯು. ಇಲ್ಲ ಮಾಡ್ಬೇಕು ಹೇಳ್ತಿದ್ದಾರೆ ಭವ್ಯ. ಭವ್ಯ ಜಯರಾಮ್ 771 ಹೇಳ್ತಿದ್ದಾರೆ. ನ್ಯೂ ಪರ್ಸನ್ ಬರ್ತಾ ಇದ್ದೀರಾ ಯುವರ್ ಲೈವ್ಗೆ? ಬರ್ತಾ ಇದ್ದಾರೆ, ಹೌದೌದು. ಪ್ರಕಾಶ್ ಅವರು, ವಿನಯ್ ಭಟ್ರನ ಫ್ರೆಂಡ್ ಅಂತೆ, ಭಟ್ರು ಬಿಸಿ ಅಂತೆ, ಅದಕ್ಕೆ ವಿನಯ್ ಕಳಿಸಿದ್ದಾರೆ. ಏನು ಪ್ರಶ್ನೆ? 12 ಲೈಕ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಓಕೆ ಅಕ್ಕ, ಹೇಗಿದೆ ನಿಮ್ಮ ಜೀವನ ಚಕ್ರ ಅಕ್ಕ? ಇವತ್ತು ಭವ್ಯ ಅಕ್ಕ ಹೇಳ್ತಿದ್ದಾರೆ. ರೆಸ್ಟ್ ಮಾಡಿ ಪ್ರಕಾಶ್ ಅವರೇ, ಊಟ ಮಾಡಿ, ಮತ್ತೆ ಫ್ರೀ ಇದ್ರೆ ಬನ್ನಿ. ದಿನ ಫ್ರೀ ಇಲ್ಲ, ಇದ್ದಾಗ ಖಂಡಿತ ಬರ್ತೇನೆ. ಕವಿತಾ ಲೈವ್ಗೂ ಕೂಡ ಆನ್ ಇದೆ, ಬಟ್ ಮೆಸೇಜ್ ಮಾಡೋಕೆ ಕವಿತಾ ಲೈವ್ ಆನ್ ಇಟ್ಟಿದೆ, ಬಟ್ ಮೆಸೇಜ್ ಮಾಡೋಕೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಇವರಿಗೂ ಕೆಲವು ಟೈಮ್ ಮಾತ್ರ ಮೆಸೇಜ್ ಮಾಡ್ತೆ ಅಷ್ಟೇ, ಬಟ್ ಆನ್ ಇರ್ತದೆ. ಆಯ್ತಾಯ್ತಾಯ್ತು, ಥ್ಯಾಂಕ್ ಯು ಸೋ ಮಚ್. ಹೌದು, ಮೆಸೇಜ್ ಮಾಡಿದ್ರೆ ಕೆಲಸ ಕೂಡ ಆಗ್ಬೇಕಲ್ಲ. ರೆಡ್ಡಿ ಸರ್ ಹೌದು ಹೇಳ್ತಿದ್ದಾರೆ, ಥ್ಯಾಂಕ್ ಯು ಮಂಜು. ಬಾಬಿ ಏನು ನನ್ನ ಹತ್ರ ಮಾತಾಡ್ತಾನೇ ಇಲ್ಲಪ್ಪ. ನಾ ಸ್ಟಾರ್ಟಿಂಗ್ ಬಂದಾಗ ಯಾರೂ ಇಲ್ಲ, ಇವರು ಶೆಟ್ಟಿ ಅಂಡ್ ಅರುಣ್ ಅಷ್ಟೇ ಇದ್ರು. ನಾನು ಇನ್ನೂ ಲೈಕ್ ಕೊಟ್ಟಿಲ್ಲ ಮೇಡಮ್. ನನ್ಗ ನಮ್ಮ ಮನೆಯಲ್ಲಿ ಅಡುಗೆ ಆಗ್ತಾ ಇದೆ. ಹೌದಾ, ರೆಡಿ ಆಗ್ಲಿಲ್ಲ ಇದುವರೆಗೆ. ಅಮ್ಮ ಮಾಡ್ತಿದ್ದಾರೆ ಅಡುಗೆ. ಅಮ್ಮನ ಅಡುಗೆ. ಏನ್ ಮಾಡ್ತಿದ್ದಾರೆ ಅಡುಗೆ? ನೀವು ವೆಜ್ಜಾ ನಾನ್ ವೆಜ್ಜಾ? ಪರಿಮಳ ಬರ್ತಾ ಉಂಟಾ ಅಡುಗೆ ಕೋಣೆಯಿಂದ? ಸಪೋರ್ಟ್ ಥ್ಯಾಂಕ್ ಯು. ನಂದೇ ಅಡುಗೆ, ನೀವೇ ಮಾಡುದಾ ಮಂಜು? ಸೂಪರ್ ಸೂಪರ್. ಏನ್ ಮಾಡಿದ್ದೀರಿ ಇವತ್ತು? ಸಿಂಗ್ ಸಾಂಗ್ ಸುಮಿ. ಐ ಡೋಂಟ್ ನೋ ಸಾಂಗ್ ರೆಡಿ, ಬರಲ್ಲ ನಂಗೆ. ಮಂಜು ಏನ್ ಅಡುಗೆ ಮಾಡಿದ್ದೀರಿ? ಊಟ ಆಯ್ತಾ ನಿಮ್ದು ರೆಡ್ಡಿ? ಒಮ್ಮೆ ಹೇಳಿದ್ರಂತ ಕಾಣ್ತದೆ, ಮಾತ್ರ ನೆನ್ಪೋಯ್ತು. ಸಪೋರ್ಟ್ ವಿನಯ್ ಸಪೋರ್ಟ್, ಥ್ಯಾಂಕ್ ಯು. ಆಮ್ಲೆಟ್ ಮತ್ತೆ ನುಗ್ಗೆಕಾಯಿ, ವಾವ್, ಗುಡ್ ಗುಡ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್. ನೆನ್ಪೋಗಿದೆ ಅದು ಕೂಡ. ಹೌ ಐ ವಂಡರ್ ವಾಟ್ ಯು ಆರ್. ಅದೆಲ್ಲ ನೀವೇನು ಚಿಕ್ಕ ಮಕ್ಕಳ ಟ್ವಿಂಕಲ್ ಟ್ವಿಂಕಲ್ ಆಡ್ಲಿಕ್ಕೆ? ಒಗಟ್ ಕೇಳ್ತೀನಿ, ಹೇಳ್ತೀರಾ? ಕೆಲವೆಲ್ಲ ಒಗಟ್ ಕೇಳಿದೆ, ನೀವು ಇರ್ಲಿಲ್ಲ. ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ, ನಾನ್ ಯಾರು? ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ, ನಾನ್ ಯಾರು?
ಕೇಳ್ತಿದ್ದಾರೆ ಸುಮಿ ಅದು ಕೂಡ ಬರಲ್ಲ ಅಂದ್ರೆ ಹೆಂಗೆ? ಬರುತ್ತೆ ಬರುತ್ತೆ, ಸ್ವಲ್ಪ ನೆನಪೋಗಿದೆ. ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಅ ಡೈಮಂಡ್ ಇನ್ ದ ಸ್ಕೈ. ಕಂಟಿನ್ಯೂ ಮಾಡಿದೆ ನೋಡಿ. ವೈಫ್ ಮಾಡ್ತಿದ್ದಾಳೆ. ಓ ವೈಫಾ? ಮಕ್ಳು ಮರಿ ಏನಾದ್ರು ಇದ್ಯಾ ಪ್ರಕಾಶ್ ಅವರಿಗೆ? ಚಪ್ಪಲಿ? ನೋ ನೋ ನೋ. ಸುದ್ದಿ ಸೂರಪ್ಪ ಚಪ್ಪಲಿ ಸುದ್ದಿ ಕೊಡಲ್ಲ. ನೀನು ಸುಮಿ ರೆಡ್ಡಿ ಆನ್ಸರ್ ಬರ್ಲಿ. ಸುದ್ದಿ ಸೂರಪ್ಪ ದೇಶವಲ್ಲ ಸುತ್ತಾಡ್ತಾನೆ, ನಾನ್ ಯಾರು? ವೆರಿ ಈಸಿ ಮಂಜು. ಹ ದೋಸೆ ಅಂಡ್ ದೋಸೆ ಬಚ್ಚಿ. ಪೊರಕೆನಾ? ಅಲ್ಲ ಅಲ್ಲ, ಮೊಬೈಲ್ ನೋ. ಇದ್ಯಾರು ಬಂದ್ರು? ಕಡ್ಕೋಣ. ಕಾಡುಕೋಣ ಬಂದ್ರು ನೋಡಿ. ಕಡುಗೋಣ ಅಲ್ಲ, ಕಾಡುಗೋಣ. ಎಂತೆಂತ ಹೆಸರು. ಟಾಯ್ಲೆಟ್ ಹೋಯ್ತು. ಪೊರಕೆನಾ? ನೋ. ಸುಮಿ ಅವ್ರೇ, ಶೋನು ಹೇಳಿ. ಜೋಳದ ರೊಟ್ಟಿ. ನಾನ್ ವೆಜ್ ತಿಂತೀವಿ. ನನ್ನ ಮಗಳು ಹೆಸರು ಕೂಡ ಕವಿತಾ ಅಂತವೋ ಇಟ್ಟಿದ್ದೀನಿ. ಕವಿತಾ ವಿಡಿಯೋ ಅಲ್ಲಿ ಒಂದು ಪಾಪು ಇದೆ, ಅದು ನನ್ನ. ಹೌದಾ? ಯಾವ ವಿಡಿಯೋ ಅದು? ಎಷ್ಟು ಟೈಮ್ ಆಯ್ತು? ನೋಡ್ತೇವೆ ನಾವು. ರೆಡ್ಡಿ ಮಾವ ಅಂತ ಕೇಳ್ತಿದ್ದಾರೆ. ಕಾಡು ಕೋಣ. ಕೋಣ ಏನ್ ತಿಂದ್ರಿ? ಹುಲ್ಲು ತಿಂದ್ರ? ಏನ್ ತಿಂದ್ ಬಂದ್ರಿ? ಕಾಡು ಕೋಣ ಅಂತ ನಗ್ತಿದಾರೆ ರೆಡ್ಡಿ. ಅದು ಯಾವ ವಿಡಿಯೋ ನೇಮ್ ಹೇಳಿ. ರೆಡ್ಡಿ ಮಾವ ಕಾಡು ಕೋಣ. ಕ್ಲೂ ಇಲ್ದೆ ಹೇಳು. ತುಂಬಾ, ಅದು ವೆರಿ ಈಸಿ. ಸುದ್ದಿ ಸೂರಪ್ಪ. ಸರಿಯಾಗಿ ಕೇಳಿಸ್ಕೊಳ್ಳಿ, ಸುದ್ದಿ ಸ್ವರೂಪ. ದೇಶವೆಲ್ಲಾ ಸುತ್ತುತ್ತಾನೆ. ಒಂದೊಂದ್ ದೇಶಕ್ಕೆ ಒಂದೊಂದ್ ಸೂರಪ್ಪ ಇರ್ತಾರೆ. ಎಲ್ಲ ದೇಶಕ್ಕೆ ಒಂದೇ ಸೂರಪ್ಪ ಇರಲ್ಲ. ದೇಶ ಅಲ್ಲ, ಒಂದೊಂದು ಊರಿಗೆ ಒಂದೊಂದು ಸೂರಪ್ಪ. ದೇಶಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಆ ಸೂರಪ್ಪನಿಗೆ. ತುಂಬಾ ಕಷ್ಟ ಸುತ್ತುವುದು. ಇನ್ ಡಿಫ್ರೆಂಟ್ ಇದು ಹಾಕು. ಪೇಪರ್? ನೋ ನೋ ನೋ. ಹಾಗೇನೆ ಬೇರೆ. ಸುದ್ದಿ ಸುದ್ದಿ ಸುದ್ದಿ. ಗೊತ್ತಾಗ್ಲಿಲ್ವಾ? ಸುದ್ದಿ ಸೂರಪ್ಪ. ಥಿಂಕ್ ಥಿಂಕ್. ಒಂದು ಮಗಳು ಇರೋದು ಕವಿತಾ. ಅವಳ ಹೆಸರು ಮ್ಯಾಮ್ ಇರಿ, ನನ್ನ ಮಗಳ ಪ್ರೊಫೈಲ್ ಹಾಕೊಂಡ್ ಬರ್ತೀನಿ. ಓಕೆ ಓಕೆ. ಒಂದೇ ಮಗಳು ಇರೋದು. ಮಶ್ರೂಮ್ ದಜ್ಜಿ.
ಎಂಕೊಂಜಿ ಒಂದೇ ಮಗಳೂರು. ಅದು ಎಲ್ಲಿ ಇರುತ್ತೆ? ಅದು ಊರಲ್ಲಿ ಇರುತ್ತೆ. ಮಂಜು ಊರಲ್ಲಿ, ಊರ್ ಸುತ್ತುತ್ತಾನೆ ಅವನು. ಒಂದೊಂದು ಊರಿಗೆ ಒಬ್ಬ ಸೂರಪ್ಪ. ಎಷ್ಟು ಟೊಂಕಿ ಪಿಕ್ ಇದು ಐಡಿಯಿಂದ ಬಂದಿಲ್ಲ. ಸುಮ್ಮನೆ ಬರ್ತಾರೆ ಅದು ಕೂಡ ಬರ್ತಾರೆ. ಶಾರ್ಟ್ ಅಲ್ಲಿ ಕವಿತಾ ಬಿಡಲ್ಲ ನಾನು ಸಟ್ಟು ಸಾಂಗ್ ಅಲ್ಲಿ ಕವಿತಾ ಶಾರ್ಟ್ ಹಾಕಿದ್ದಾರೆ ಪಾಪು. ಓಕೆ ಶಾರ್ಟ್ ಅಲ್ಲಿ ಇದ್ದಾರಾ, ನೋಡ್ತೇನೆ. ಇದರಲ್ಲಿ ನಾನು ಸಟ್ಟು ಸಾಂಗ್. ಕ್ಷಮಿಸಿ ಬಿಡಲೇ ನಾನು ಸಟ್ಟು ಸಾಂಗ್ ಅಲ್ಲಿ ಕವಿತಾ ಶಾರ್ಟ್ ಹಾಕಿದ್ದಾರೆ ಪಾಪು. ನೋಡ್ತೀನಿ ಮತ್ತೆ. ಅಲ್ಲ ಛತ್ರಿ ಯಾವ ದೇಶಕ್ಕೆ ಹೋಗ್ತದಲ್ಲ. ಹ್ಯಾಪಿ ಬಂದ್ರು, ಮಿಸ್ಟರ್ ಹ್ಯಾಪಿ ಬರ್ಬೇಕು. ಹ್ಯಾಪಿ ಇವ್ರಿಗೆ ಗೊತ್ತುಂಟ ನೋಡು, ಸಂತುಗೆ ಗೊತ್ತುಂಟ. ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತುತ್ತಾನೆ, ನಾನ್ ಯಾರು? ಟಾಯ್ಲೆಟ್ ಬಂತು. ವಾಟ್ ಆರ್ ಯು ಡೂಯಿಂಗ್ ಕ್ವೀನ್? ನಥಿಂಗ್, ಐ ರೀಡಿಂಗ್ ದ ಮೆಸೇಜ್. ಯು ಆರ್ ವೆರಿ ನೈಸ್ ಕ್ವೀನ್, ಥ್ಯಾಂಕ್ ಯು. ನಿನ್ನೆಯಿಂದ ಅದೇ ಹೇಳ್ತಿದ್ದೀರಲ್ವಾ, ಟಾಯ್ಲೆಟ್. ನಾಯಿಗೆ ನಾನು 3-4 ಕಲ್ಲಂಗೊಟ್ಟು ಮಾಡಿ. ಇದ್ಯಾವ ಭಾಷೆ? ಕ್ವೀನ್ ಇನ್ ಇಂಗ್ಲಿಷ್. ಎಂತ ಗೊತ್ತಾಗ್ಲಿಲ್ವಾ? ಸಂತು ಕೂಡ ಗೊತ್ತಿಲ್ವಾ? ನಾಲಿಗೆ ನೋ 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 ನೋ. ಅಯ್ಯ, ನ್ಯೂಸ್ ತರುದು ಯಾರು? ಸುದ್ದಿ ಒಂದು ದೇಶದ್ದು ಮತ್ತೊಂದು ದೇಶಕ್ಕೆ. ಒಂದು ದೇಶದ್ದು ಒಂದು ದೇಶಕ್ಕೆ ಸುದ್ದಿ ಮುಟ್ಟಿಸ್ತಾನೆ. ಆಯ್ತಾಯ್ತು, ಬೇಗ ಬನ್ನಿ ಸಂತು. ನೋ, ವಾಟ್ಸಪ್ ಅಲ್ಲ, ಯೂಟ್ಯೂಬ್. ಅದೆಲ್ಲ ಸುತ್ತುತ್ತಾನೆ. ಸುದ್ದಿ ಯಾರು ಕೊಡ್ತಾರೆ ನಮ್ಗೆ ಮನೆಗೆ ಬಂದು? ಸುದ್ದಿ ಅಂದ್ರೆ ಗೊತ್ತಾಗ್ಲಿಲ್ವಾ? ಹೇಳ ಆನ್ಸರು, ಗೊತ್ತಿಲ್ವಾ? ಐ ಆಮ್ ಹಿಯರ್ ಕ್ವೀನ್. ಓಕೆ, ಥ್ಯಾಂಕ್ ಯು. ಐ ನೋ. ಪತ್ರಕರ್ತ ಪತ್ರಕರ್ತ ಅಲ್ಲ, ಅಲ್ಲಿ ಕ್ಲೋಸ್ ಇದ್ದೀರಿ. ಟಾಯ್ಲೆಟ್ ಸರಿ ಬರ್ಲಿ ಉತ್ತರ. ಕ್ಲೋಸ್ ಇದ್ದೀರಿ.
ಸ್ವಲ್ಪ. ಇದ್ದೀನಿ ಓಕೆ. ಆನ್ಸರ್ ಗೊತ್ತಿದ್ರೆ ಹೇಳಿ. ಸುದ್ದಿ ಸೂರಪ್ಪ ದೇಶವೆಲ್ಲ ಸುತ್ತಾಡ್ತಾನೆ. ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ನೋ ನೀಡ್. ಪ್ರಕಾಶ್ ಅವರು ನಮ್ಮ ಡಿ.ಪಿ ನಮ್ಮ ಮಗಳ ಕವಿತಾ. ಓಕೆ ಓಕೆ, ನೋಡ್ತೀನಿ ಈಗ. ಕೊಂಡಿದ್ದಾರೆ, ಗ್ರೂಪ್ ಮಾಡಿದ್ದೀನಿ, ನೋಡ್ಕೊಂಡು ಬರ್ತೀನಿ, ವೇಟ್ ಮಾಡಿ. ನೋ 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 ನೋ. ಕ್ಯಾಮರಾ ಹೇಗೆ ಆಗ್ತದೆ? ಅದು ಸುದ್ದಿ ಕೊಡ್ತದ ಕ್ಯಾಮರಾ ನಿಮ್ಗೆ? ಕ್ಯಾಮರಾ ಹೇಗೆ ಸುದ್ದಿ ಕೊಡ್ತದೆ? ಓ, ಸ್ಮಾಲ್ ಪಾಪುನಾ? ಕ್ಯೂಟ್, ಸ್ಮಾಲ್ ಪಾಪು. ಇದು ನೋಡ್ತೀನಿ, ಅವ್ರದ್ದು ಸಾಂಗ್ ನೋಡ್ತೀನಿ. ಗೊತ್ತಾಯ್ತು ಈಗ. ಹೇಳ. ಸ್ಮಾಲ್ ಇದೆ ಪಾಪು ಅಲ್ವಾ? ಗೊತ್ತಾಗ್ಲಿಲ್ವಾ ಮಂಜು? ಓಕೆ, ಉತ್ತರ ಕೊಡಿ. ಕೊಡ್ಲಾ? ಕೊಡ್ಲಾ? ಓಕೆ ಬಾಯ್ ಮೇಡಮ್. ಆನ್ಸರ್ ಹೇಳ್ತೀನಿ, ಆನ್ಸರ್ ಕೇಳ್ಕೊಂಡು ಹೋಗಿ ವಿನಯ್. ಓಕೆ ಮೇಡಮ್ ಬಾಯ್. ಅವರು ಬರ್ತಾರೆ, ಬಾಯ್. ನಾನು ಬರ್ತೇನೆ. ಹೌದಾ, ಬರ್ತಾರ? ಎಂತ ಗೊತ್ತುಂಟಾ? ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್ ಆನ್ಸರ್. ಸುದ್ದಿ ಕೊಡುದು ಅವ್ರಲ್ವಾ? ಸುದ್ದಿ ಸೂರಪ್ಪ ಅಂತ ಹೇಳ್ತಾ ಇದ್ದೆ, ಆದ್ರೆ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಸೋ ಮಚ್. ಮಂಜುಗೆ ತಲೆ ಗಿರ ಗಿರ ಅಂತ ತಿರ್ಗ್ತಾ ಇದೆ. ತಲೆ ಗಿರ ಗಿರ, ತಲೆ ಗಿರ ಗಿರ ಗಿರ. ಪ್ರಕಾಶ್ ಅವರು ಹೆಸರು ಇಟ್ಟಿರೋದು ಮ್ಯಾಮ್. ಕವಿತಾ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ನನ್ನ ಉದ್ಧಾರ ಆಗ್ಬೇಕು. ಅವರ ಕಾರಣ ಅದಕ್ಕೆ ಅವರು ಹೆಸರು ಇಟ್ಟಿದ್ದು. ಓ, ಅದಕ್ಕ ಏನ್ ಹೆಲ್ಪ್ ಮಾಡಿದ್ದಾರೆ ಅಷ್ಟು? ಅದಕ್ಕೆ ಅಂತ ಗೊತ್ತಾಯ್ತು. ಕೇಳಿ, ಅವರಿಗೆ ಹೇಳ್ತಾರೆ. ಓಕೆ ಓಕೆ. ನಾನು ಉದ್ಧಾರ ಆಗೋಕೆ ಅವರೇ ಕಾರಣ. ಇನ್ನು ಬೇಕಾ ಒಗಟು? ಮೂರು ಮಕ್ಕಳಿಗೆ ಒಂದು ಉದ್ದ ದಾರ, ಹಾಗಾದ್ರೆ ನಾನು ಯಾರು? 3 ಮಕ್ಕಳಿಗೆ ಒಂದು ಉದ್ದ ದಾರ, ಹಾಗಾದ್ರೆ ನಾನು ಯಾರು? 3 ಮಕ್ಕಳಿಗೆ ಥಿಂಕ್ ಮಾಡ್ಬೇಕಾಗ್ತದೆ. ಉದಾ ದ್ವಾರನದು ಎಂತ? ಬಾಗಿಲ? ಉದಾ ದ್ವಾರ ಅಂದ್ರೆ ಉದ್ದ ದಾರ. ಒಂದೂವರೆ ಗಂಟೆ ಆಯ್ತು. ಉದಾದಾರ ಅಂದ್ರೆ ಅಂತ ಹೇಳಿ ಮ್ಯಾಮ್. ಕಾಲೇಜ್ ಕ್ವಿಟ್ ಮಾಡ್ತಾ ಇದ್ದೆ, ಸೆಕೆಂಡ್ PUC. ಫೀಸ್ ಜಸ್ಟ್ 3000 ಇಲ್ಲದೆ, ಆವಾಗ ಅವರು ಸೇವ್ ಮಾಡ್ತಿರೋ ಅಮೌಂಟ್ ನನಗೆ ಫೀಸ್ ಕೊಟ್ಟಿದ್ರು. ಹಾಗಾಗಿ ಎಜುಕೇಶನ್ ಕಂಟಿನ್ಯೂ ಮಾಡೋಕೆ ಆಯ್ತು. ಓ ಹೌದಾ?
ಸೂಪರ್ ಸೂಪರ್. ಆಲದ ಮರ, ಆಲದ ಮರ ಅಂತೆ. ಇದು ನಿಮ್ಮ ಮನೆಯಲ್ಲಿ ಇದೆ. ಉದಾದ್ವಾರ ಅಂದ್ರೆ ಎಂತ? ಉದಾದಾರ ಅಂದ್ರೆ ಎಂತ? ಅದೆಂತ ಅರ್ಥ ಹೇಳಿ. ರಾಂಗ್ ಹೇಳ್ತಿದ್ದಾರೆ. ಅಂದ್ರೆ ಒಂದೇ ತಿಂಗಳದ್ದು ಕೊಟ್ರ, ಎವ್ರಿ ಮಂತ್ ಫೀಸ್ ಕೊಟ್ರ? 3000 ಇಲ್ಲದೆ ಹಣದ ಆನ್ಸರ್ ಹೇಳ್ತಿದ್ದಾರೆ. ಅಮ್ಮ ಬಂದ್ರು, ರಾಂಗ್ ಹೇಳ್ತಿದ್ದಾರೆ. ವಾವ್, ನಮಸ್ತೆ ನಮಸ್ತೆ ಮಹೇಶ್ ಚೋಲಾರ. ಮಸ್ತ್ ತಿನ್ನೋಡ್ ಪಕ್ಕ ಬರ್ತಾರ. ಮನೆಯಲ್ಲಿದೆ. ಇದ ಸೂಜಿ ನೂಲಾ? ಅಚ್ಚಿ ವೆಲ್ಕಮ್. ಎಂಚ ಒಣ ಸಾಣೆ ಉಡುದಾರ, ಕುಡುವ. ಅಂದೆ ಅಕ್ಕ ಅಡಿಗೆ ಇಜ್ಜಿ, ಅಡಿಗೆ ಇತ್ತಂಚ ಚೂರು ಚೂರು ತಪ್ಪಿದಾರೇನ ತರ್ಬಿಡೋಡು ವೆಜ್ಜಿ. ನಮಗೆ ಇಯರ್ಲಿ ಇದ್ದಿದ್ದಕ್ಕೆ 3000 ಫೀಸ್. ಹಾ, 1 ವರ್ಷದ ಅಷ್ಟ. ಓಕೆ. ಜಿನಾನ ಆವಡು. ಓಕೆ ದಾದ ಮಂದರ್ ಮಹೇಶ್ ಎಂಚೋಲ್ ಆಡ್ಬೇಕ. 1 ವರ್ಷದಷ್ಟು ಫೀಸ್. ಓಕೆ ಗ್ರೇಟ್ ಟೀಚರ್. ಇದು ಹೆಣ್ಣು ಮಕ್ಕಳು ಜಾಸ್ತಿ ಯೂಸ್ ಮಾಡ್ತಾರೆ. ಅದೆಲ್ಲ ಸೂಜಿ ನೂಲ, ಸೂಜಿಯ ನೂಲ. ಫಿಶ್ ಫ್ರೈ ಪೊಕ್ಕ ಫಿಶ್ ಸಾರ ಪಾಪ ನೋಡ್ಚಿ ತಿನ್ಪು ಜಾನಿ ಮೀನ್. ಏನು ಫಿಶ್ ಇಸ ಮೀನ್ ಕಡಿಮೆ ಅಂತ ಬೋಟ್ ಪುರ ರಜಾತ. ಗವರ್ಮೆಂಟ್ ಕಾಲೇಜ್ ನಾವು ಓದಿದ್ದು. ಓಕೆ, ಗೌರ್ಮೆಂಟ್ ಕಾಲೇಜ್ ಓದಿದ್ದಾ? ಅಪ್ಲೇಟ್ ಬಾಬಾ ತೊಡಬರ್ಪು ಸಪೋರ್ಟ್. ಥ್ಯಾಂಕ್ ಯು. ಪ್ರಕಾಶ್ ಫ್ರೀ, ಮಹೇಶ್ ಫ್ರೀ ಇಲ್ಲರೆ ಸರ ಅಂತೆ. ಇಲ್ಲಿದ್ದಾರೆ ಅಮ್ಮ, ಗಂಡ ಎಲ್ಲಿದ್ದಾರೆ? ಊಟ ಮಾಡಿದ್ರ? ನಮ್ಮ ನಾನು ಊಟ ಮಾಡ್ಕೊಂಡು ಬರ್ತೀನಿ. ಇನ್ನು ಇಷ್ಟೊತ್ತು ನೀವು ತುಂಬ ಹೊತ್ತು ಇರ್ತೀನಿ. 8 ಆಯ್ತಲ್ಲ, ಇನ್ನೊಂದು 2 ಗಂಟೆ ಆದ್ರೆ ಇರ್ತೇನೆ. ಮಣಿ ಸರ್ ಹೇಳ್ತಾರೆ, ಊಟ ಮಾಡ್ಕೊ ಆರಾಮಾಗಿ ಬನ್ನಿ, ಫ್ರೀ ಇದ್ರೆ ಬನ್ನಿ, ಕವಿ ಬರ್ಬೋದು ಮತ್ತೆ. ನನ್ನ ಚಾನೆಲ್ಗೂ ಸಪೋರ್ಟ್ ಮಾಡಿ ಹೇಳ್ತಿದ್ದಾರೆ ನೋಡಿ. ಇವರು ಇದ್ದಾರೆ, ಅವ್ರ ಮಂಜು ಕನೆಕ್ಟ್ ಆಗಿದ್ದೀರಾ? ನಮ್ಮ ತುಳುವಿನವರ ಇವರು ಕನೆಕ್ಟ್ ಆಗಿ. ಒಂದು ಸರಿ ಗಂಡನಿಗೆ ಮಾಡ್ತಾರೆ, ಒಂದು ಸರಿ ಗಂಡನಿಗೆ ಯೂಸ್ ಮಾಡ್ತಾರೆ. ಒಂದು ಸರಿ ಗಂಡನಿಗೂ ಯೂಸ್ ಮಾಡ್ತಾರೆ. ಅದೆಂತ ಮಾರೆ ರಾಂಗ್ ಅಮ್ಮ ಮೇಡಮ್. ಪ್ರವೀಣ್ ಅವರು ಬಂದು ನಾವು ಬಂದ್ವಿ, ಬನ್ನಿ ನೋಡಿ, ಬ್ಲೂ ಇದೆ ನಿಮ್ಗೆ ಬರುವಾಗ್ಲೇ. ಓಕೆ ಮ್ಯಾಮ್, ಆಮೇಲೆ ಬರ್ತೀನಿ ಫ್ರೀ ಇದೆ. ಆಯ್ತು. ತುಂಬಾ ಥ್ಯಾಂಕ್ಸ್ ನಿಮ್ಗೆ, ಖುಷಿ ಆಯ್ತು ಮಾತಾಡಿ. ಭಟ್ರೆ ವೆಲ್ಕಮ್. ನಿಮ್ಮ ಫ್ರೆಂಡ್ ಬಂದು ಸಪೋರ್ಟ್ ಮಾಡಿ ಹೋದ್ರು. ಥ್ಯಾಂಕ್ ಯು ಸೋ ಮಚ್. ವಿನಯ ಅಂತ. ನೀವು ಹೇಳಿ ಬ್ರದರ್ ಹೇಳ್ತಾರೆ. ಅದೇ ನಂಗೆ ಗೊತ್ತಾಗಲ್ಲ ಮಂಜು, ನೀವ್ ಹೇಳಿ. ವಿನಯ್ ಹೇಳಿ. ಹೌದೌದು ಹೇಳಿದ್ರು ನಿಮ್ಮ ಫ್ರೆಂಡ್ ಅಂತ. ಹೆಣ್ಮಕ್ಳಿಗೆ ಕೋಪ ಬಂದ್ರೆ ಏನ್ ಮಾಡ್ತಾರೆ? ಕೋಪ ಬಂದ್ರೆ ಸಿಟ್ಟು ಮಾಡ್ಕೊಳ್ತಾರೆ. ಅಮ್ಮ ಅಕ್ಕ ಹಾಯ್, ಊಟ ಆಯ್ತಾ? ಹೊರಕೆಯಲ್ಲಿ ಹೊಡಿತೇವೆ ನಾವೆಲ್ಲ. ಗಂಡಸರು ಯೂಸ್ ಮಾಡ್ತಾರಂತೆ. ಗಂಡಸರು ಎಂತ ಯೂಸ್ ಮಾಡ್ತಾರೆಪ್ಪ. ಹಾಯ್ ಪ್ರವೀಣ್ ಬ್ರದರ್ ಹೇಳ್ತಿದ್ದಾರೆ ಅಮ್ಮು.
ಭಟ್ರಿಗೆ ಭಟ್ರಿಗೆ ಬ್ಲೂ ಇಲ್ಲ, ಸಾರಿ ಭಟ್ರೆ. ಸವಿತಾ ಬಂದ್ರು, ಹಾಯ್. ಭಟ್ರೆ ಈಗ ಕೊಟ್ಟೆ ನೆನ್ಪಿಲ್ಲ. 19 ಲೈಕ್ ಡನ್, ಥ್ಯಾಂಕ್ ಯು ಸವಿತಾ. ನಿಮ್ದು ಇದಾಗಿದ ಅನ್ನ ಆಗಿದೆ ಏನೋ ಗೊತ್ತಿಲ್ಲ, ಚೆಕ್ ಮಾಡಿ. ಊಟ ಆಯ್ತಾ ಸಿಸ್ಟರ್ ಹೇಳ್ತಾರೆ. ಇಲ್ಲ ಇನ್ನಾಗ್ಬೇಕು. ನಿಮ್ದಾಯ್ತಾ? ಮಂಜು ಶೆಟ್ಟಿ ಬಾಯ್. ಡಿ ಪಿ ಯಾರು ಅದು ನೀವು ಹೇಳ್ತಾರೆ. ಅದು ಅವರೆಂತ ಕಾಣ್ತದೆ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸೋಮವಾರ, ಮಂಗಳವಾರ, ಬಟ್ರೆ ಸಪೋರ್ಟ್ ಮೆಸೇಜ್. ಊರು ಎಲ್ಲ ಸುಡುತ್ತಾನೆ, ಹಾಗಾದ್ರೆ ನಾನು ಯಾರು? ಅದಕ್ಕೆ ಆನ್ಸರ್ ಹೇಳಿ, ಫಸ್ಟ್ ಹೇಳಿದಕ್ಕೆ ಅದಕ್ಕೆ ಆನ್ಸರ್ ಕೊಡಿ. ಮತ್ತೆ ನೆಕ್ಸ್ಟ್. ಸಂತು ಅಣ್ಣ ಲೈವ್ ಅಲ್ಲಿ ಮೆಸೇಜ್ ಮಾಡಿದ್ರು, ಯಾಕೆ ಆನ್ಸರ್ ಮಾಡ್ಲಿಲ್ಲ? ನಾನಾ? ನಾನು ಫುಲ್ ಸಪೋರ್ಟ್ ಅಲ್ಲಿ ಇದ್ದೆ. ಫುಲ್ ಸಪೋರ್ಟ್ ಇರುವಾಗ ಆನ್ಸರ್ ಯಾರ್ದು ಮೆಸೇಜ್ ನೋಡಲ್ಲ, ಸಾರಿ. ಚಪ್ಪಲಿ ಅಂತೆ, ಹೌದು ಪ್ರವೀಣ್ ಸರ್ ಹೇಳ್ತಿದ್ದಾರೆ, ಕರೆಕ್ಟ್ ಹೇಳ್ತಾರೆ. ಫುಲ್ ಟೈಟ್ ಆಗಿದೆ ಅಲ್ವಾ, ಮೆಸೇಜ್ ಎಲ್ಲ ಕಾಣ್ತಿರ್ಲಿಲ್ಲ. ಎಣ್ಣೆ ಕೊಟ್ಟಲ್ಲ GML ಬಂದ್ರು, ಫುಲ್ ಟೈಟ್ ಆಗಿದೆ. ಬಾಡಿ ಸೂಪರ್, ಮಂಜು ಬಾಯ್ ಹೇಳ್ತಿದ್ದಾರೆ. ಸವಿ ಸಪೋರ್ಟ್, ಥ್ಯಾಂಕ್ ಯು. ಜಿಮ್ಮಿಗೆ ಹೋಗ್ತೀರಾ ಮಂಜು? ಅದೆಂತ ಚೆಸ್ಟ್ ಅಲ್ಲಿ ರೆಡ್ ಬಾಡಿ ತೋರಿಸಿದೀರಿ ಚೆಸ್ಟ್ ಅಲ್ಲಿ ಮಂಜು? ಇದು ಬೇರೆ DP-ಯಾ? ಮುಂಚೆದಲ್ಲಲ್ಲ? ಇವಾಗ್ಲೂ ಹಾಗೈತಿ ಮಂಜು ಬ್ರೋ ಬಾಡಿ ಹೇಳ್ತಿದ್ದಾರೆ. ನಗ್ತಾ ಇದ್ದಾರೆ ಅಮ್ಮ. ಹೌದಾ ಮಂಜು ಅವರೇ? ಸವಿ ಸಪೋರ್ಟ್, ಥ್ಯಾಂಕ್ ಯು. ವೈ ಅಮ್ಮು ಅಕ್ಕ ನಗು ಹೇಳ್ತಿದ್ದಾರೆ. ನಗು ಏನಾಗು ಅಮ್ಮಗೆ. ಅದೇ DP-ನಾ? ಹೌದಾ, ಸ್ವಲ್ಪ ಚೇಂಜ್ ಇರ್ಲಿಲ್ವಾ? ನಾನು ಇವತ್ತೇ ನೋಡಿದ ಅಂತ ಕರೆಕ್ಟ್ ಆಗಿ. ಜಿಮ್ಮಿಗೆ ಹೋಗ್ತೀರಾ? ಅದೇ DP, ಅದೇ ಮಂಜು. ಎಷ್ಟು ಟೈಮ್ ಬ್ಯಾಕ್ ಇದ್ದದು? ಸವಿ ಸಪೋರ್ಟ್, ಥ್ಯಾಂಕ್ ಯು. ಸುಮ್ನೆ ಬ್ರೋ ಅಂತ ಪುನಃ ನಗ್ತಿದ್ದಾರೆ. ಸುಮ್ನೆ ಹೌದು ಹೇಳ್ತಾರೆ. ಈಗ್ಲೂ ಹೋಗ್ತೀರಾ ಜಿಮ್? ಅಮ್ಮಕ್ಕ ಸುಮ್ನೆ ನಗಬಾರದು. ಹೌದು, ಸುಮ್ನೆ ನಗಬಾರ್ದು. ನೆಕ್ಸ್ಟ್ ಕ್ವಶನ್ ಬರ್ಲಿ. ಓಕೆ ಮ್ಯಾಮ್. ಡಾರ್ಲಿಂಗ್, ಅಮ್ಮು ಡಾರ್ಲಿಂಗ್. ಗಂಡ ಎಲ್ಲಿ ಫಸ್ಟ್? ಅದು ಗಂಡನ ನೋಡ್ಕೊಳ್ಳಿ, ಓದೇ ಬೀಳ್ತೆ ಇಲ್ಲಾಂದ್ರೆ. ಇವಾಗ ಕಮ್ಮಿ ಆಗಿದೆ. ಟೆನ್ಷನ್ ಅಲ್ಲಿ ಸ್ವಲ್ಪ. ಏನ್ ಟೆನ್ಷನ್ ನಿಮ್ಗೆ? ನಮ್ಮಾಗೆ ಮಕ್ಳು ಮರಿ ಇದ್ದಾರ? ಹಾರಿದರೆ ಹನುಮಂತ, ಕೂಗಿದರೆ ಶಂಖ, ನಾನ್ ಯಾರು? ಗೊತ್ತಾಯ್ತಾ? ಅಕ್ಕ ಎಂತ ನೀವು ಟುಗೆದರ್ಗೆ ಜಾಯಿನ್ ಆಗೇ ಇಲ್ಲ? ಅವರಿಗೆ ಗಂಡ ಇದ್ದಾರಂತೆ, ಕತ್ಕೊಂಡು ಬಂದಿದ್ದಾರೆ ಈಗ ಇಲ್ಲಿ. ಅವ್ರು ನೋಡಿದ್ರೆ ಒದೆ ಬೀಳ್ತದೆ ಈಗ ಅಮ್ಮಗೆ, ಅಲ್ವಾ ಅಮ್ಮ? ಟಿವಿ ನೋಡ್ತಿದ್ದಾರೆ. ಪಾಪ ಟಿವಿ ನೋಡ್ತಿದ್ದಾರ? ಮಲಗಿಸ್ಬಿಟ್ಟು ಬೇಗ. ಪ್ರವೀಣ್ ಬಜಾರ್ ಊಟ ಆಯ್ತಾ ಹೇಳ್ತಿದ್ದಾರೆ ಸವಿ ಅವರು.
ಹಾರಿದರೆ ಹನುಮಂತ ಕೂಗಿದರೆ ಶಂಕ ನಾನ್ ಯಾರು? ಕವಿ ಸಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸವಿ. ಏನು ಪ್ರಶ್ನೆ? ಹಾರಿದರೆ ಹನುಮಂತ ಕೂಗಿದರೆ ಶಂಕ ನಾನ್ ಯಾರು? ನೀವೇನ್ ಬಿಟ್ರಿ ಸಾವಕಾಶ ಮಂದಿ. ಸಚಿನ್ ಬನ್ನಿ. ನೋ 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 ನೋ. ಕೂಗಿದರೆ ಶಂಕ. ಸ್ವಲ್ಪ ಕಷ್ಟ ಇದೆ ಮಾತ್ರ. ಮೇಲೆ ನೋಡ್ಬೇಡಿ, ಕೆಳಗೆ ನೋಡಿ. ಮೇಲೆದ್ದ ಆನ್ಸರ್ ಅಲ್ಲ, ಕೆಳಗೆ ಇರುದು ಅದು. ಅಷ್ಟು ಲಾಂಗ್ ಇದು ಹಾರುದಿಲ್ಲ ಅದು. ವಿಮಾನ ಅಂತೆ, ಫ್ಲೈಟ್ ಅಂತೆ. ನೋ, ವಿಮಾನ ಫ್ಲೈಟ್ ಸೇಮ್ ಅಲ್ಲ ಅದು. ಹೌದು, ಇಂಗ್ಲಿಷ್ ನಿಮ್ದು ಕನ್ನಡ. ಕುಕ್ಕರ್ ಅಲ್ಲ, ಕುಕ್ಕರ್ ಅಲ್ಲ. ಕುಕ್ಕರ್ ಹಾರ್ತದ? ಸ್ವಲ್ಪ ಹಾರ್ತಾ ಹಾರ್ತಾ ಹೋಗ್ತದೆ ಅದು. ಕುಕ್ಕರ್ ಕೂಗುದಲ್ವಾ, ಎಲ್ಲಿ ಹಾರ್ತದೆ? ಶಿವರಾಜ್ ಶಿವ ಬಂದ್ರು. ಇದ್ಯಾರು? ಶಿವರಾಜ್ ಹೈ ಎವ್ರಿವನ್ ಹೇಳ್ತಿದ್ದಾರೆ. ನೋಡ್ಕೊಂಡ್ ಬರೋಣ ಹೊಸ ಜನ ಯಾರು ಅಂತ. ಒಂದೇ ಒಂದು ಶಾರ್ಟ್ ಇದೆ ಶಿವರಾಜಿತ್. ಲೈಕ್ 10 ಥ್ಯಾಂಕ್ ಯು. ನೀವೇನ್ ಬಿಟ್ರಿ ಸೌಕರ್ ಮಂದಿ ಕುಕ್ಕರ್ ಅಂತೀರಿ. ಮೇಲೆ ಹಾರುತ್ತೆ ಕೂಗುತ್ತೆ. ಮೇಲೆ ಅಷ್ಟು ಮೇಲೆ ಹಾರಲ್ಲ, ಸ್ವಲ್ಪ ಮೇಲೆ ಹಾರ್ತದೆ. ಸ್ವಲ್ಪ ಸ್ವಲ್ಪ ಮೇಲೆ ಅಂದ್ರೆ ಅಷ್ಟು ಮೇಲಲ್ಲ. ಇದು ವರ ಅಕ್ಕ. ಶಿವರಾಜ ಸಿಸ್ಟರ್ ಊಟ ಮಾಡಿ ಬರ್ತೀನಿ. ಆಯ್ತಾಯ್ತಾಯ್ತು, ಬನ್ನಿ ಬನ್ನಿ. ಕ್ಲೂ ಕೊಡಿ, ಹೇಳಿದಲ್ವಾ. ಅಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಚೂರು ಜಂಪಿಂಗ್ ಜಂಪಿಂಗ್. ಶಿವ್ ಮುಗೀತಾ ನಿಮ್ದು ಹೇಳ್ತಿದ್ದಾರೆ. ನೀವೇನು ಬಿಟ್ರಿ ಸಾವಕಾಶ ಮಂದಿ ಆಮೇಲೆ ಅಂತೀರಿ. ಪಕ್ಷಿ ಅಲ್ಲ, ಅದೇ ಹೇಳಿದಲ್ವ. ಮೇಲೆ ನೋಡ್ಬೇಡಿ, ಕೆಳಗೆ ನೋಡಿ. ಯಾಕೆ ಮಂಜುಗೆ ನಗು? ದಯವಿಟ್ಟು ಇಲ್ಲಿ ಏನ್ ಮಾಡ್ತಿದ್ದೀರಾ? ಪಾಪ ವರನ. ಅಯ್ಯೋ ವರ, ವರ ಕೂಡ ಇದ್ದಾರೆ. ಗುಡ್ ನೈಟ್ ಅಂತೆ ಭುವಿಗೆ. ಏನು ಭುವಿ ಚಿಕ್ಕವ ಅಷ್ಟು ಬೇಗ? 9:30 ಆಗಿತ್ತು ಗಂಟೆ. ನಿಲ್ಬೇಕು ಸ್ವಲ್ಪ ಭುವಿ, ಹೋಗ್ಬಾರ್ದು. ಚಿಗವ ನಮ್ಮ ರೆಡ್ಡಿ ಇದು ಹೋದ್ರು. ಆನ್ಸರ್ ಗೊತ್ತಿಲ್ಲ. ನೀವೇನು ಬಿಟ್ರಿ ಸಾವಕಾಶ ಮಂದಿವರ ಅಂತೀರಾ. ಕೋಳಿ. ನೋ 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 ನೋ. ಅಷ್ಟೊಂದು ಕರೆಕ್ಟ್ ಇಲ್ವಾ ಅಂತ ಆನ್ಸರ್. ಹಾರಿದ್ದಾರೆ ಹನುಮಂತ ಕೂಗಿದ್ದಾರೆ ಶಂಕ. ಅಷ್ಟೊಂದು ಸರಿ ಇಲ್ಲ ಕ್ವಶನ್. ಹೇಳ ಆನ್ಸರ್. ಸಚಿನ್ ಬನ್ನಿ, ಹಾಡು ಹೇಳಿ. ಆನ್ಸರ್ ಇಲ್ಲ. ನೀವೇನು ಬಿಟ್ರಿ ಸಾವಕಾಶ. ಇಂಗ್ಲಿಷ್ ಮಾತಾಡ್ತೀರಾ, ನಾವು ಕನ್ನಡ. ನಾನ್ ಮತ್ತೆ ಎಂತ ಯಾವಾಗ ಇಂಗ್ಲಿಷ್ ಮಾತಾಡಿದೆ? ಇದಕ್ಕೆ ಕಪ್ಪೆ 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 ಅಂತೆ. ಕಪ್ಪೆ ಜಿಗುತ್ತಾ ಹೋಗ್ತದಲ್ಲ. ಮತ್ತೊಂದು ಹೇಳ್ತೀನಿ, ಇದು ಈಸಿ ಇದೆ. ಕಪ್ಪೆ ಅಂತೆ. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ, ನಾನ್ ಯಾರು? ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಕಪ್ಪೆ ಅಂತ ಹೇಳಿದಲ್ಲ ನಾನೇ. ಇದು ಮತ್ತೊಂದು ಕ್ವಶನ್. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಕಪ್ಪೆ ಹೋಗಿದೆ ಶಂಕನಾದನ. ಹೌದಾ? ಅದು ಗೂಗಲಿಗೆ ಸರಿ ಇಲ್ಲ. ಇದಕ್ಕೆ ಹೇಳಿ. ಎಸ್, ಕರೆಕ್ಟ್ ಕರೆಕ್ಟ್. ನಿಂಬೆ ಹಣ್ಣು ಇದೆಂತ ಮಾರ? ಲಿಂಬೆ ಹಣ್ಣು ಎಲ್ಲಿಂದ ಬಂತು? ಲಿಂಬೆ ಹಣ್ಣು ಎಲ್ಲಿಂದ ಬರ್ತದೆ?
ಕರಿತಾ ಆಯ್ತಾ. ಅಮ್ಮ ಹೇಳಿದ್ರಲ್ವಾ ಬೆಕ್ಕು ಅಂತ. ಹುಲಿ ತಿಂತದೆ. ಅಲ್ಲ, ಹುಲಿಯ ಚಿಕ್ಕಮ್ಮ, ಇಲಿ ತಿಂತದಲ್ಲ ಅದು ಮುಕ್ಕಮ್ಮ. ಇದೊಂದು ಬದುಕಿ, ಇದೇ ಬದುಕು. ಹಣ್ಣು ಹತ್ತರೆ ತಮ್ಮನು ಅಳುತ್ತಾನೆ, ನಾನ್ ಯಾರು? ಇಟ್ಸ್ ವೆರಿ ಈಸಿ. ಅಣ್ಣ ಹತ್ತರೆ ತಮ್ಮನು ಅಳುತ್ತಾನೆ. ನೀವೇನ್ ಬಿಟ್ರಿ ಸಾವಕಾರ ಮಂದಿ ಹುಲಿ ಅಂತೀರ, ನಾವಿಲಿ. ಅಲ್ಲಲ್ಲ, ಅಣ್ಣ ಹತ್ತರೆ ತಮ್ಮನು ಅಳುತ್ತಾನೆ, ಎಷ್ಟು ಈಸಿ ಉಂಟು. ಹಾ, ಅಮ್ಮ ಕರೆಕ್ಟ್. ಅಮ್ಮ ಕರೆಕ್ಟ್. ಕಣ್ಣು ಅಂತ ಹೇಳಿದ್ರು ಅವ್ರು. ನೀವ್ ಹೇಳಿದ್ದ ಕಣ್ಣು ಅಂತ. ಓಕೆ. ಅಮ್ಮಿದ್ದೀರಾ? ಥ್ಯಾಂಕ್ ಯು ಭಟ್ರೆ. ಸಾಂಗ್ ಹೇಳಿ ಬನ್ನಿ. ಬನ್ನಿ ಸಚಿನ್. ಇದೀನಿ. ಓಕೆ. ನಿಮ್ಗೆ ಇದು ಗೊತ್ತಿರ್ಲಿಲ್ವಾ ಆನ್ಸರ್? ಮತ್ತೊಂದು ಹೇಳ. ಸಾಂಗ್ ಹಾಕಿ ಅಮ್ಮ, ಸಚಿನ್ ಬರ್ತಾರಂತೆ. ತಗಡಿ ಮಾರೋದಿಲ್ಲ, ತಗಡಿಯಲ್ಲಿ ತೂಕೋದಿಲ್ಲ, ಇದು ಇಲ್ದೆ ಪೂಜೆ ಕಂಪ್ಲೀಟ್ ಆಗಲ್ಲ. ಅಂಗಡಿ ಮಾರೋದಿಲ್ಲ, ತಗಡಿಯಲ್ಲಿ ತೂಕೋದಿಲ್ಲ, ಇದಿಲ್ದೆ ಪೂಜೆ ಕಂಪ್ಲೀಟ್ ಆಗಲ್ಲ. ಹತ್ತಿಯ ಕಾಟನ್, ಹತ್ತಿ. ಕರೆಕ್ಟ್ ಆನ್ಸರ್. ನೋ. ಅಂಗಡಿಯಲ್ಲಿ ಮಾರೋದಿಲ್ವಾ? ಅಂಗಡಿಯಲ್ಲಿ ಎಂತ ಮಾರೋದಿಲ್ಲ? ಎಲ್ಲೋ ಮಳೆಯಾಗಿದೆ, ಇದು ಸಾಂಗ್. ಅಮ್ಮ ಇದ್ದೀರಾ?
ಹೂವ ಆನ್ಸರ್ ಹೂ ಅಲ್ವಾ? ಇದು ಎಲ್ಲ ಕಡೆ ನೀವು ಹೂವ. ಹೌದು, ತೂಕ ಮಾಡ್ತಾರೆ. ಅಲ್ಲ, ಕೆಲವು ನಮ್ಮ ತೋಟದಲ್ಲೆಲ್ಲ ಉಂಟಲ್ಲ ಹೂ, ಅದಾ ಅಂತ. ಇದು ಮಿಲ್ಕ್ ಅಲ್ವಾ? ಮಿಲ್ಕ್ ಅಲ್ವಾ? ಹಾಲು ಹಾಲು ಬಂತು ನೋಡಿ, ಬರ್ತೀರಾ? ಇನ್ನೂ ಮಳೆ ಆಗಿದೆ, ಇದು ತಂಪಾಗಿದೆ. ನಾನು ಕೇಳಲಿಲ್ಲ ಹಾಡು. ಆನ್ಸರ್ ಕರೆಕ್ಟ್ ಹೇಳಿ. ಸಗಣಿ ಯಾಕೆಪ್ಪ ದೇವರಿಗೆ? ಸಗಣಿ ಯಾಕೆ ದೇವರಿಗೆ ಸಗಣಿ ಹಾಕ್ತಾರ? ವೆಲ್ಕಮ್ ಟು. ಥ್ಯಾಂಕ್ಸ್ ಅಕ್ಕ. ಮ್ಯೂಟ್ ಮಾಡಲಾ? ಹಾ, ನೋಟ್ ಮಾಡಕ್ಕ. ಕಣ್ಣಲ್ಲಿ ಮೂಡಿದೆ ಹನಿಗವನ, ಕಾಯಿಸಿನಿ ಕಾಡಿದರೆ ನೂತನ ಭಾವದ ಆಗಮನ. ನೀ ಬಿಡದೆ ನೋಡಿದರೆ ನಿನ್ನ ಧ್ಯಾನದಿ ನಿನ್ನದ ತೋಳಿನಲ್ಲಿ ಹೀಗೆ ಇರಬಹುದೇ? ಈ ಧ್ಯಾನವ ಕಂಡರೆ ದೇವರಿಗೂ ಕೋಪವು ಬರಬಹುದೇ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಇಲ್ಲಿ ಬಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ನೆನಪಿನ ಹೂಗಳ ಬೀಸನಿಗೆ ನೀ ಬರುವ ದಾರಿಯಲ್ಲಿ ಓಡಿದೆ ದೂರಕ್ಕೆ ಬೇಸರಿಕೆ. ನೀನಿರುವ ಊರಿನಲ್ಲಿ ಅನುಮಾನವಿಲ್ಲದ ಕನಸಿನಲ್ಲಿ ಮೆಲ್ಲಗೆ ಬರಬಹುದೇ? ಅಲೆಮಾರಿಯ ಹೃದಯದ ಡೇರೆಯಲ್ಲಿ ನೀನು ಇರಬಹುದೇ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಇಲ್ಲೇ ಬಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ವ್ಯಾಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ? ನಿನ್ನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೇ ಇರಬಹುದೇ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಎಲ್ಲೋ ಬಲವಾಗಿದೆ ಎಂದು ಕನಸೊಂದು ಹೇಳುತ್ತಿದೆ. ಮಂಜು ನೋಡಕ್ಕ, ಇಲ್ಲಿ ಪುರ ಶುರುವಾಗಿದೆ. ಹಲೋ, ನಿಮ್ದು ಸಾಂಗ್ಸ್ ಇಲ್ಲ? ಮಂಜು ಕುರ ಶುರುವಾಗಿದೆ. ಏನ್ ಮಂಜು? ಮಂಜು ಕ್ವಾಟ್ರ ಕೊಟ್ಟ ಟೈಮಲ್ಲಿ ಕುರ ಬೇಕಿತ್ತ ಇವಾಗ.
ಎಲ್ಲೋ ಕುರ ಆಗಿದೆ ಅಂದು. ಎಲ್ಲೋ ಕುರ ಆಗಿದೆ ಎಂದು ಮಂಜು ಹೇಳುತ್ತಿದೆ. ಎಲ್ಲೋ ಕುರ ಆಗಿದೆ ಎಂದು ಮಂಜು ಶೆಟ್ಟಿ ಹೇಳುತ್ತಿದೆ. ಯಾವ ಜಾಗಕ್ಕೆ ಆಗಿದೆ ಇಂದು ಗರಗಸನೆ ಬೇಕಾ? ಟೈಮಿನಲ್ಲಿ ಪೂರ ಮಾಡಬೇಕಿತ್ತ. ಪರಪ್ಪ ಯಾವ ಸಾಂಗ್ ಬೇಕಂತ ನಿಮ್ಗೆ ನೆಕ್ಸ್ಟ್? ನೆಕ್ಸ್ಟ್ ಬಿಸಿಲು ಕುದುರೆ ಹಾಕಿ ಅಕ್ಕ. ಎಲ್ಲೋ ಕುರ ಆಗಿದೆ ಎಂದು ಮತ್ತೇನಕ್ಕ ಊಟ? ಊಟ ಮಾಡ್ಬೇಕೀಗ. ಯಾರು ಬಂದಿಲ್ಲ ಅಕ್ಕ ಅವತ್ತು ಕವಿತಾ ಅಕ್ಕರು ಬಂದಿಲ್ಲ. ಹಾ ಬಿಜಿ ಇದ್ದಾರೇನೋ. ಮೋಸ್ಟ್ಲಿ ಬಿಜಿ ಇರ್ಬೇಕಕ್ಕ ಅವರು. ಹೌದೌದು ಲೇಟ್ ಆಗಿ ಜಾಯ್ನ್ ಆಗ್ಬಹುದು ನೋಡು. ಬಿಸಿಲು ಕುದುರೆ ಹಾಕಿ ಅಮ್ಮಕ್ಕ. ಮಂಜು ಶೆಟ್ರೆ ಊಟ ನಿಮ್ದು? ಊಟ ಆಯ್ತಕ್ಕ ನಿಮ್ದು? ಗಾಳಿ ಬೀಸುತ್ತಿಲ್ಲ ಹೊಡೆದು. ಹಾ ಆಯ್ತು ಮಂಜು ಶೆಟ್ರೆ ನಮ್ದು. ತಡನ ಅಕ್ಕ ಊಟ ಇವತ್ತು? ಸುಂದರಿ ಮನ ಸೆರೆಯಾದ ಕ್ಷಣ ಇದೆ ಕೂಡಲೇ ಚಂದ್ರೋದಯ. ಅಮ್ಮಕ್ಕ ನಿಮ್ದು ಊಟ? ಎಸ್ ಆಮ್ಲೆಟ್. ಮ್ಯೂಟ್ ಯಾಕ್ ಮಾಡಿದ್ರ ಅಕ್ಕ ಮಾತಾಡಿ. ಕೇಳ್ತಿದ್ಯಾ? ಹಾ ಕೇಳಿಸ್ತಿದ್ದೆ ಅಕ್ಕ. ಮಂಜುಗೆ ಕೇಳ್ತದೆ ನೋಡಿ. ಮಂಜು ಆಯ್ತು ನಿಮ್ದು ಆಗಿದೆ ಮಂಜು ಶೆಟ್ರೆ ನಮ್ದು. ಭಟ್ರು ಸಪೋರ್ಟು. ಹ್ಮ್ ಥೂ ಇದೊಂದು ಬದುಕೆ. ನಿಮ್ಗೆ ವಿಡಿಯೋ ಕಮಲಕ್ಕೆ ಎಲ್ಲ ಎಂತ ಹಾಕುದಿಲ್ವಾ? ಮಕ್ಕಳು ಜನ್ಮ ಕೊಟ್ಟೆ ನೀನು. ಆ ಅಕ್ಕ ವಿಡಿಯೋ ಎಲ್ಲ ಹಾಕುದಿಲ್ವಾ ನೀವು? ವಿಡಿಯೋ ಹಾಕಿದ್ದೇನಕ್ಕ ಅವತ್ತು. ಹಾಕಿದ್ದೀರಾ? ಇವಾಗ ಹಾಕಿದಕ್ಕ ಆಯ್ತು. ಹಾ ಹಾ ಓಕೆ. ಎಲ್ಲಿದೆ ಸಂತು ಸಪೋರ್ಟು. ಸಂತು ಹಾಯ್ ಹೇಗಿದ್ದೀರಾ? ವೆಲ್ಕಮ್ ಟು ಸುಮ್ಯಾಕ್ಕ ಲೈವ್. ಅಯ್ಯೋ ದುರ್ವಿಧಿ. 3 ವ್ಯೂಸ್ ಬಂದಿದೆ. ಹಾ ಇವಾಗ ಮಾಡಿದೇನಕ್ಕ ಜಸ್ಟ್ ಅದನ್ನ. ಹೌದು 20 ಮಿನಿಟ್ಸ್ ಆಯ್ತು. ಹಾ ಮತ್ತೆ ನೋಡ್ತೀನಿ ಆಯ್ತಾ. ಹಾ ಅಕ್ಕ ನೋಡಿ ಅಕ್ಕ. ಥ್ಯಾಂಕ್ ಯು ಸಂತು. ಹಾ ಅಕ್ಕ. ಥ್ಯಾಂಕ್ ಯು ಸಂತು ಹೇಳಿದೆ. ಹಾ ಸಂತು ಬಂದ್ರಕ್ಕ ಸಪೋರ್ಟ್ ಮಾಡಿದಾರ ಅವರು. ಹ್ಮ್ ಕಮಲಕ್ಷಿ ಎಂತ ಮಕ್ಕಳು ಜನ್ಮ ಕೊಟ್ಟೆ ನೀನು. ಒಂದಂತೂ ಒಂದು ಮುತ್ತು. ರಾಜ್ಕುಮಾರ. ಹಾ ರಾಜ್ಕುಮಾರ್ದ ಡೈಲಾಗ್ ಅಕ್ಕ ಇದು. ಸಾಂಗ್ ಹಾಕಿದ್ರಕ್ಕ ಅವರು. ಮ್ಯೂಟ್ ಮಾಡ್ತೀನಿ. ಹಾ ಓ ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ ಕಣ್ಣು ಕಂಬನಿಯ ಮುಚ್ಚಿಡಲು ಹೆದರುವುದು ನಿನ್ನೆ ಮೊನ್ನೆಗಳ ಎತ್ತಿಡಲಿ
ಎಳಗೆ ಬಂದು ಮರಳಿ ಹೋದ ಹಾಳಾತ ಚಂದಿರ. ಅವಳು ಹೋದ ಮೇಲೆ ಬಂದರು ಇಂಡನೆಯ ರಂಗೋಲಿ. ಇನ್ನು ಮುಂದೆ ವಿರಹ ನನ್ನ ನೆರಳಿಗೂ ದಾರಿ ಮರೆಯುತ್ತಿದೆ. ಕುರುಡು ಕನಸಿಗೆ ನೆನಪೇದಿ ಬಟ್ಟಿಗೆ. ಹೃದಯದ ಕೋಡೆ ಒಳಗಡೆ ಎಂದು ಅರಳತ ಹೂವಿನ ಬೆಳವಣಿಗೆ. ಎಲ್ಲಿಗೂ ಹೊರಟು ಹೋಗಿದೆ ನಗೆ. ಹೃದಯದ ಕೋಡೆ ಒಳಗಡೆ ಎಂದು ಅರಳತ ಬಿಸಿಲು ಕುದುರೆ ಎಂದು ಮನೆಯೆಂದು ಓಡಿದಂತೆ. ಸಂತು ಸಪೋರ್ಟು. ಹಲೋ ಅಕ್ಕ, ಇದ್ದೀರಾ ಅಕ್ಕ? ಹಾ ಇದ್ದೀನಿ. ಆಯ್ತಾ ಅದು? ಒಳ್ಳೆ ಸಾಂಗ್ ಇಲ್ವಾ? ಸಾಂಗ್ ಬೇರೆದ್ ಹಾಕಬೇಕಕ್ಕ. ಹೊಂಬಾಳೆ ಹೊಂಬಾಳೆ ಹಾಕಕ್ಕ. ಇಲ್ಲಾಂದ್ರೆ ಈ ಸುಂದ ಇದಲ್ಲಕ್ಕ. ಮತ್ತೆ ಮನಸ್ಸಿಗೆ ತುಳ್ಳು ಆಗ್ತದೆ. ಅಂದೆ ಎಂದರೇನು ಸಾಂಗ್ ಇದೆಲ್ಲ. ಸಂಭ್ರಮ ಒಳಗಿಂದ ರಮೇಶ್ ಅರವಿಂದ್. ಥ್ಯಾಂಕ್ಸ್ ಅಕ್ಕ ಇರ್ಲಕ್ಕ. ಅಮ್ಮು ಅಕ್ಕ ಒಳಗಡೆ ಇದ್ದಾರಕ್ಕ? ಬರ್ತಾರೆ ಸಾಂಗ್ ಹಾಕ್ಲಿಕ್ಕೆ. ಹಾಕು ಅಮ್ಮು ಅಕ್ಕ. ಅಮ್ಮ ಇದ್ದೀರಾ? ಇದ್ದಾರಕ್ಕ. ಅಂದ ಎಂದರೇನು ನೀನೇ ಎಂದೆ ನಾನು. ರಮೇಶ್ ಅರವಿಂದ್ ಇದೆ ನೋಡಕ್ಕ, ಇದರಲ್ಲಿ ಲಿರಿಕ್ಸ್ ಅಂತ ಬರ್ತದ. ಡಿಲೀಟ್ ಮಾಡಿಟ್ರೇನು ಮಂಜು. ಹೋಗಂತ ಮೆಸೇಜ್ ಹಾಕಿದ್ರಕ್ಕ, ಅವರು ಡಿಲೀಟ್ ಮಾಡಿದ್ರು. ಲೇಟ್ ಮಾಡ್ತಾರಕ್ಕ, ಇನ್ನೂ ಹೋಗಿದಾರೆ ಸಾಂಗ್ ಇದ್ ಮಾಡಕ್ ಅವರು. ಇದ್ದಾರಕ್ಕ, ಸಾಂಗ್ ತರಕ್ ಹೋಗಿರ್ಬೇಕಕ್ಕ ಅವರು. ಅಂದ್ರೆ ಕೇಳಿದಾರಲ್ಲಕ್ಕ ಇಲ್ಲಿ ಯಾವ್ ಸಾಂಗ್ ಅಂತ. ಕಾಪಿ ಮಾಡಿ ಪೇಸ್ಟ್ ಮಾಡ್ಬೇಕಲ್ಲ. ಕಾಪಿ ಪೇಸ್ಟ್ ಗೂಗಲ್ ಸರ್ಚ್ ಮಾಡಿ ಸಾಂಗ್ ತಕೊಂಡ್ ಬರ್ಬೇಕು. ಅದಕ್ಕೆ ಸ್ವಲ್ಪ ಲೇಟ್ ಆಗತ್ತಕ್ಕ ಅದು. ಒಂದ್ ಸೈಡ್ ಗಂಡನನ್ನು ನೋಡ್ಬೇಕು, ಬೈತಾರ ಅಂತ. ಒಂದ್ ಸೈಡ್ ಗಂಡನನ್ನು ನೋಡ್ಬೇಕು, ಬೈತಾರಂತೆ. ಅವರು ಸಂತು ಸಪೋರ್ಟ್. ಸಂತು ಊಟ ಆಯ್ತಾ ನಿಮ್ದು? ಯಾರ ಭೂಮಿಗೆ ಮೊದಲ ಬಾರಿಗೆ ಪ್ರೀತಿಯ ಎಳೆ ತಂದರು. ಹೆಣ್ಣು ಮೊದಲ ಗಂಡು ಮೊದಲ ಆಸೆ ಮೊದಲ ಅಂದ ಮೊದಲ. ಅಂದ ಅಂದರೇನು ನೀನೇ ಅಂದೆ ನಾನು. ಅಂದ ಅಂದರೇನು ನೀನೇ ಅಂದೆ ನಾನು. ಕಾಯಿಸಬೇಡ ಬಾರೇ ಬಾರೇ. ಸಾವಿರ ಹೆಣ್ಣುಗಳ ನೋಡಿದ ಕಣ್ಣುಗಳ ಕೇಳಲಿಲ್ಲ ನಾನೆಂದು ನನ್ನವಳು ಯಾರೆಂದು. ಮನಸ್ಸು ಹೇಳಲಿಲ್ಲ, ಕನಸು ತೋರಲಿಲ್ಲ, ನನ್ನವಳು ಯಾರೆಂದು ಕೇಳಲಿಲ್ಲ ನಾನೆಂದು. ಕಂಡೆನಲ್ಲೇ ನಿನ್ನನಲ್ಲೇ, ನೋಡಿದಲ್ಲೇ ನೋಟದಲ್ಲೇ, ನನ್ನ ಎದೆಯಲ್ಲಿ ಸೇರಿ ಹೋದೆ ಬಾ. ಯಾರೋ ಪ್ರೀತಿಗೆ ಮೊದಲ ಬಾರಿಗೆ
ಸೋಲುವ ಕಲೆ ತಂದರು. ಕಣ್ಣು ಮೊದಲ, ಹೃದಯ ಮೊದಲ, ಆಸೆ ಮೊದಲ, ಅಂದ ಮೊದಲ, ಅಂದ ಅಂದರೇನು ನೀನೆ ಎಂದೆ ನಾನು. ಚಂದಮಾಮನನ್ನೇ ಮೆಚ್ಚಲಿಲ್ಲ ನಾನು. ಕಾಯಿಸಬೇಡ ಬಾರೇ ಬಾರೇ, ಮಿನುಗುವ ನಕ್ಷತ್ರ ಆಡಿತು ಕಿವಿ ಹತ್ರ. ನಮ್ಮ ಚಂದ್ರ ಎಲ್ಲಿ ಅಂತ ಎತ್ತ ಹೋದ ಜಾರಿ ಕುಂತ. ನಾಚಿಕೆಯ ಮುಗಿಲಿಂದ ಪ್ರೇಮ ಪೌರ್ಣಿಮೆ ತರಲು ನನ್ನವಳ ಹಿಡಿಯಲು ನಿಮ್ಮ ಚಂದ್ರ ಹೋಗಿ ಕುಂತ. ನೋಡಿ ಹಿಂದೆ ತೂಗಿ ಹಿಂದೆ ಪ್ರೇಮೋದಯ ಮಾಡಿ ಸಂದೆ. ನನ್ನ ಮನದಿರಳು ಬರೆ ಮಾಡುವ ಯಾರು ಹೆಣ್ಣಿಗೆ ಮೊದಲ ಬಾರಿಗೆ ನಾಚುವವರ ತಂದರು. ಕಣ್ಣು ಮೊದಲ, ರೆಪ್ಪೆ ಮೊದಲ, ಆಸೆ ಮೊದಲ, ಅಂದ ಮೊದಲ, ಅಂದ ಅಂದರೇನು ನೀನೆ ಅಂದೆ ನಾನು. ಚಂದಮಾಮನನ್ನೇ ಮೆಚ್ಚಲಿಲ್ಲ ನಾನು. ಕಾಯಿಸಬೇಡ ಬಾರೇ ಬಾರೇ. ಮುಗಿತಕ್ಕ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶಿಲ್ಪ ಬಂದ್ರು. ಸೂಪರ್ ಥ್ಯಾಂಕ್ಸ್ ಭಟ್ರೆ, ಥ್ಯಾಂಕ್ಸ್ ಪ್ರಕಾಶ್ ಬ್ರೋ. ಎಸ್ ಕೆ ಬ್ರೋ ಅಂತಿದ್ದಾರೆ. ಬ್ರೋ ಅಲ್ಲದು ಸಿಸ್ಟರ್. ಸೂಪರ್ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಹಲೋ ಅಕ್ಕ. ಹಾ, ಪ್ಯಾರಾಗಾನ್ ಸ್ಲಿಪ್ಪರ್ಸ್ ಅಂತೆ ಐಡಿ. ಹೌದೌದು. ಟಾಯ್ಲೆಟ್ ಆಯ್ತು, ಇವಾಗ ಸ್ಲಿಪ್ಪರ್ಸು. ಮತ್ತೊಂದು ಐಡಿ ಇತ್ತು ಆಯ್ತಾ. ಎಷ್ಟು ಬಂದು ಮತ್ತೊಂದು ಐಡಿಯಲ್ಲಿ ಬಂದು ಹೋದ್ರಲ್ಲ, ಸಾಂಗ್ ಹೇಳಿಕ್ಕೆ ಹಾಕಿ ಆಗುದಿಲ್ಲ. ಜಗವೇನಿನು ಕಲಿತೆ ಸಾಂಗ್ ಹಾಕಿ ಅವ್ರ. ಸ್ಟೀಲ್ ಆಮ್ಲೆಟ್ ಎಲ್ಲ ಸಾಕಾಗಿದ್ ನೋಡಕ್ಕ. ಜಗವೇ ನೀನು ಗೆಳತಿ ಅದು ಹಾಡ್ತಿದ್ದಾರೆ. ಹಾ ಆಯ್ಕೆ ಅಕ್ಕ, ಅವ್ರಿಗೋಸ್ಕರ ಅದು ಪ್ರಕಾಶ್ಗೋಸ್ಕರ ಇದು. ಒಳ್ಳೇದು. ಹ್ಮ್. ಇದು ಯಾರಕ್ಕ, ರೆಡ್ಡಿ ಬ್ರೋನಾ ಇದು? ಹೌದೌದು, ಒಂದು ರೆಡ್ಡಿ ಅಲ್ಲ. ಪ್ಯಾರಾಗನ್ ಸ್ಲಿಪ್ಪರ್ಸ್ ಅಲ್ಲಲ್ಲ, ಅವರಲ್ಲ, ಅವ್ರು ಬಂದಾಗೆಲ್ಲ. ಮೋಸ್ಟ್ಲಿ ಸಿದ್ದು ಇರ್ಬೇಕಕ್ಕ ಇದು. ಹ್ಮ್. ಟಾಯ್ಲೆಟ್ ಬಂದಿಲ್ಲಕ್ಕ ಇವತ್ತು. ಒಟ್ಟು ಯಾರು ಗೆಲ್ತಿದ್ದಾರೆ? ಅಮ್ಮಕ್ಕ ಹೋದ್ರ ಅನ್ಸುತ್ತಕ್ಕ. ಏನು? ಅಮ್ಮಕ್ಕ ಹೋದ್ರ ಅನ್ಸುತ್ತಕ್ಕ. ಅಮ್ಮ ಅಕ್ಕ ಇಲ್ಲ, ಬರ್ಬೋದು. ಜಗವೇ ನೀನು ಮತ್ತೆ ಗೆಳತಿ ಯಾರಿಲ್ಲ, ಸಾಂಗ್ ಅಂತ ಅವ್ರಿಗೆ. ಆ ಅಕ್ಕ. ಮತ್ತೆ ಯಾರಿಲ್ಲ ಅಲ್ಲ. ಇಲ್ಲಕ್ಕ, ಇವರೇ ಇದಾರ ನೋಡಕ್ಕ. ಭಟ್ರು, ಕರಾವಳಿ ಶಿಲ್ಪ ಅಕ್ಕ, ಇದು ಯಾರು ಎಸ್ ಕೆ ಚಾನಲ್, ಪ್ಯಾರಾಗಾನ್ ಸ್ಲಿಪ್ಪರ್ಸು. ಅದೇ ಬ್ರೋ ಸಾಂಗ್ ಇದನ್ನ ಮಾಡ್ತಾ ಇದ್ವಿ. ವೇಟ್ ಸ್ವಲ್ಪ ನಂದು ಮಾತ್ರ ಯಾರು ನೋಡಿ. ಮರುಭೂಮಿ ಬಂದ. ನಡುವಲ್ಲಿ ಕಂಡಾವು ಚಿಲುಮೆ, ಕನಸುಗಳ ರಾಶಿಯನು ತಂದಾವು ಚೆಲುವೆ. ವನವಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ. ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ,
ನನ್ನನ್ನು ನಡೆಸೋ ಸಾತಿಯೇ ಜಗವೇ ನೀನು. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಒತ್ತು ತರುವೆ ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾಳೆಂದು ನಿನ್ನ ಮುಂದೆ ನಿಲ್ಲುವೆ ನೋವೆ ಹೊರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ ಬಯಸುವೆ ಕೊನೆ ಇರದಂತೆ. ಮುಳುಗಡೆ ಆ ಪ್ರೀತಿಯ ಬದುಕಿಗೆ ನೆರವಾಗಿ ಬಂದವೋ ದೈವವೇ. ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ. ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ. ನನ್ನನ್ನು ನಡೆಸೋ ಸಾತಿಯೇ ಜಗವೇ ನೀನು ಗೆಳತಿಯೇ. ಮಂಜು ಶೆಟ್ಟಿ ಅವರು ಹಾಯ್ ಕರಾವಳಿಸ್ ಅಂತಿದ್ದಾರೆ. SK ವಾವ್ ನೈಸ್ ಸೂಪರ್ ಥ್ಯಾಂಕ್ಸ್ ಅಕ್ಕ. ಕರಾವಳಿ ಅಕ್ಕ ಹಾಯ್ ಬ್ರೋ ನಾನು ಸಿಸ್ ಅಂತಿದ್ದಾರೆ. ಭಟ್ರು ಅವ್ರೆಲ್ಲೂ ಹೋಗಲ್ಲ ಸಚ್ಚಿ, ಅವರು ಸಾಂಗ್ ತರ್ತಾ ಇರ್ತಾರೆ, ನೀವು ಆಡುತ್ತಾರೆ. ಹಲೋ ಅಕ್ಕ. ಹಾ ಓದ್ತೀರಾ ಬರ್ತೀರಾ ಮೆಸೇಜ್? ಮೆಸೇಜ್? ಹಾ ಅಕ್ಕ, ಭಟ್ರೇನು ಅದನ್ನ ಕೇಳಿದಾರೆ ಅಕ್ಕ, ಒಗಟೊಂದು. ಹೌದು, ಅದಕ್ಕೆ ಕರಾವಳಿ ಗಡಿಯಾರ ಅಂತ ನೋಡ್ಲಿಕ್ಕೆ ಆನ್ಸರ್ ಅಕ್ಕ. ಮೆಸೇಜ್ ಉಂಟು ನೋಡಿ. ಮೆಸೇಜ್ ಉಂಟು ನೋಡಿ. ನನಗೆ ಪರ್ಮಿಷನ್ ನಿಮ್ಗೆ ಕೊಡಿ ಆದ್ಮೇಲೆ. ಪರ್ಮಿಷನ್ ಕೊಡಿ ಆದ್ಮೇಲೆ. ಮೇಲೆ ಹೋಗುತ್ತೆ ಕೆಳಗಡೆ ಬರಲ್ಲ, ಹಾಗಾದ್ರೆ ನಾನು ಯಾರು? ಅಲ್ಲ, ಶಿಲ್ಪದ್ದು ಸರ್ ಶಿಲ್ಪದ್ದು ಅಲ್ಲ, ಸರ್ ಮ್ಯಾಮ್ ಅಲ್ಲ, ಮ್ಯಾಮ್ ಸರ್ ನನ್ನ ಸರ್ ಹಬ್ಬಿ ನನ್ನ ಹಬ್ಬಿ. ವಯಸ್ಸು. ಯಾಕೆ ತಗೋತೀನಿ ಮಮತಾಗ ನಾನೇನು? ಮೇಲೆ ಹೋಗುತ್ತೆ ಮೇಲೆ ಕೆಳಗೆ ಹೋಗುತ್ತೆ ಬರಲ್ಲ, ಕೆಳಗೆ ಬರಲ್ಲ, ಹಾಗಾದ್ರೆ ನಾನು ಹಾಗಾದ್ರೆ ಯಾರು? ನಾನು ಯಾರು? ಸುಮಿ ಮೇಡಮ್ ಭಟ್ರು ಮೇಡಮ್ ಸರ್ಗೆ ಭಟ್ರು ಚಾನ್ಸ್ ಸರ್ಗೆ ಕೊಡಿ ಚಾನ್ಸ್ ಸುಮ್ನೆ. ಕೊಡಿ. ಎಲ್ಲೋದ್ರಕ್ಕ ಬರ್ಲಿ ಅವರು ಬರ್ಲಿ, ಪ್ರಕಾಶ್ ಬ್ರದರ್? ಹಾ ಅಕ್ಕ. ನಾ ಬರಲ್ಲ ನಾ ಹೇಳ್ತಾರೆ, ಬರಲ್ಲ ಭಟ್ರು ಹೇಳ್ತಾರೆ, ಸರ್ಗೆ ಭಟ್ರು ಚಾನ್ಸ್ ಸರ್ಗೆ ಕೊಡಂತೆ. ಚಾನ್ಸ್ ಕೊಡಂತೆ. ನೀವೇ ಬನ್ನಿ ನೀವೇ ಮಂಜು. ಬನ್ನಿ ಮಂಜು. ಹೋಗ್ಲಕ್ಕ ನಾನು? ಆಯ್ತಾಯ್ತು, ಆಯ್ತಾಯ್ತು, ಥ್ಯಾಂಕ್. ಹಾ ಸರಿ ಅಕ್ಕ. ಓಕೆ, ಬಾಯ್ ಓಕೆ ಬಾಯ್. ಬಾಯ್ ಬಾಯ್. ಹಾ ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಸುಮಿ ಮೇಡಮ್ ಭಟ್ರಿಗೆ ಚಾನ್ಸ್ ಕೊಡಿ. ಕೊಡುದೆ ಅಂತ, ಅವ್ರು ಬರ್ಬೇಕಲ್ಲ. ನೀವು ಬನ್ನಿ, ಅವ್ರು ಯಾವಾಗ ಬರ್ತಾರಂತ ಕಾಯ್ತಾ ಇದ್ದೇವೆ ನಾವು. ಸಪೋರ್ಟ್ ಮಾಡ್ತಿದ್ದಾರೆ. ಶೆಟ್ಟಿ ಕರೆಕ್ಟಾ ಹೇಳ್ತಿದ್ದಾರೆ. ತಪ್ಪು ರೆಡ್ಡಿ ಸರ್ ಎಂತ ಹೇಳಿದ್ರಿ ಆನ್ಸರ್? ಪ್ರಾಣ. ರಾಂಗ್ ಅದು, ಪ್ರಾಣ. ಸಂತು ಸಪೋರ್ಟ್ ಮಾಡ್ತಿದ್ದಾರೆ. ಪ್ಲೀಸ್ ಗಿಫ್ಟ್ ಕೊಟ್ಟಿದ್ದಾರೆ, ಕೊಡೋದಾದ್ರೆ ಕೊಡಿ ಹೇಳ್ತಿದ್ದಾರೆ. ಜಗದೀಶ್ ಅಶೋಕ್ ಬಂದ್ರ. ಹಾಯ್ ನಮಸ್ಕಾರ, ಹೇಗಿದ್ದೀರಿ? ಊಟ ಆಯ್ತಾ ಜಗದೀಶ್? ಸಂತ ಸಪೋರ್ಟ್ ಊಟ ಆಯ್ತಾ? ನಂದು ಆಗ್ಲಿಲ್ಲ, ಈಗ ಮಾಡ್ಬೇಕು. ಅಂಬಾಳೆ ಹೋಗಿ ಪಚ್ಚೆ ಬಾಳೆ ಅಂಬಾಳೆ ಹೋಗಿ ಪಚ್ಚೆ ಬಾಳೆ ಆಗಿದೆ. ಅದು ರೆಡ್ಡಿ ಸರ್ ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರ ಇದೆ ಹೇಳ್ತಿದ್ದಾರೆ. ಹುಳುಗಳಿಗೆ ಅಪಾಯವಿಲ್ಲ, ಸಪೋರ್ಟ್ ಮಾಡ್ತಿದ್ದಾರೆ. ಭಟ್ರು ಹ್ಯಾಪಿ ನಗ್ತಿದ್ದಾರೆ. ಸಂತ ಸಪೋರ್ಟ್ ಶೆಟ್ಟಿ ಅಂತ ಹೇಳ್ತಿದ್ದಾರೆ ರೆಡ್ಡಿ ಅವರು. ನಮಸ್ಕಾರ ರೆಡ್ಡಿ ಇಬ್ರು ಹೇಳ್ತಿದ್ದಾರೆ ಅಶೋಕ್ ಅವರು. ಇದು ಎಲ್ಲ ಬಿಳಿ ಇದೆ ಹೇಳ್ತಿದ್ದಾರೆ. ಸೂಪರ್ ಸರ್ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಜಗದೀಶ್ ಹೇಳ್ತಿದ್ದಾರೆ. ಓಕೆ, ಹಾಯ್ ಜಗದೀಶ್ ಹೇಳ್ತಿದ್ದಾರೆ ರೆಡ್ಡಿ ಅವರು. ಪ್ರಾಣ ಅಲ್ಲಂತೆ, ರಾಂಗ್ ಅಂತೆ ಅದು. ರೆಡ್ಡಿ ಹೇಳಿದ್ರು ಪ್ರಾಣ ಅಂತ, ಅದು ರಾಂಗ್ ಅಂತೆ. ಥ್ಯಾಂಕ್ಸ್ ಪ್ರಕಾಶ್ ಬ್ರೋ ಹೇಳ್ತಿದ್ದಾರೆ ಸಚಿನ್ ಅವರು. ಜಗದೀಶ್ ಸಪೋರ್ಟ್ ಮಾಡ್ತಿದ್ದಾರೆ. ರಾಂಗ್ ಸಚಿನ್ ಸರ್ ಹೇಳ್ತಿದ್ದಾರೆ. ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ನಾನೊಂದು ಕೇಳ್ತೀನಿ ಈಗ. ಹಾಯ್ ಸುಮಿ, ಹಾಯ್ ನಿರಂಜನ್, ಹೇಗಿದ್ದೀರಿ? ಜಗದೀಶ್ ಅಶೋಕ್ ಡನ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು.
32 ಬಾವಿಗಳ ನಡುವೆ ಎಂದು ಸೇತುವೆ. ಬುದ್ಧಿವಂತರಾದ್ರೆ ಉತ್ತರಿಸಿ. 32 ಬಾವಿಗಳ ನಡುವೆಂದು ಸೇತುವೆ. ಸಪೋರ್ಟ್. 30 ಬಾವಿಗಳ ನಡುವೆ ಒಂದು ಸೇತುವೆ. ಇದು ಬಾಯಿ, ಮೌತ್ ಅಲ್ವಾ? ನಮ್ಮ ಬಾಯಿ ಅಂದ್ರೆ ಮೌತ್ ಹೇಳ್ತೇವೆ. ಕರೆಕ್ಟಾ? ಮೌತ್. ಇದಕ್ಕೆ ಉತ್ತರ ಕೊಡಿ ಫಸ್ಟ್. ಗೊತ್ತಾಗಲ್ಲ ಅದು. ನೀವ್ ಹೇಳಿ. ನಾಲಿಗೆ. ಅಲ್ಲಿದ್ದೆ ನಾನು. ಬೇಗ ಹೋಗುತ್ತೆ. ಅದೆಂತ ಪತಂಗವಾ? 30 ಸಂಖ್ಯೆ, ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಅದು ಓದಿ ಬಿಡಿ. ಕರೆಕ್ಟಾ? ಯಾರ್ದು ಕರೆಕ್ಟ್? ಬಾಯಿಯೊಳಗೆ 30 ಹಲ್ಲಿದೆ, ಅದ್ರ ಒಳಗಿನ ಸೇತುವೆ ಅಂದ್ರೆ ನಾಲಿಗೆನಾ? ಥ್ಯಾಂಕ್ ಯು ಸಂತು. ಇದೊಂದು ಈಸಿ ಉಂಟು. ಕಲ್ಲಲ್ಲಿ ಹುಟ್ಟುವುದು, ಕಲ್ಲಲ್ಲಿ ಬೆಳೆಯುವುದು, ನೆತ್ತಿಯಲ್ಲಿ ಹುತ್ತಗಟ್ಟುವುದು. ನಾನ್ ಯಾರು? ನಾಲಿಗೆ. ಕರೆಕ್ಟಾ ಭಟ್ರೆ? ವಯಸ್ಸು ಹೇಳ್ತಾರೆ. ನಾಲಿಗೆ ಕರೆಕ್ಟಾ? ಥ್ಯಾಂಕ್ ಯು ಸಂತು. ಎಲ್ಲಿ ಹೋದ್ರು ಭಟ್ರು? ಪಚ್ಚಬಾಳೆ ಪ್ರೀತಿಯ ಪಚ್ಚಬಾಳೆ, ನನ್ನ ಆಸೆಯ ಬಾಳೆ, ಕೇಳಿ ನೀನಿದ್ದರೆ ಬಾಳೆ. ಓಹೋ, ಪಚ್ಚಬಾಳೆ. ಇದು ಯಾವ ಬಾಳೆ? ನೆಟ್ ಖಾಲಿಯಾ? ಜಗಣ್ಣೀರ್ ಬ್ರೋ, ಪ್ಲೀಸ್ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಸಪೋರ್ಟ್ ಆನ್ ಜಗದೀಶ್ ಅಶೋಕ್. ಥ್ಯಾಂಕ್ ಯು. ನೂರ್ಪ್ರಾಶ ಬಂದ್ರು. ಹಾಯ್ ಅಂತ. ಹಾಯ್. ಊಟ ಆಯ್ತಾ ಪ್ರಶ್ ಅವ್ರೆ? ಭಟ್ರು ಸರ್ ಬರ್ಲಿ. ಪ್ರಶ್ನೆ ಅಲ್ಲ, ಆನ್ಸರ್ ಬರ್ಲಿ. ತಿಂಡಿಗೆ ಕಡಿಮೆ ಇಲ್ಲ. ಅದು ನಾಲಿಗೆ ಕರೆಕ್ಟ್ ಆನ್ಸರಾ? ತಿಂಡಿಗೆ ಕಡಿಮೆ ಇಲ್ಲ, ತೀರ್ಥ ಕುಡಿದರೆ ಸಾವು. ಹೇಳಿ ಉತ್ತರ. ತಿಂಡಿಗೆ ಕಡಿಮೆ ಇಲ್ಲ, ತೀರ್ಥ ಕುಡಿದರೆ ಸಾವು. ಎಂತ ಮಾರ್ರೆ ಅದು? ವಿಷನ? ತಿಂಡಿಗೆ ಕಡಿಮೆ ಇಲ್ಲ, ತೀರ್ಥ ಕುಡಿದರೆ ಸಾವು. ಮುಂಜಾನೆ ಮುಸ್ಸಂಜೆಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಊಟ ಮಾಡೋಣ ಬನ್ನಿ, ಊಟ ಮಾಡೋಣ. ಊಟ ಮಾಡ್ತಾ ಇದ್ದೀನಿ. ಆಯ್ತಾಯ್ತು ಮಾಡಿ, ನಾವು ಮಾಡ್ತೇವೆ. ನಮಸ್ಕಾರ ಸಂತು ಬ್ರೋ ಹೇಳ್ತಿದ್ದಾರೆ ಜಗದೀಶ್ ಅವರು. ಪ್ರಕಾಶ್ ಸಪೋರ್ಟ್ ಮಾಡ್ತಿದ್ದಾರೆ. ಸೂಪರ್ ಸಪೋರ್ಟ್ ಆನ್. ಥ್ಯಾಂಕ್ ಯು. ತಿಂಡಿಗೆ ಕಡಿಮೆ ಇಲ್ಲ, ತೀರ್ಥ ಕುಡಿದೆ. ಅದು ಸಪೋರ್ಟ್ ಮೆಸೇಜ್ ಅದು ಒಗಟ ಏನದು? ತಿಂಡಿಗೆ ಕಡಿಮೆ ಇಲ್ಲ, ತೀರ್ಥ ಇರೇ ಗೊತ್ತುಂಡೆ. ತಿಂಡಿಗೆ ಕಡಿಮೆ ಇಲ್ಲ, ಒಗಟು. ತೀರ್ಥ ಕುಡಿದರೆ ಸಾವಿಗೆ. ಉಪ್ಪು ಹೇಳ್ತಿದ್ದಾರೆ. ಸಾಂಗ್ ಅದು ಹೇಳ್ತಿದ್ದಾರೆ. ಅಡ್ಡ ಮರದಲ್ಲಿ ಬಡ್ಡ ಕುಳಿತಿದ್ದಾನೆ. ಭಟ್ರೆ ಒಗಟಿಗೆ ಆನ್ಸರ್ ಬರ್ಲಿ ಫಸ್ಟ್. ಅಡ್ಡ ಮರದಲ್ಲಿ ಬಡ್ಡ ಕುಳಿತಿದ್ದಾನೆ. ಯಾವ್ದಪ್ಪ ಅಡ್ಡ ಮರ? ಇದಣ್ಣ. ಅಯ್ಯತ್ತೆ, ಊಟ ಆಯ್ತಾ? ಊಟ ಆಯ್ತು. ಇಲ್ಲ ಆಗ್ಲಿಲ್ಲ ಪ್ರಮೋದ್, ಮಾಡ್ಬೇಕು. ಕರೆಕ್ಟ್ ಆಗಿದೆ, ಅಕ್ಕನೇ ಹೇಳಿದ್ದು. ಊಟ ಆಯ್ತಾ? ಏನ್ ಹೇಳಿದ್ದೆ ನಾನು? ಯಾವ್ದಕ್ಕೆ? ವಿಷನಾ? ವಿಷ ಕರೆಕ್ಟ್ ಆನ್ಸರಾ? ಊಟ ಆಯ್ತಾ ರೆಡಿ ಬ್ರೋ ಹೇಳ್ತಿದ್ದಾರೆ. ವಿಷ ಓಕೆ. ತಿಂಡಿಗೆ ಕಡಿಮೆ ಇಲ್ಲ, ಅದೇ ಅಂತ? ಅದು ಅರ್ಥ ಆಗ್ಲಿಲ್ಲ.
ನೈಟ್ ಬ್ರೋ ನೀವು ನೋಡಿದ್ದೀರಾ ನೈಟ್ ಬ್ರೋ ನೀವು ನೋಡಿದ್ದೀರಾ ಎಂತ ಅದು ಉಷಾ ಓಕೆ ಓಕೆ ಹೇಳ್ತಿದ್ದಾರೆ. ಅಮೃತ ನೈಟ್ ಬೂಟ್ ಯಾರು ಸಂತನಾ? ಓಕೆ ಬಾಯ್ ಬಾಯ್ ಸಚಿನ್. ಏನು ಮಲ್ಗುದಾ? ಏನು ಊಟ ಬಂದಿದೆ ಈಗ ಪಾರ್ಸೆಲ್ ವೆಜ್ ಅಲ್ಲಿ ತಿನ್ಬೇಕೇನು. ದೋಸೆ ಬಂದಿದೆ ದೋಸೆ. ಅವನಲ್ಲಿದ್ದಾರೆ ನೋಟ್ ಪ್ರಶಾಂತ್. ಥ್ಯಾಂಕ್ ಯು. ನಿಮ್ದಾಯ್ತಾ? ಕಮಲ್ ಎಲ್ಲಿ? ಕಮಲ್ ಅಲ್ಲ ಪ್ರಮೋದ್ ನಿಮ್ದಾಯ್ತಾ ಊಟ? ಕಮಲ್ ಕಾಣ್ತಾ ಇಲ್ಲ. ಟ್ರಯಲ್ ಅನ್ಸುತ್ತೆ ಅಷ್ಟೇ. ಎಂತ ಟ್ರಯಲ್ ಅಷ್ಟೇನಾ? ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ. ಏನಿದು ರೋಗ? ಹೋದರೂ ಇರುತ್ತೆ ಬಂದರೂ ಕಾಡುತ್ತೆ. ಮುಂಚೆನೆ ಮಣ್ಣಿನಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ದೋಸೆ ವೆಜ್ ಆರ್ ನಾನ್ ವೆಜ್? ವೆಜ್. ಚಿಕನ್ ಹಾಕಿದ್ರೆ ನಾನ್ ವೆಜ್. ದೋಸೆ ವೆಜ್ ಅಲ್ವಾ? ಪ್ರಮೋದ್ ಬಂದ್ರು ಹಾಯ್ ಅಂತ. ಹಾಯ್. ನೀವೇನಾ ಪ್ರಮೋದ್ ಇದು? ಅಡ್ಡ ಮರದಲ್ಲಿ ಬಡ್ಡ ಕೂತಿದ್ದಾನೆ. ಅದು ಯಾರು ಮಾರ? ಮಂಗನ ಅಡ್ಡ ಮರದಲ್ಲಿ ಕೂತದ್ದು. ಚಿಂತೆ ಒಗಟು ಬಿಡಿಸಿ ಹೇಳ್ತಿದ್ದಾರೆ. ಅಡ್ಡ ಮರದಲ್ಲಿ ಬಡ್ಡ ಕೂತಿದ್ದಾನೆ. ಯಾರದು ಬಡ್ಡ? ದ ನೇಮ್ ಇಸ್ ಕಮಾಲ್. ಊಟ ಮಾಡೋ ಟೈಮ್ ನಲ್ಲಿ ದೋಸೆ ತಿಂತ ಮತ್ತೇನ್ ಮಾಡುದು? ಮಧ್ಯಾಹ್ನ ಊಟ ಆಗಿದೆ ತರಕಾರಿಯಲ್ಲಿ. ದೋಸೆ ನಾನ್ ವೆಜ್ ಆರ್ ವೆಜ್? ಎರಡು ಇದೆ. ನೆನಪು ಅದಕ್ಕೆ ಉತ್ತರ ಹೇಳ್ತಿದ್ದಾರೆ. ಯಾವ ರೋಗ? ಎಲ್ಲ ರೋಗ. ನಾನು ಹೇಳ್ದೆ ತಾನೇ ಹೇಳ್ತಿದ್ದಾರೆ. ನಾನು ಕೇಳ್ತೀನಿ ಈಗ. ಪ್ಲಾಸ್ಟಿಕ್ ರೋಗ ಅಂತೆ. ಪ್ಲಾಸ್ಟಿಕ್ ರೋಗ ಬರ್ತದ? ನಾನು ಕೇಳ್ತೀನಿ ಈಗ. ತುಂಬಾ ಕೇಳಿದೆ ಅವಾಗ ನೀವು ಇರ್ಲಿಲ್ಲ. ಇದೊಂದು ಹೇಳಿಲ್ಲಲ್ಲ. ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ನಾನ್ ಯಾರು? ಅದು ಆಗಿದಲ್ವಾ? ಮತ್ತೊಂದು ಕೇಳ್ತೀನಿ. ತಮ್ಮನಿಗೆ 3 ಕಣ್ಣು ಅಮ್ಮನಿಗೆ ಒಂದೇ ಕಣ್ಣು. ಏನ್ ಹೇಳಿ? ತಮ್ಮನಿಗೆ 3 ಕಣ್ಣು ಅಮ್ಮನಿಗೆ ಒಂದೇ ಕಣ್ಣು. ಟುಡೇ ಡಿನ್ನರ್ ಸ್ಪೆಷಲ್ ಇವತ್ತು ದೋಸೆ, ಮಸಾಲೆ ದೋಸೆ. ದೋಸೆ ಜೊತೆ ವೆಜ್ ತಿಂದ್ರೆ ವೆಜ್, ನಾನ್ ವೆಜ್ ತಿಂದ್ರೆ ನಾನ್ ವೆಜ್. ಹೌದೌದು. ದೋಸೆಗೆ ಎಲ್ಲ ಆಮ್ಲೆಟ್ ಎಲ್ಲ ಹಾಕ್ತಾರಲ್ಲ, ಆಮ್ಲೆಟ್ ಅಲ್ಲಿ ಕೂಡ ಮಾಡ್ತಾರೆ ದೋಸೆ. ದೋಸೆ ನಾನ್ ವೆಜ್ ಎರಡು ಇರ್ತದೆ. ಬೆಕ್ಕು ಆಯ್ತಲ್ವ, ಅದಾಯ್ತು. ಇದು ತಮ್ಮನಿಗೆ 3 ಕಣ್ಣು ಅಮ್ಮನಿಗೆ ಒಂದೇ ಕಣ್ಣು, ಅದಕ್ಕೆ ಹೇಳಿ. ಆಮ್ಲೆಟ್ ದೋಸೆ, ಹೌದು, ಅದು ನಾನ್ ವೆಜ್ ಆಯ್ತು. ಇದು ಪೊಟೆಟೊ ದೋಸೆ, ಮಸಾಲೆ ದೋಸೆ. ಹಂಗಿನ ಕಣ್ಣು ಹೇಳ್ತಿದೆ. ಇಲ್ಲ, ತಮ್ಮನಿಗೆ 3 ಕಣ್ಣು ಅಮ್ಮನಿಗೆ ಒಂದೇ ಕಣ್ಣು, ಅಮ್ಮಂಗೆ ಒಂದೇ ಕಣ್ಣು, ತಮ್ಮಂಗೆ 3 ಕಣ್ಣು. ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ. ಇದಕ್ಕೆ ಸರಿಯಾಗಿ ಉತ್ತರ ಹೇಳಿ. ನಾಯಿ, ಆನೆ, ಬೆಕ್ಕು, ಮೊಲ ಹಾರಿಸುತ್ತರನ್ನು ಹೇಳಿ. ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಗೊತ್ತಿಲ್ವಾ? ಇದ್ರಲ್ಲಿ ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಇದೆ ಸರಿ. ಆನೆ, ಬೆಕ್ಕು ಬೆಕ್ಕು ಆನ್ಸರ್. ಕರಾವಳಿ ಅಕ್ಕ ನಮಸ್ತೆ ಹೇಳ್ತಿದ್ದಾರೆ, ಸಪೋರ್ಟ್ ಅಲ್ಲಿ ಇದ್ದಾರೆ. ಅಶೋಕ್ ಅವರು ಹಾಯ್ ಅಕ್ಕ ಹೇಳ್ತಿದ್ದಾರೆ. ನೀವು ಬಂದ್ರಾ? ಧನುಷ್ ಅಲ್ವಾ? ಎಸ್ ಧನುಷ್. ಊಟ ಆಯ್ತಾ ಧನುಷ್? ಮತ್ತೆ ಎಲ್ಲಿ ಹೋಯ್ತು ಬೆಕ್ಕು? ಅದಾಗಿದೆ. ಹಾಯ್ ಹೇಳ್ತಿದ್ದಾರೆ ಶಿಲ್ಪಾ ಅವರು.
ಸಪೋರ್ಟ್ ಮಾಡ್ತಿದ್ದಾರೆ. ಪ್ರಕಾಶ್ ತೆಂಗಿನಕಾಯಿ. ಹೌದೌದು, ಕರೆಕ್ಟ್. ತೆಂಗಿನಕಾಯಿ ಆನ್ಸರ್ ಕರೆಕ್ಟ್. ಸಚಿನ್ ಅವರು ಹೇಳಿದ್ದು ನಿಮ್ಮ ಉತ್ತರ ಸರಿಯಾಗಿದೆ. ಕೆ ಭಟ್ರೆ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರಕಾಶ್ ಸಪೋರ್ಟ್ ಮಾಡ್ತಿದ್ದಾರೆ. ಗುಡ್ ನೈಟ್ ಹೇಳ್ತಿದ್ದಾರೆ. ಯಾಕೆ ಬೇಗ? ಪ್ರಮೋದ್ ಇದ್ಯಾವ ಐಡಿ? ವೇಟ್. ಬೇಜಾರು ಯಾಕೆ? ಏನಾಯ್ತು? ಬೇಜಾರು ಯಾಕೆ? ಮತ್ತೆ ನಾನು ಏನು ಕೇಳಿ ತಪ್ಪು ಅಂದೆ? ಹೌದಾ? ಅಂತ ಹೇಳಿದ್ರಿ ನೀವು. ನಾನು ಏನ್ ಕೇಳ್ತೇನೆ ನಂಗೆ ನೆನಪಿರಲ್ಲ. ಅಲ್ಲಿ ಇಲ್ಲಿ ಒಗಟ್ಟು ಬರ್ತಾ ಇರ್ತದಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಒಂದ್ ಹೌದೌದು, ಒಬ್ರೇ ಕೇಳ್ಬೇಕಂತ ವಿನಂತಿ ಮಾಡ್ತಿದ್ದಾರೆ ಮಂಜು ಅವರು. ಒಬ್ರೇ ಕೇಳ್ಬೇಕು, ಮಿಕ್ಸ್ ಆಗ್ತದೆ ಅದು. ಇನ್ನೊಂದು ಲವ್ ಅಂತೀವಿ, ಲವ್. ಅದೇ ಪ್ರಾಬ್ಲಮ್, ಅದಿರ್ತದೆ ಬಿಡಿ, ಸರಿ ಆಗ್ತದೆ. ಚಿಕ್ಕ ಬೆಟ್ಟದಲ್ಲಿ ಪುಟ್ಟ ಚಂದ್ರ ನಾನ್ಯಾರು? ಅದು ಪ್ರಮೋದ್ ಅಲ್ಲ, ಕಮಲಿಗೆ ಸೂಟ್ ಆಗ್ತದೆ ಇದು ಕ್ವಶನ್. ಕಮಲ್ ಇದ್ರೆ ಹೇಳ್ತಾರೆ ನೋಡಿ. ಚಿಕ್ಕ ಬೆಟ್ಟದಲ್ಲಿ ಪುಟ್ಟ ಚಂದ್ರ. ಕಮಲ್ ಇದ್ರೆ ಕರೀರಿ, ಇದು ಅವರಿಗಾಗಿ ಕ್ವಶನ್. ಕಣ್ಣಿಗೆ ಹತ್ತಿರ ನಾಲಿಗೆ, ಕಣ್ಣಿನ ಹತ್ತಿರ ಕಾಲಿಗೆ ದೂರ, ಗುಡ್ಡ ಕಾಡು, ಬೆಟ್ಟ ಕರಾವಳಿ ಪ್ರದೇಶ. ಲವ್ ಬ್ರೇಕ್ ಆಯ್ತಾ? ನಿಜವಾದ ಪ್ರೀತಿ ಇದ್ರೆ ಬಂದೇ ಬರ್ತಾಳೆ, ಡೋಂಟ್ ವರಿ. ಪ್ರೀತಿ ಇಲ್ಲ ಅಂದ್ರೆ ಹೋಗೇ ಹೋಗ್ತಾಳೆ. ಕಣ್ಣಿಗೆ ಹತ್ತಿರ ನಾಲಿಗೆ ದೂರ, ಗುಡ್ಡ ಕಾಡು, ಬೆಟ್ಟ ಕರಾವಳಿ ಪ್ರದೇಶ. ಮನಸ್ಸ? ದ ನೇಮ್ ಇಸ್ ಕಮಲ್. ಮಕ್ಕಳಿಗೆ 3 ಕಣ್ಣು, ಅಮ್ಮನಿಗೆ 1 ಕಣ್ಣು. ಎಲ್ರು ಒಟ್ಟಿಗೆ ಹೇಳಿದ್ರು ಯಾವ್ದಂತ ಆನ್ಸರ್ ಮಾಡುದು? ಟೋಟಲ್ 4 ಆಯ್ತು. ತೆಂಗಿನಕಾಯಿ ಹಂಗೆ ಆಗುತ್ತೆ ಅತ್ತೆ. ಹೌದೌದು, ಇದೊಂದು ಹೇಳಿ, ಇದು ನಿಮ್ಗೆ ಕರೆಕ್ಟ್ ಗೊತ್ತುಂಟು. ಯಾವ್ದು ಗೊತ್ತುಂಟಾ? ಚಿಕ್ಕ ಬೆಟ್ಟದಲ್ಲಿ ಪುಟ್ಟ ಚಂದ್ರ ನಾನ್ಯಾರು? ಲೈವ್ ಅಲ್ಲಿ ಯಾವಾಗ್ಲೂ ಹೇಳ್ತೀರ ಇದನ್ನು. ಭಟ್ರಿಗೆ ಉತ್ತರ ಹೇಳ್ತಿದ್ದಾರೆ. ಅಮ್ಮು ಅಣ್ಣ ರಾಂಗ್ ಇದೆ ಉತ್ತರ ಹೇಳ್ತಿದ್ದಾರೆ. ಒಂದು ಸುಮ್ಮನೆ ಕಣ್ಣು, ನಂದು 2 ಕಣ್ಣು ಉಂಟಲ್ಲ. ಕಮಲ್ ಹೇಳಿ, ಇದು ನಿಮ್ಗೆ. ಕಮಲ ಪ್ರಮೋದ್, ಅದು ಯಾರು ಗೊತ್ತಿಲ್ಲ. ಚಿಕ್ಕ ಬೆಟ್ಟದಲ್ಲಿ ಪುಟ್ಟ ಚಂದ್ರ. ಮಕ್ಕಳಿಗೆ 3 ಕಣ್ಣು, ಅಮ್ಮನಿಗೆ 1 ಕಣ್ಣು, ಟೋಟಲ್ 4 ಕಣ್ಣು. ಅದೇ ಹೇಗೆ ಟೋಟಲ್? 3 ಕಣ್ಣು ಪ್ಲಸ್ 1 4. ಒಂದು ಸುಮಿ ಅಕ್ಕ ಕಣ್ಣು, ಮೂಗು. ಟೋಟಲ್ ರಾಂಗ್ ಇದೆ. ಅದೇ ವಿನ್ನು ವೈನ್ ಕುಡಿದಿದ್ಯಾ? ವೈನ್ ಅಲ್ಲ, ಎಣ್ಣೆನೆ ಕೊಡ್ತದ್ದು. ಎಣ್ಣೆನೆ ಕೊಡ್ತಿದ್ದಾನೆ. ನೀವು ಆನ್ಸರ್ ಹೇಳಿ. ಚಿಕ್ಕ ಬೆಟ್ಟದಲ್ಲಿ ಪುಟ್ಟ ಚಂದ್ರ. ಆಟದ ಮೇಲೆ ಪುಟ್ಟ ಲಕ್ಷ್ಮಿ. ಅಯ್ಯೋ, ನನ್ನಕ್ಕೆ ಯಾರು ಆನ್ಸರ್ ಮಾಡಲ್ಲ ನನ್ನ ಕ್ವಶನ್ಗೆ. ಆಟದ ಮೇಲೆ ಪುಟ್ಟ ಲಕ್ಷ್ಮಿ, ಗಂಧ ಅರಶಿನ ಕುಂಕುಮ ಭಸ್ಮ. ಇಲ್ಲೇ ಹಾಕಿ ನಿಮ್ಮದು ನೋಡಿ. ಓಕೆ. ಹೌದೌದು, ಇದು ಕಮಲ್ ಹೇಳ್ಬೇಕು. ಅದಕ್ಕೆ ಹಿಂಗೆ ಆಗ್ತಾ ಇದೆ. ಹೌದೌದು, ಎಲ್ಲಿ ಹೋದ್ರಲ್ಲಿ ಕೊಡ್ತಾ ಇರ್ತಾರೆ GML. ಕುಡ್ದು ಈಗ ಕಣ್ಣೇ ಕಾಣುದಿಲ್ಲ. ಕೊಬ್ಬರಿ ಎಣ್ಣೆನಾ? ಅಲ್ಲ, ಅದ್ರ ಭಟ್ರ ಇದ್ರಲ್ಲೇ ಉಂಟು ಆನ್ಸರ್ ನೋಡಿ. ಯಾವ್ದಂತ ಹೇಳಿ. ಗಂಧ ಅರಸಿನ ಕುಂಕುಮ ಭಸ್ಮ ಹೇಳಿ, ಯಾವ್ದು ಆನ್ಸರ್ ಅಂತ ಕರೆಕ್ಟ್ ಮಾಡಿ. ಕರೆಕ್ಟ್ ಆಗಿ ಹೇಳಿ. ಹೌದು, ಅವ್ರು ಹೇಳ್ತಾರಲ್ಲ ಅದೇ.
ಅದಕ್ಕೆ ಅವರಿಗೆ ಕೊಟ್ಟದ್ ನಾನು. ಎಸ್, ಕುಂಕುಮ. ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ. ಸಪೋರ್ಟ್ ಮಾಡ್ತಿದ್ದಾರೆ ಪ್ರಕಾಶ್ ಅವರು, ಥ್ಯಾಂಕ್ ಯು. ಇಲ್ಲ, ಊಟ ಬಂದಿದೆ, ಮಾಡ್ಬೇಕು. ಊಟ ಇನ್ನು ಆಗ್ಲಿಲ್ಲ. ಮಾಹಿತಿ ನಾನೇ ಕೊಡುದು ಅದ್ರಲ್ಲಿ. ಹೌದೌದು, ಚೂಸ್ ಮಾಡ್ಬೇಕು. ಸುಂದ್ರಿ ಟೀಚರ್ ಎಲ್ಲಿ ಬ್ಯುಸಿ ಇದ್ದಾರೆ ಏನು ಗೊತ್ತಿಲ್ಲ. ಬಿಜಿ ಇರ್ಬೋದು, ವಿಡಿಯೋ ಮಾಡ್ತಿದ್ದಾರಾ ಏನು ಗೊತ್ತಿಲ್ಲ. ಊಟ ಆಯ್ತಾ ಎಲ್ರದ್ದು ಕೇಳ್ತಿದ್ದಾರೆ. ಪ್ರಕಾಶ್ ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ಅವರ ಫ್ರೆಂಡ್ ಇದ್ದಾರೆ, ಪ್ರಕಾಶ್ ಸಪೋರ್ಟ್ ಮಾಡ್ತಿದ್ದಾರೆ. ಕವಿ ಬದ್ಲಿಗೆ ಒಬ್ಬ ನಂಗೆ ಆಗಲ್ಲ ಸಚಿನ್. ಹಾಡೊಂದು ಆಗಲ್ಲ. ಸಕ್ಕರೆ ಹುಡುಗಿ ರಮ್ಯಕ್ಕ, ಇದನ್ನು ಹೇಳ್ತೇನೆ ನೋಡಿ. ಕಾಡಿನಲ್ಲಿ ಹುಟ್ಟುವುದು, ಕಾಡಿನಲ್ಲಿ ಬೆಳೆಯುವುದು, ಕಾಡಿನಲ್ಲಿ ಕಂಪು ಸೂಸುವೆಯ ನಾನ್ಯಾರು. ಈಸಿ ಉಂಟು ಇದು. ಕಾಡಿನಲ್ಲಿ ಹುಟ್ಟುವುದು, ಕಾಡಿನಲ್ಲಿ ಬೆಳೆಯುವುದು. ಹಸಿರು ರಾಣಿ ತುಂಬಿದ ತತ್ರಾಣಿ, ಹೇಳಿದರೆ ನಮ್ಮ ದೇವರಾಣಿ. ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಬಾಳೆಪಣ್ಣು, ಸೇಬು. ಇದಲ್ಲ. ಕಾಡಿನಲ್ಲಿ ಸೊಪ್ಪು ಸಿಗುತ್ತೆ, ಅದು ಯಾವ ಸೊಪ್ಪು? ಕಾಡಿನಲ್ಲಿ ಹುಟ್ಟುವುದು, ಕಾಡಿನಲ್ಲಿ ಬೆಳೆಯುವುದು, ಕಂಪು ಸೂಸ್ತದೆ ಅದು. ಕಂಪು ಅಂದ್ರೆ ಪರಿಮಳ. ಕಾಡಿನಲ್ಲಿ ಹುಟ್ಟುವುದು ಇದು ಕಲ್ಲಂಗಡಿ ಎಲ್ಲ, ಕಾಡಿನಲ್ಲೆಲ್ಲ ಹುಟ್ಟುದು, ಮನೆಯಲ್ಲೆಲ್ವಾ, ತೋಟದಲ್ಲಿ. ಕಾಡಿನಲ್ಲಿ ಯಾವ ಸೊಪ್ಪು ಸಿಗುತ್ತೆ? ನಾನು ಅದಲ್ಲ, ಅವರದ್ದು ಅಲ್ಲ ಆನ್ಸರ್, ಎಲ್ಲ ರಾಂಗ್. ಕಂಪು ಸೂಸುವೆಯ. ಸಚಿನ್ ಹೇಳಿರುವ ಉತ್ತರ ಸರಿಯಾಗಿದೆ. ನನ್ನ ಒಟ್ಟಿಗೆ ಇದ್ದ ಉತ್ತರ ಅಲ್ಲ. ಹಸಿರು ಹವರಾಣಿ ತುಂಬಿದ, ಅದೊಂದು ಒಗ್ಗಟ. ಹಸಿರು ಹವರಾಣಿ ತುಂಬಿದ ತತ್ರಾಣಿ, ಹೇಳಿದರೆ ನಿಮ್ಮ ದೇವರಾಣಿ. ನಿಮಗಿದು ಒಗ್ಗಟ ಅದು. ಓಕೆ, ಇದಕ್ಕೆ ಆನ್ಸರ್ ಹೇಳಿ. ಕಾಡಿನಲ್ಲಿ ಹುಟ್ಟುವುದು, ಕಾಡಿನಲ್ಲಿ ಬೆಳೆಯುವುದು, ಅದು ಬೇಡವಾ? ಬೇರೆ ಕೇಳಲ್ಲ. ಕಲ್ಲು ತುಳಿತದೆ, ಮುಳ್ಳು ಮೇಯುತ್ತದೆ, ನೀರು ಕಂಡ್ರೆ ನಿಲ್ಲುತ್ತೆ, ನಾನು ಯಾರು? ಕವಿತಾ ನೋಡ್ಕಮ್. ಇಲ್ಲಲ್ಲ, ಬರ್ಲಿಲ್ಲ, ಬಿಸಿ ಇದ್ದಾರೇನು. ಅದೇ ಲೈವ್ ಮಾಡ್ತೇನೆ ಅಂತ ಹೇಳಿದ್ರು, ಲೈವ್ ಕೂಡ ಮಾಡ್ಲಿಲ್ಲ, ಬಿಸಿ ಇರ್ಬೋದು. ಕಲ್ಲು ತುಳಿತದೆ, ಮುಳ್ಳು ಮೇಯುತ್ತದೆ, ನೀರು ಕಂಡ್ರೆ ನಿಲ್ಲುತ್ತೆ, ನಾನು ಯಾರು? ಗಾಳಿನ? ಗಾಳಿ ಅಲ್ಲ. ತುಂಬಾ ಲೈವ್ ಇದೆ ಸಿಸ್ಟರ್, ಅದಕ್ಕೆ 3 ಲೈವ್ಗೆ ಸಪೋರ್ಟ್ ಮಾಡಿ. ಆಯ್ತಾಯ್ತು ಸಂತೋಷ್, ನೋ ಪ್ರಾಬ್ಲಮ್, ಒಂದೇ ಸ್ಪೋನ್ ಅಲ್ಲ.
ಸೂಪರ್ ಥ್ಯಾಂಕ್ ಯು. 4 ವಾಪಸ್ ಕೊಡಿ ಯಾವಾಗ ಕೆಸ್ ಮಾಡಿ ಹೇಳುತ್ತಾರೆ. ಯಾರ್ಯಾರು ಲೈವ್ ಇರ್ತಾರೆ ಸಂತು ಕೇಳ್ತಿದ್ದಾರೆ. ಅವರದ್ದು ಸಪೋರ್ಟರ್ ಇರ್ಬೋದು ಸಂತದ್ದು. ಸಚಿನ್ ನಿನಗಾಗಿ ಒಂದು ಸಾಂಗ್ ಹೇಳ್ತೀನಿ ಕೇಳ್ತೀಯಾ? ಹಾಕಿ ಬರ್ತಾರೆ. ಕುರ್ರ, ಅಯ್ಯೋ ನಿಮ್ದೊಂದೆಂತ ದಿನಾ ಕುರ್ರ ನಿಮ್ಗೆ. ಹೌದು ಭಟ್ರು ಹೇಳ್ತಿದ್ದಾರೆ. ಎಲ್ಲಿ ಬೆಳೆಯುತ್ತದೆ ಶೆಟ್ರೆ? ಮಂಜು ಏನು ಆನ್ಸರ್ ಮಾಡ್ತಾ ಇಲ್ಲ. ಇರು ಟೈಮ್ ಮಾಡ್ತೀನಿ. ಸಚಿನ್ ಸಾಂಗ್ ಟೈಪ್ ಮಾಡ್ತೀನಿ ಹೇಳ್ತಿದ್ದಾರೆ. ಟೈಪ್ ಎಷ್ಟು ಮಾಡ್ತೀರಾ? ಓಕೆ ಸಂತು ಹೇಳ್ತಿದ್ದಾರೆ. ಮಂಜು ಶೆಟ್ರೆ ಆನ್ಸರ್ ಹೇಳಿಲ್ಲ. ಕಲ್ಲು ತೊಳೆಯುತ್ತದೆ, ಮುಳ್ಳು ಮೇಯುತ್ತದೆ, ನೀರು ಕಂಡ್ರೆ ನಿಲ್ಲುತ್ತೆ. ಅಂತೆ ಬರಂದೆ. ಮೆಸೇಜ್ ಸಪೋರ್ಟ್ ಜಗದೀಶ್ ಥ್ಯಾಂಕ್ ಯು. ಇದ್ದೀರಾ ಮಂಜು ಶೆಟ್ರು? ಹಬ್ಬ ಬಂತು, ಸಿಹಿ ಕಹಿ ಎರಡು ತಂತು. ಇದಕ್ಕೆ ಉತ್ತರ ಸರಿಯಾಗಿ ಸಂಕ್ರಾಂತಿ, ಯುಗಾದಿ, ಗಣಪತಿ ಹಬ್ಬ, ನವರಾತ್ರಿ. ಕನ್ನಡ ನೋಡಿ ನೆಕ್ಕಿ ಸಾಕಾಯ್ತು. ಕನ್ನಡಿ ನೋಡಿ ನೆಕ್ಕಿ ಸಾಕಾಯ್ತಾ? ಎಂತ ಮಾರ, ಕನ್ನಡಿ ನೋಡಿ ನಕ್ಕಿ ಸಾಕಾಯ್ತಾ? ನೆಕ್ಕಿ ಸಾಕಾಯ್ತಾ? ನೆಕ್ಕಿ ಅಂದ್ರೆ ತುಳುವಲ್ಲಿ ಒಂದು ನೆಕ್ಕುದು ಹೇಳ್ತಾರಲ್ಲ, ಅದುಂಟು. ನಕ್ಕುದ ನೆಕ್ಕುದ ಎಂತದು? ಬಟ್ಟೆ ಹೇಳ್ತಿದ್ದಾರೆ. ಬಟ್ ಸಚಿನ್ ಈ ಸಾಂಗ್ ನಾ ಯಾವ ಹುಡುಗಿಯರ ಮುಂದೆ ಹೇಳ್ಬೇಡಿ, ಮತ್ತೆ ಕೇಳಿದ್ರೆ ನಿಮ್ ಲವ್ ಮಾಡ್ತಾರೆ ಅಷ್ಟೇ. ಹೌದಾ? ನೋಡುವ ಯಾವ ಹಾಡು. ಎಂತ ಹುಡುಗಿಯರಿಗೆ ಹುಚ್ಚ ಸಾಂಗ್ ಕೇಳಿದ ಕೂಡಲೇ ಲವ್ ಮಾಡ್ಲಿಕ್ಕೆ? ಹಾಗಾದ್ರೆ ಸಿಂಗರ್ ಆಡ್ತಾರಲ್ಲ, ರಿಯಲ್ ಸಿಂಗರ್, ಅವರನ್ನ ಲವ್ ಮಾಡಿದ್ರ ಯಾರಾದ್ರೂ? ಸೂಪರ್ ಸಪೋರ್ಟ್. ಕೋತಿ ಅಂತ ಕಣ್ಣೋಳೆ ಮಗದಂತ. ಓ, ಇದನ್ನು ಕೇಳಿದ್ರೆ ಲವ್ ಮಾಡ್ತಾರ? ನೋಡೇ ಬಿಡುವ ಸಂತು. ಸಚಿನ್ ಬನ್ನಿ, ಯಾರು ಲವ್ ಮಾಡ್ತಾರೆ ನೋಡುವ ಸಚಿನ್ ನಾನು ಇವತ್ತು. ಕೋತಿ ಅಂತ ಕಣ್ಣೋಳ, ಅದು ಎಂತ ಕೋತಿ ಕಣ್ಣು? ಮಂಗನಂತ ಮನದೋಳೆ. ಇಲ್ಲಪ್ಪ, ಓಡೇ ಬಿಡ್ತಾಳೆ ಇದು ಸಾಂಗ್ ಕೇಳಿದ್ರೆ ಹುಡುಗಿ. ಇನ್ನಂತ ಸುಂದ್ರಿ ಯಾರೇ ಸಿಗ್ಬೇಕಾಯ್ತು. ಇದು ಇದ್ರಲ್ಲಿಲ್ಲ ಅದು, ಅದಕ್ಕೆ ಇವರೇ ಟೈಪ್ ಮಾಡಿದ್ದು. ಜಾಂಡಿಸ್ ಇದ್ಯಾ? ಸಚಿನ್ ಸರ್ ಅವರಿಗೆ ಜಾಂಡಿಸ್ ಇದ್ಯಾ? ಹೆಂಗೆ ಸಾಂಗ್ ನೀವೇ ಹೇಳಿಬಿಡಿ ನಿಮ್ಮ ಹುಡುಗಿಗೆ. ಸಂತು ಅಂತ ನಗ್ತಾರೆ ನೋಡಿ ಭೂವಿ. ಸಂತದ್ದೇ ಸಾಂಗ್ ಇದು, ಅವರೇ ಕ್ರಿಯೇಟ್ ಮಾಡಿದ ಸಾಂಗ್. ಬೇಡಪ್ಪೋ ಬೇಡ ಹೇಳ್ತಿದ್ದಾರೆ. ಅದಕ್ಕೆ ಹೇಳಿದ್ದು ನಾನೇ ಟೈಪ್ ಮಾಡ್ತೀನಿ ಅಂತ. ಓ, ಹೆಂಗೆ ಸಾಂಗ್? ಸೂಪರ್. ನಿಮ್ಮ ಹುಡುಗಿ ಇದ್ರೆ ಇದನ್ನ ಹೇಳಿ. ಸರಿ ಇಲ್ಲ ಹೇಳ್ತಿದ್ದಾರೆ. ಇಲ್ಲ ಮಂಜು ಬ್ರೋ ಹೇಳ್ತಿದ್ದಾರೆ. ಅದು ನಿಮ್ಮ ಲೈವ್ ಅಲ್ಲಿ ನೀವೇ ಹಾಡ್ಬೇಕು ಸಂತು. ನಾಳೆ ಅದೇ ಸಾಂಗ್ ನಿಮ್ಗೆ. ಬಾಯ್ ಆಲ್, ಗುಡ್ ನೈಟ್, ಬಾಯ್. ಟೈಮ್ ಆಯ್ತಾ ಮಲಗಲಿಕ್ಕೆ? ನಾಳೆ ರಜೆ ಅಲ್ವಾ? ಮತ್ತೆ ಏನು ಭುವಿ ಚಿಕ್ಕವ ಬರ್ತೀರಾ ಮೇಲೆ? ಚಿಕ್ಕವ ಎಸ್,
ಬೇಗನಾ ಮಲ್ಗೋದು? ನಾಳೆ ರಜೆ ಅಲ್ವಾ? ಹಾಲಿಡೇ. ದುಬೈ ರಾಣಿ ಊಟ ಬಂದಿದೆ ಸಂತು, ತಿನ್ಬೇಕು. ನನ್ನ ದೋಸೆ ಬಂದಿದೆ, ಮಸಾಲೆ ದೋಸೆ. ತಿನ್ಲಿಕ್ಕೆ ಕಾಯ್ತಾ ಇದ್ದೇನೆ. ಬಾಯ್ ಸಚಿನ್, ಶುಭರಾತ್ರಿ ಹೇಳ್ತಿದ್ದಾರೆ. ಮೇಲೆನಾ ಭವ್ಯ ಅಕ್ಕ? ಹೌದು, ಅವರೇ ಬರ್ಬೇಕು. ಭುವಿ ಬಂದ್ರೆ ನಾನು ಊಟ ಮಾಡ್ತೀನಿ. ಬನ್ನಿ ಭುವಿ. ಗಂಡ ಬೈತಾರೆ, ಅಮ್ಮ ಗಾಯಬಾಗಿದ್ದಾರೆ. ಮಂಜುಯಲ್ಲಿದ್ದಾರೆ, ಕುರ್ರ ಮಾಡ್ತಾ ಇದ್ದಾರ ಅಂತ. ಒಗಟಿಗೆ ಆನ್ಸರ್ ಕೊಡಿಲ್ಲ. ಸಾಂಗ್ ಸೂಪರ್ಸ್ ಅಂತ ಹೇಳ್ತಿದ್ದಾರೆ. ಬರ್ಲಿ ನೆಕ್ಸ್ಟ್ ಒಗಟು. ನೀವು ಎಲ್ಲಿ? ನಾನು ಕೇಳ್ತಾ ಇದ್ದೇನೆ, ನೀವು ಎಲ್ಲಿದ್ದೀರಿ? ಕಲ್ಲು ತುಳಿಯುತ್ತದೆ, ಮುಳ್ಳು ಮೇಯುತ್ತದೆ, ನೀರು ಕಂಡ್ರೆ ನಿಲ್ಲುತ್ತೆ, ನಾನ್ ಯಾರು? ಹೇಳಿ ಆನ್ಸರ್. ಕುರ್ರ ಅಂತ ಕಣ್ಣೊಳ್ಳೆ. ದಿನ ಆಯ್ತು. ಬ್ಯಾಟ್ರಿ ಲೋ ಇದೆ. ಹೌದಾ? ಚಾರ್ಜ್ ಇಡ್ಬೇಕಿತ್ತು. ಇಡಿ, ಚಾರ್ಜ್ಗೆ ಇಡಿ. ಗೊತ್ತಿಲ್ವಾ ಸರ್? ತುಂಬಾ ಈಸಿ ಉಂಟು ಇದು. ಕ್ಲೂ ಬೇಕು. ಇದು ನಿಮ್ಗೆ ಬೇಕೇ ಬೇಕು ಹೊರಗೆ ಹೋಗುವಾಗ ದಿನ. ಎಂತ ಹೇಳಿ? ದಿನ ಯೂಸ್ ಮಾಡ್ತೀರಿ ಹೊರಗೆ ಹೋಗುವಾಗ. ಇಲ್ಲಾಂದ್ರೆ ಆಗಲ್ಲ. ಎಸ್, ಕರೆಕ್ಟ್. ಸರಿಯಾಗಿದೆ. ನೆಕ್ಸ್ಟ್ ಬೇಕಾ? ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆ ಮೇಲೆ ಜುಟ್ಟು, ನಾನ್ ಯಾರು? ಹತ್ತಾರು ಮಕ್ಕಳ ತಂದೆ, ತಲೆ ಮೇಲೆ ಜುಟ್ಟು. ತುಂಬಾ ಈಸಿ ಉಂಟು, ಹೇಳಿ. ಊಟ ಮಾಡ್ತೇನೆ. ಜೋಳ. ಹಬ್ಬ ಬಂತು, ಸಿಹಿ ಕಹಿ ಎರಡು ತಂತು. ಜೋಳ ಅಲ್ಲ. ಜೋಳ ಅಲ್ಲ ಅಮ್ಮ. ಹತ್ತಾರು ಮಕ್ಕಳ ತಂದೆ, ಅದಕ್ಕೆ ತಲೆಯ ಮೇಲೆ ಜುಟ್ಟು. ಹ? ಪನೋಚ್ಚಿ. ಮಗನಿಗ, ನಿಮ್ಗೆಲ್ಲ.
ಜೋಳ ಅಲ್ಲ, ಜೋಳ ಅಲ್ಲ. ಈಸಿ ಇದೆ. ಹತ್ತಾರು ಮಕ್ಕಳ ತಂದೆ. ಅದು ಎಲ್ಲಿ ಇರುತ್ತೆ? ಅದು ಮನೆಯಲ್ಲಿ ಇರುದು. ಮತ್ತೆ ಅಲ್ಲಿ ಮನೆ ಹೊರಗೆ, ಒಳಗೆ ಅಲ್ಲ, ಹೊರಗೆ. ಹತ್ತಾರು ಮಕ್ಕಳ ತಂದೆ. ಗೊತ್ತಾಗ್ಲಿಲ್ವಾ? ತರಕಾರಿ ಅಲ್ಲಲ್ಲ. ತರಕಾರಿ ಅಲ್ಲ. ಸಪೋರ್ಟ್ ಮಾಡ್ತಿದ್ದಾರೆ ವಿನಯ. ಥ್ಯಾಂಕ್ ಯು. ಜುಟ್ಟು ಜುಟ್ಟು ಇದೆ ಅದಕ್ಕೆ. അക്ക ഈർന്ന മലത്തൊന്നല്ലേ ദോശ കൊണ്ടുവരും. കാറുണ്ട്, മസ്ത് കാറുണ്ട്. ತಿಳಿ ಮಸ್ತ್ ಕಾರಣ ಅಂತ. ದೋಸೆ ತಿಂತಾ ಇದ್ದೇನೆ, ಮಸಾಲೆ ದೋಸೆ. ನಿಮ್ದಾಯ್ತಾ? ಗೊತ್ತಾಗ್ಲಿಲ್ವಾ ಅಮ್ಮಗೆ? ಸರ್ಚ್ ಮಾಡ್ಲಿಕ್ಕೆ ಹೋಗಿದ್ದೀರೇನೋ ಅಲ್ವಾ? ಎತ್ಕಾರ ಅಂದರು. ಅದು ಮನೆ ಹೊರಗೆ ಅಂಗಳದಲ್ಲಿ ಇರೋದು. ಆಚೆ ಈಚೆ ಕೂಡ ಹೋಗ್ತದೆ, ಆ ಮನೆ ಈ ಮನೆ ಅಂತ. ಒಂದೊಂದು ಮಸ್ತ್ ಖಾರ ಉಂಡು. ನೀವ್ ಹೇಳಿ, ಗೊತ್ತಾಗ್ಲಿಲ್ವಾ? ಮನೆ ಹೊರಗಡೆ ಇರ್ತದೆ, ಆಚೆ ಈಚೆ ಹೋಗ್ತಾ ಇರ್ತದೆ, ಆ ಮನೆ ಈ ಮನೆಗೆ ಅಂತ. ಕೆಲವರು ಓಡಿಸ್ತಾರೆ ನಮ್ಮನೆಗೆ ಹೇಗೆ ಬಂದಿದ್ಯಾ ಅಂತ. ಮನೆಗೆ ಹೋಗುತ್ತಾ? ಹೌದೌದು. ಆಚೆ ಮನೆಗೆ, ಈಚೆ ಮನೆಗೆ, ಕಾಡಿದ್ರೆ ಕಾಡಿಗೆ ಎಲ್ಲ ಹೋಗಿ ತಿನ್ಕೊಂಡ್ ಬರ್ತದೆ. ಆಗಲ್ಲ. ಅಲ್ಲಲ್ಲ, ನಾಯಲ್ಲ. ನಾಯಿಗೆ ಜುಟ್ಟು ಉಂಟಾ? ಜುಟ್ಟಿರ್ಬೇಕು. ಸಪೋರ್ಟ್ ಮಾಡ್ತಿದ್ದಾರೆ ಪ್ರಕಾಶ್ ಅವರು. ಜುಟ್ಟು ಅಂದ್ರೆ ಮತ್ತೆ ಅದು ಏನು?
ಅದಕ್ಕೆ ಜುಟ್ಟು ಇರ್ತದೆ ಹೇಳಿದ್ದು. ಜುಟ್ಟು ಇರ್ತದೆ ಸೊಳ್ಳೆನ ಸೊಳ್ಳೆಗೆ ಜುಟ್ಟು ಉಂಟ. ಹತ್ತಾರು ಮಕ್ಕಳ ತಂದೆ. ಹಾಯ್ ಶ್ರೀ. ಶ್ರೀ ಹೇಳಿ ಆನ್ಸರ್. ಮಾರ್ಕೆಟ್ ಹೋಗ್ಲಿಲ್ಲ ಶ್ರೀ ನಾಳೆ ಬೆಳಿಗ್ಗೆ ಆಯ್ತಾ, ಲೇಟ್ ಬಂದ್ರು ಅವರು. ಊಟ ಆಯ್ತಾ ಶ್ರೀ? ಹತ್ತಾರು ಮಕ್ಕಳ ತಂದೆ, ಅದರ ತಲೆ ಮೇಲೆ ಜುಟ್ಟು, ನಾನ್ ಯಾರು? ಅಲ್ಲಲ್ಲ, ಹಾವಿಗೆ ಎಲ್ಲಿ ಮಾರೆ ಜುಟ್ಟು ಉಂಟು ಇನ್ನು? ಹಾವಿಗೆ ಜುಟ್ಟು ಇರ್ತದ? ಕರತೆ ಭಯಂಕರ ಡಬಲ್ ಸ್ಪೈಸಿ. ಪಾಸ್ತಾ ಇತ್ತು. ಹೌದಾ, ಪಾಸ್ತಾನ ಇವತ್ತು? ಮನೇಲಿದ್ದೀರಾ? ಅಲ್ಲಿದ್ದೀರಾ? ಮುಂಜಾನೆ ಮುಸ್ಸಂಜೆ ಸಪೋರ್ಟ್ ಮೆಸೇಜ್. ಹೈ ಶ್ರೀ ಊಟ ಆಯ್ತಾ? ಗೊತ್ತಾಗ್ಲಿಲ್ವಾ? ಮನೇಲಿದ್ದೀರಾ? ಓಕೆ, ಆಯ್ತಾ? ಇನ್ನು ಮನೇಲಿಯಾ? ಹೋದ್ರ ಅವರು? ಡಿಸ್ಚಾರ್ಜ್ ಆಯ್ತಾ? అయితే పన్నే తక్కువ కదా అల్పగురు బయటకు గురు తక్కువ. ಏನು ಕಡೆ ಹೌದೌದು. ಇದು ದೋಸೆ ತಿಂತ ಇದ್ದೇನೆ. ಸ್ಪೈಸಿ ಅಂದ್ರೆ ಸ್ಪೈಸಿ ತಿನ್ಲಿಕ್ಕಾಗಲ್ಲ, ಅಷ್ಟು ಸ್ಪೈಸಿ ಇದೆ. ಡಬಲ್ ಸ್ಪೈಸಿ. ಯಾವ ಜುಟ್ಟು ಅದು? ಅದು ಹುಂಜ. ಹುಂಜ ಗೊತ್ತಾಯ್ತಾ? ಹುಂಜಗೆ ಜುಟ್ಟಿಲ್ವಾ? ಮಕ್ಕಳಿದ್ದಾರೆ. ಚಾರ್ಜ್ ಹೋಯ. ಪ್ರಕಾಶ್ ಹೇಳಿ ಆನ್ಸರ್. ಯಾರು ಹೇಳಿಲ್ಲ ಆನ್ಸರ್. ನಾನು ಮತ್ತೊಂದು ಕೇಳ್ತೀನಿ ಈಗ. ಪ್ರಕಾಶ್ ಹಾಯ್ ಹೇಳಿ ಆನ್ಸರ್ ಹೇಳ್ತಿದ್ದಾರೆ. ಹಾಯ್ ಮಮತಾ ಹೇಳ್ತಿದ್ದಾರೆ. ಶ್ರೀ ಅವರು ಗೊತ್ತಿಲ್ಲ ಮ್ಯಾಮ್ ಆನ್ಸರ್. ಅದೇ ಹುಂಜ ಹೇಳಿದಲ್ವಾ? ಹಾಯ್ ಮಂಜು ಜಟ್ಟು ಹೇಳ್ತಿದ್ದಾರೆ. ಹುಂಜನ? ಹೌದೌದು. ಜುಟ್ಟು ಉಂಟಲ್ಲ ಹುಂಜಗೆ, ಜುಟ್ಟಿಲ್ವಾ? ಹುಂಜಗೆ ಜುಟ್ಟಿಲ್ವಾ? ಓಹೋ, ಹುಂಜ. ಹೌದೌದು, ನಾನು ಹೇಳಿದ್ದೆಲ್ಲ ಆಚೆ ಮನೆ ಈಚೆ ಮನೆಗೆ ಹೋಗ್ತದೆ ಅಂತ. ಶ್ರೀ ಮ್ಯಾಮ್ ನಿಮ್ದು ಚಾನಲ್ ಇದೆಯಾ? ಹೌದೌದು, ಅವ್ರದ್ದಿದೆ ಚಾನಲ್ ಇದೆ. ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು, ನಾನ್ ಯಾರು? ಮುಂಜೆ ಮೊಟ್ಟೆ ಇಡಲ್ಲ ನಾನು. ಮೊಟ್ಟೆ ಇಡಲ್ಲ. ಮೊಟ್ಟೆ ಅದು ಕೇಳಲಿಲ್ಲ. ಹತ್ತಾರು ಮಕ್ಕಳ ತಂದೆ ಹೇಳಿದ್ದು, ಅದಕ್ಕೆ ತಲೆಯ ಮೇಲೆ ಜುಟ್ಟು. ಮೊಟ್ಟೆ ಯಾರು ಹೇಳಿದ್ರು? ತಂದೆ ಅಲ್ವಾ ಮಕ್ಕಳದ್ದು? ಅದು ಯಾವ ಹುಂಜ? ಅದು ಪೆರಡೆದ ಪುಂಜ. ಪೆರಡೆ ಎಲ್ಲ, ಪೆರಡೆ ಪೊಣ್ಣಾತ. ಒಂದು ಹುಂಜ ಹೇಳಿದ್ರೆ ಗಂಡು. ಪುಂಜ ಪುಂಜ, ಕಟ್ಟದ ಪುಂಜ. ಹೌದು ಪ್ರಕಾಶ್ ಇದೆ, ಬನ್ನಿ ರಿಟರ್ನ್ ಮಾಡ್ತೀನಿ ಹೇಳ್ತಾರೆ. ಅವ್ರ ಚಾನಲ್ ಇಲ್ಲ ಪ್ರಕಾಶ್ ಇದು. ಉಪ್ಪು ಎಲ್ಲಿ ಹುಡ್ಕೊಂಡು ಬಂದ್ರಿ ಮಮ್ಮ? ಅಲ್ಲ 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 ಅಲ್ಲ, ಉಪ್ಪಲ್ಲ. ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು, ಅದು ಕೂಡ ಆಗ್ತದೆ. ಅದು ಇದಕ್ಕೆ ಅದಲ್ಲ ಆನ್ಸರ್.
ನೀರು ಹಾಕಿದರೆ ಮಣ್ಣು ಅದು ಉಪ್ಪು ಮಣ್ಣು ಆಗೋದಿಲ್ಲಲ್ಲ, ನೀರಾಗ್ತದೆ ಉಪ್ಪು ಕೂಡ. ಓ ಬಲ್ಲೆ ಬಲ್ಲೆ, ಬನ್ನಿ ಪ್ರಕಾಶ್, ಗಿಫ್ಟ್ ಕೊಡಿ. ಓಕೆ ಓಕೆ. ನೋಡಿದರೆ ಕಲ್ಲು ಕಲ್ಲು ಗೊತ್ತಾಗಲ್ಲಲ್ವಾ? ಮಡಿಕೆ, ಮಡಿಕೆ ಅಲ್ಲ. ಸಪೋರ್ಟ್ ಮಾಡ್ತಿದ್ದಾರೆ. ಕರೆಕ್ಟ್ ಕರೆಕ್ಟ್. ಸರ್ಚ್ ಮಾಡಿದ್ದಮ್ಮ. ಶ್ರೀ ಮ್ಯಾಮ್, ನಿಮ್ಮ ವೈಟ್ ಸ್ಕಿನ್ ವಿಡಿಯೋ ಕನೆಕ್ಟ್ ಆಗಿದ್ದೀನಿ ಮ್ಯಾಮ್. ನನ್ಗೆ ಚಾನಲ್ ಇಲ್ಲ, ರಿಟರ್ನ್ ಬೇಡ ಹೇಳ್ತಾರೆ. ಅದನ್ನ ಮಾಡಿ ನೋಡಿ, ನೀವು ವೈಟ್ ಆಗ್ತೀರಿ. ಪೇಸ್ಟ್ ಎಲ್ಲ ಹಾಕಿ. ಅದು ಪೇಸ್ಟ್ ಎಲ್ಲ ಒಳ್ಳೇದಾ ಸ್ಕಿನ್ಗೆ? ಇಲ್ಲ, ಹಾಗೆ ಹೇಳಿದ್ದು. ಹೌದಾ, ನೋಡ್ಲಿಲ್ವಾ? ಗುಡ್ ಗುಡ್. ಮತ್ತೊಂದು ಕೇಳಲ್ಲ. ಮತ್ತೊಂದು ಕೇಳ್ತೀನಿ. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಚಿಕೊಂಡು ನುಂಗಣ್ಣ. ನಾನ್ಯಾರು? ಇದು ವೆರಿ ಈಸಿ. ಮಂಜಿಗೆ ಗೊತ್ತುಂಟು, ಹೇಳಿ. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಚಿಕೊಂಡು ನುಂಗಣ್ಣ. ಈಜಿ ಈಜಿ ಈಜಿ. ಹೌದೌದು, ಕರೆಕ್ಟ್. ಬಾಳೆಹಣ್ಣು. ಇಬ್ರು ಕರೆಕ್ಟ್ ಆಗಿರ್ಬೇಕು. ಸರಿ. ಈಸಿ ಇತ್ತಲ್ಲ. ಹೌದಾ, ತಿಂದ್ರ? ಅದೇ ಗೊತ್ತಾಯ್ತು. ಬಾ ಅಂದರೆ ಬರಲ್ಲ, ಹೋಗು ಅಂದರೆ ಹೋಗಲ್ಲ. ನಾನ್ ಯಾರು? ಮಸಾಲ ರೈಸ ಇವಾಗ ತಿಂದೆ. ಲವ್ ಟಾಪಿಕ್ ಬಗ್ಗೆ ಮಾತಾಡಿ. ಚೆನ್ನಾಗಿರುತ್ತೆ. ನಾವು ಮಾಡೋದು ತಪ್ಪ. ಸರಿಯಾಗಿ ಪ್ಲೀಸ್. ಟಾಪ್. ಅಯ್ಯೋ, ಹೇಗೆ ಹೇಳಿ ನಾನು? ನಾಳೆಗೆ ಅಲ್ಲಲ್ಲ, ನಾಳೆಗೆ ಅಲ್ಲ. ನೀವು ಅದು ಏನಾದ್ರು ಕೇಳಿ, ಅದು ಕ್ಯಾನ್ಸಲ್ ಮಾಡ್ತೀನಿ ಪ್ರಕಾಶ್ ಅವ್ರೆ. ನಿಮಗೆ ಹಾಗೆ ಮದುವೆ ಆಗಿದೆಲ್ಲ ಬೇಕಾದೆಲ್ಲ.
ಅಮ್ಮ ಎಲ್ಲಿ ಹೋದ್ರು? ಇದ್ದೀರಮ್ಮ? ಕೇಳಿದ್ದೀನಿ, ಇದು ಬರ್ತಾ ಇಲ್ಲ ಉತ್ತರ. ಹೌದಾ? ಥಿಂಕ್ ಮಾಡಿ. ಈಗ ಆಗ್ತಾ ಉಂಟು. ಸೂಪರ್ ಸಪೋರ್ಟ್. ಈಗ ಆಗ್ತಾ ಉಂಟದು ಈ ಟೈಮಲ್ಲಿ. ಬೇಕು ಬೇಕಂದ್ರೆ ಬರಲ್ಲ, ಬೇಡ ಬೇಡ ಅಂದ್ರೆ ಹೋಗಲ್ಲ. ಏನದು? ಜೈ ಶ್ರೀ ಕೃಷ್ಣ ಸಪೋರ್ಟ್ ಮಾಡ್ತಿದ್ದಾರೆ. ಮುಂಜಾನೆ ಮುಂಜಾನೆ ಸಪೋರ್ಟ್ ಪ್ರಕಾಶ್ ಅವರು, ಥ್ಯಾಂಕ್ ಯು. ಬಾ ಅಂದ್ರೆ ಬರಲ್ಲ, ಹೋಗಂದ್ರೆ ಹೋಗಲ್ಲ, ನಾನ್ ಯಾರು? ಈಸಿ ಇದೆ, ಥಿಂಕ್ ಮಾಡಿ ಚೂರ್. ಮಂಜು ಸಪೋರ್ಟ್, ಥ್ಯಾಂಕ್ ಯು. ಈಗ ಬರ್ತಾ ಉಂಟಾ ಇಲ್ವಾ? ಹೊರಗೆ ನೋಡಿ ಸ್ವಲ್ಪ, ಹೋಗಿ. ಟ್ರೈನ್ ಟ್ರೈನ್ ಗೋವಾವೆ. ಹೌದು, ಗೋವಾ ಅಂದ್ರೆ ಹೋಗ್ತದ? ಹೋಗಲ್ಲ. ವಯಸ್ಸಲ್ಲ, ಮಳೆ. ಕರೆಕ್ಟ್ ಆನ್ಸರ್ ಇದೆ ಮಂಜು. ಮತ್ತೆ ನಿಮ್ಗೆ ಗೊತ್ತಿದ್ರೆ ಹೇಳಿ ಬೇರೆ. ನಾನಿದ್ದೇನೆ. ಓಕೆ. ಒಂದು ಮಡಿಕೆ, ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ಗೊತ್ತುಂಟಾ? ಒಂದು ಮಡಿಕೆ, ಅದರ ಒಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ಈಸಿ ಇದೆ, ಹೇಳ್ಬೋದು. ಥ್ಯಾಂಕ್ ಯು. ಮೊಟ್ಟೆ? ಮೊಟ್ಟೆ ಅಲ್ಲ, ಕ್ಲೋಸ್ ಇದ್ದೀರಿ ಹಾಗೆ, ಸ್ವಲ್ಪ ಥಿಂಕ್ ಮಾಡಿ. ಎಸ್ ಎಸ್, ಕರೆಕ್ಟ್. ಈಗ ಕರೆಕ್ಟ್ ಆಯ್ತು. ತೆಂಗಿನಕಾಯಿ. ತೆಂಗಿನಕಾಯಿ ಕರೆಕ್ಟ್. ಗೂಡಿನಲ್ಲಿರೋ ಜೋಡಿ ಪಕ್ಷಿ ಊರೆಲ್ಲ ನೋಡುತ್ತೆ, ನಾನ್ ಯಾರು? ಮುಗಿದಿಲ್ಲ ಮುಗಿದಿಲ್ಲ, ಬೇಸರ ಆಗ್ತದಲ್ಲ, ಅದಕ್ಕೆ ಒಗಟು ಕೇಳ್ತಾ ಇರೋದು. ಗೂಡಿನಲ್ಲಿರೋ ಜೋಡಿ ಪಕ್ಷಿ ಊರೆಲ್ಲ ನೋಡುತ್ತೆ, ನಾನ್ ಯಾರು? ವೆರಿ ಈಸಿ ಇದು, ತುಂಬಾ ಈಸಿ ಉಂಟು. ಮಂಜುಗೆ ಇರ್ಲಿ, ಮಂಜುಶ್ರೀ ಹೇಳ್ಬೇಡಿ, ನಿಮ್ಗೆ ಗೊತ್ತುಂಟಿದು. ಏನದು ಸುಮ್ಮಿ, ಗೊತ್ತಿಲ್ವಾ? ಚಪ್ಪಲಿ ಅಲ್ಲ. ಗೂಡಿನಲ್ಲಿ ಇರೋ ಜೋಡಿ ಪಕ್ಷಿ ಊರೆಲ್ಲ ನೋಡುತ್ತೆ. ನೋ ಚಪ್ಪಲಿ ಅಲ್ಲ. ಮಂಜು ಶೆಟ್ಟಿ ಗೊತ್ತಾಯ್ತು ನೋಡಿ. ಒಂದು ಕರೆಕ್ಟ್ ಆನ್ಸರ್, ಕರೆಕ್ಟ್. ಏನಾಗಿದೆ? ಏನಿಲ್ಲ,
ಎನ್ನೆ ಬೋರ್ ಆಗ್ತಾ ಇತ್ತಂತೆ. ಕಣ್ಣು ಹೌದು ಕರೆಕ್ಟ್, ಅವರು ಮಂಜು ಹೇಳಿದ್ರಲ್ವಾ, ಅವರಿಗೆ ಸ್ವಲ್ಪ ಬೋರ್ ಆಗ್ತದೆ ಅಂತ ಹೇಳ್ತಿದ್ರು ನಿನ್ನೆ. ಅದಕ್ಕೆ ಅಂಗಡಿಯಿಂದ ತರೋದು, ಮುಂದಿಟ್ಟುಕೊಂಡು ಆಡೋದು, ಇದು ತುಂಬಾ ಈಸಿ. ಶ್ರೀ ಮತ್ತೆ ಅಮ್ಮುಗೆ ಗೊತ್ತುಂಟು, ಹೇಳ್ಬೇಡಿ ಆಯ್ತಾ, ಮಂಜು ಹೇಳ್ಲಿ. ಅಂಗಡಿಯಿಂದ ತರುದು, ಮುಂದಿಟ್ಕೊಂಡು ಅಳೋದು, ಎಲ್ರಿಗೂ ಗೊತ್ತುಂಟು ಇದು. ವರ್ಷನ್ ಏನು ಸುಮ್ಮನೆ ಬರೀ ಒಗಟು, ತಟೆ ತಿನ್ನೋದು. ಹೌದಾ, ಕರೆಕ್ಟ್. ಇಷ್ಟ ಆಗಲ್ವಾ ನಿಮ್ಗೆ ಒಗಟ್ಟು? ಬೇರೆ ಏನಾದ್ರೆ ಮಾತಾಡಿ ಹಾಗಾದ್ರೆ. ಈರುಳ್ಳಿ ಈರುಳ್ಳಿ. ನೀವು ಬಂದು ಹಾಡು ಹೇಳಿ ಹೋದ್ಮೇಲೆ ಈಗ ಹಿಂಗೆ ಆಗಿದ್ದಾರೆ ಸಚಿನ್ ರು. ಹೌದೌದು, ಅವರು ಹಾಡಿ ಹೋದ್ಮೇಲೆ ಹೀಗೆ ಆದದ್ದು. ನೀವು ಬರ್ಲಿಲ್ಲಲ್ಲ ಅಮ್ಮ, ಮತ್ತೆ ಏನ್ ಮಾಡುದು ನಾನು ಒಬ್ಳೆ ಕೂತ್ಕೊಂಡು. ಅಮ್ಮು ಅಕ್ಕ ಹಿಂಗೆ ಆದ್ರೆ ಹೆಂಗೆ? ಸೂಪರ್ ಸುಮಿ, ಒಳ್ಳೆ ಕಲೆಕ್ಷನ್. ಮತ್ತೇನ್ ಮಾಡುದು, ಮಾತಾಡ್ತಾ ಇಲ್ಲ ಯಾರು ಲೈವ್ ಅಲ್ಲಿ, ಅದಕ್ಕೆ. ಇದು ಎಲ್ಲ ಗೂಗಲ್ ನೋಡಿ, ಹೌದೌದು ಹೌದೌದು. ಇಲ್ಲಾದ್ರೆ ಎಲ್ಲಿ ಬರುತ್ತೆ ನಮ್ಗೆ. ಯಾರಾದ್ರೂ ಕೇಳಿದ್ರೆ ಆನ್ಸರ್ ಮಾಡ್ಬೋದು ಕೆಲವೆಲ್ಲ. ಶ್ರೀ ಅಕ್ಕ ಇದರಲ್ಲಿ ಒಂದು ಸ್ವಂತ ಅಲ್ಲ, ಸ್ವಂತ ಅಲ್ಲ. ಅಂಗಳದಲ್ಲಿ ಹುಟ್ಟುವುದು, ಅಂಗಳದಲ್ಲಿ ಬೆಳೆಯುವುದು, ತನ್ನ ಮಕ್ಕಳ ಹಂಗಿಸಿ ಮಾತಾಡುದು, ಇದು ಯಾರು? ಗೂಗಲ್ ಸರ್ಚ್ ಮಾಡಿ ಬರ್ತಾರಲ್ತ ಅಲ್ವಾ ಸಚಿನ್? ನಾವು ಯಾವಾಗ ಗೂಗಲ್ ನೋಡ್ತಾ ಇಲ್ಲ. ಅಂಕು ಡೊಂಕು